ಶಬ್ದಕ್ಕೆ ಅರ್ಥವಿದ್ದ ಹಾಗೆ ನಾವಿರೋರು ಅನ್ಯೋನ್ಯ. ಆದ್ದರಿಂದಲೇ ಎಲ್ಲ ನಮ್ಮ ಭಕ್ತರು ಕೂಡ ಸೋಮನಾಥೇಶ್ವರ, ಲೋಕನಾಥೇಶ್ವರ, ಜಗದೀಶ್ವರ, ಶಂಭೋ ಶಂಕರ ಮಹಾದೇವ ಕೊಂಡಾಡುತ್ತಾ ಇದ್ದಾರೆ. ಸತ್ಯ. ಪರಮ ಪಾವನವಾದಂತಹ ರಜತಗಿರಿ ಇದು. ಶ್ವೇತ ಶುಭ್ರ ತುಹಿನ ರಾಶಿ. ಈ ಮಧ್ಯೆ ಈ ಶಿಖರದಲ್ಲಿ ನಾವು ಶೋಭಿಸುತ್ತಾ ಇದ್ದೇವೆ. ಲೋಕದಲ್ಲಿ ಹೇಳುತ್ತಾರೆ ಭಗವಾನ್ ಶಿವ ಶಂಕರ ಮೃತ್ಯುಂಜಯ ಹೌದು ಅವ, ಅದೇ ಸ್ಮಶಾನವಾಸಿ. ಸತ್ಯ. ಸ್ಮಶಾನವಾಸಿಯಾದರೂ ನಾನು ಮಂಗಳಕಾರಕ. ಸಕಲ ಭಕ್ತರ ಇಷ್ಟವನ್ನು ನೆರವೇರಿಸುವುದಕ್ಕೆ ಬೇಕಾಗಿಯೇ ನಾನು ಈ ರೀತಿ ಜಟಾಜೂಟನಾಗಿದ್ದೇನೆ. ಹೌದು. ಚಂದ್ರನಲ್ಲಿರುವಂತಹ ತಂಪನ್ನು ಉಳಿಸಿಕೊಳ್ಳುವುದಕ್ಕೆ, ಸೋಮನಲ್ಲಿರುವಂತಹ ಅಮೃತವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾನು ಜಟೆಯಲ್ಲಿ ಧರಿಸಿದೆ. ಆದ್ದರಿಂದ ಸೋಮನಾಥನಾದೆ. ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದಕ್ಕೆ ಬೇಕಾಗಿಯೇ ಗರಳ ಕೊರಳನಾದೆ. ಆದ್ರಿಂದಲೇ ಚಂದ್ರ ಚೂಡ ಶಿವ ಶಂಕರ ಕೊಂಡಾಡುತ್ತಾರೆ. ನನಗೆ ಸಂತೋಷ. ದೇವನಾದವನನ್ನು ಯಾರು ಭಕ್ತಿಯಲ್ಲಿ ಪೂಜಿಸುತ್ತಾರೋ ದೇವನಾದವರು ಭಕ್ತರಿಗೆ ಕೊಡಬೇಕು, ಅನುಗ್ರಹಿಸಬೇಕು. ಅಲ್ಲಿ ಶ್ರದ್ಧೆ ಮತ್ತು ಭಕ್ತಿಯೇ ಮುಖ್ಯ. ಸತ್ಯ. ಶ್ರದ್ಧಾ ಭಕ್ತಿಯಿಂದ ಆರಾಧಿಸುತ್ತಿರುವಂತಹ ನಮ್ಮ ವರ್ಗವರಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ನಿತ್ಯ ಸಂತೋಷದಲ್ಲಿ ಹುಡುಕಬೇಕಾಗಿ ನಾನು ಮಾತ್ರವಲ್ಲ ನೀನು ಕೂಡ ನಾವು ಜೊತೆ ಸೇರಿ ಏನೆಲ್ಲ ನಾವು ಭೂಲೋಕದಲ್ಲಿ ಆಡಿದ್ದೇವೆ, ಹಾಡಿದ್ದೇವೆ, ನೋಡಿದ್ದೇವೆ, ನಲಿದಿದ್ದೇವೆ ನಮಗಾಗಿಯ ಭಕ್ತರಿಗಾಗಿ. ಇನ್ನು ನಾವು ಈ ಕೈಲಾಸ ಪರ್ವತದಲ್ಲಿ ಗಿರಿಜಾತಿ ಅಂತಹ ನಿನ್ನನ್ನು ಒಡಗೂಡಿಕೊಂಡು ಎಲ್ಲರನ್ನೂ ಕೂಡಿಕೊಂಡು ಪರಮ ಸಂತೋಷದಲ್ಲಿದ್ದೇನೆ. ಆದರೆ ಆದರೆ ಕಾರಣ ಉಂಟು. ನನ್ನ ಮುಖ ನೋಡ್ತಾ ಇದ್ದೀಯ, ಮುಖ ನೋಡ್ತಾ ಇದ್ದೀಯ. ಹೌದು. ಸಾಕ? ಮತ್ತಿನ್ನೇನು ಬೇಕು? ಈಗ ಏನು ಮಾಡಬೇಕು ನೀನು?
ಜನಜೀವಗಳಿಗೆ ಅದರಲ್ಲೂ ಹೆಣ್ಮಕ್ಕಳಿಗೆ ಹದಿಬದೆಯ ಧರ್ಮವನ್ನು ಹೇಳಿಕೊಟ್ಟುವುದು ಮಾತ್ರವಲ್ಲ, ಚಾಚು ತಪ್ಪದೆ ಪಾಲಿಸಿ ಬಂದವಳು. ಲೋಕಕ್ಕೆ ನೀನು ಪಾಠವೇ. ಓ ಗಿರಿಜಾತಿ ಪ್ರಭು, ಇನ್ನು ನನ್ನ ಮುಖ ನೋಡ್ತಾ ಇದ್ದಿ, ಮತ್ತಿನ್ನೇನು ಮಾಡಬೇಕು? ಅಲ್ಲ, ಈ ಮುಖದಲ್ಲಿ ಸುಖ ಉಂಟಾ? ಖಂಡಿತವಾಗಿ ಇದೆ. ಇಲ್ಲವೇ? ಯಾಕೆ? ಸುಖ ಎನ್ನುವುದು ಏನು? ಅಂತರಂಗದ ಭಾವದಲ್ಲಿ ಬರಬೇಕಾದ ಆನಂದಮಯವಾದ್ದು. ಆನಂದವಾಗಬೇಕಿದ್ರೆ ನಿತ್ಯ ನೈಮಿತ್ತಿಕಾದಿಗಳು ಚಾಚು ತಪ್ಪದೆ ನೆರವೇರಬೇಕು. ನೆರವೇರ್ತಾ ಉಂಟಲ್ವೇ? ಸತಿಪತಿಯರಾದಂತಹ ನಾವು, ನನಗೆ ನೀನು, ನಿನಗೆ ನಾವು, ನಾನು ಎರಕಲಾಗಿದ್ದೇವೆ. ಆದ್ದರಿಂದಲೇ ಲೋಕದಲ್ಲಿ ನಾವು ಮಾನ್ಯತೆಯನ್ನು ಪಡೆದಿದ್ದೇವೆ. ಇನ್ನು ಮಾನ್ಯತೆ ಬರಬೇಕಿದ್ರೆ ಏನು ಮಾಡಬೇಕು? ನೀನು ಹಿಂದುಳಿದೆ ಅಲ್ಲ. ನಾನೆಲ್ಲಿ ಹಿಂದುಳಿದಿದ್ದೇನೆ? ಇಲ್ವೇ? ಇಲ್ಲ ಸ್ವಾಮಿ. ನನ್ನ ಮುಂದೆ ಇದ್ದೀಯಂತಲ್ಲ? ಅಲ್ಲಲ್ಲ, ನನ್ನ ಹಿಂದೆ ಇದ್ದದಕ್ಕೆಲ್ಲ ಹೇಳಿದ್ದ. ನಿತ್ಯವೂ ನಾನು ಸ್ಮಶಾನ ಭಸ್ಮವನ್ನು ಲೇಪಿಸುವ ಆ ಭಸ್ಮಲೇಪನಕ್ಕೆ ಸತಿಯಾದಂತಹ ನೀನು ಅನುಕೂಲೆಯಾಗಿರುವವಳು. ಇನ್ನು ಯಾಕೆ ಪ್ರತಿಕೂಲೆಯಾಗಿ ನಿತ್ಯವೂ ಭಸ್ಮ ತರುವವಳಲ್ವೇ ನೀನು? ನೀವು ಆ ವಿಚಾರದ ಬಗ್ಗೆ ಮಾತಾಡ್ತಾ ತಂದಿರುವವಳಲ್ವೇ ನೀನು? ಸ್ವಾಮಿ, ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲದಿ ನಾನಿದ್ದೆ. ಪ್ರಭು, ನಿಮ್ಮ ಮೇಲೆ ಅಭಿಮಾನ ಇರುವ ಕಾರಣದಿಂದಲಾಗಿ ನೀವಾಡುವಂತಹ ಮಾತುಗಳನ್ನು ತದೇಕ ಚಿತ್ತದಿಂದ ಆಲಿಸುತ್ತಾ ಇರುವವಳು. ನೀನು ಮಾತ್ರವಾ? ನೀನು ಯಾವತ್ತೂ ಜೊತೆಯಲ್ಲೇ ಇದ್ದು ಕೇಳ್ತಿ. ಅದು ಅಲ್ಲಿ ನೋಡಿ ಅಂತೆ, ನಮ್ಮ ಗಣಗಳು, ನಮ್ಮವರೇ, ಹೌದೌದು, ಹೌದು, ಮಕ್ಕಳು ಎಲ್ಲರೂ ಕೂಡ ಕೇಳುತ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪ್ರಮಥರು, ಇನ್ನೊಂದು ಮನುಮುನಿಗಳು ಎಲ್ಲರೂ ನೆರೆದಿದ್ದಾರೆ. ಹೌದೌದು. ಆದ್ರೆ ನಾನು ಹಾಗಲ್ಲ. ಹೇಗೆ? ನೀವೊಂದು ಅಡಿಯನ್ನ ಇಡ್ತೀರಾ ಅಂತ ಆಗಿದ್ದರೆ ಅದನ್ನ ಸರಿಯಾಗಿ ಗಮನವಿಟ್ಟು ನೋಡುವವಳು. ನೋಡ್ತಾ ಇದ್ದಿ. ಕಾರಣ ಉಂಟು ಸ್ವಾಮಿ. ಪ್ರಪಂಚ ಮುಖಕ್ಕೆ ನಾಟ್ಯವನ್ನ ಪ್ರಸಾರಪಡಿಸಿದವರು ತಾವು. ಅದರಿಂದಲೇ ನಿಮಗೊಂದು ಹೆಸರು ಪ್ರಾಪ್ತವಾಗಿದೆ. ಅದ್ಯಾವುದು? ನಟರಾಜ ಎನ್ನುವ ಹಾಗೆ. ನೀನು ಹೇಳಬೇಕು, ನಾನು ಕೇಳಬೇಕು. ಹೌದು ಸ್ವಾಮಿ. ಅದರಲ್ಲಿಯೂ ಕೂಡ ನಿಮ್ಮ ನಾಟ್ಯವನ್ನ ನೋಡುವುದೇ ಒಂದು ರೀತಿಯಾದಂತಹ. ಬಿಡು, ಗಣಪ ನಾಟ್ಯ ಮಾಡ್ತಾನೆ. ಹೌದೌದು. ಅವರಿಗೆ ಕಲಿಸಿಕೊಟ್ಟದ್ದೇ ನೀವಲ್ವೇ? ನಮ್ಮ ಮನೆಯಲ್ವೇ? ಎಷ್ಟು ಜನರಿಗೆ ಗುರುಗಳಾಗಿದ್ದೀರ ತಾವು. ಹೌದು. ಹೇಗಿರುವಾಗ ಅದರಲ್ಲಿಯೂ ಕೂಡ ನಿಮ್ಮ ಈ ರೀತಿಯಾದಂತಹ ಕ್ರಿಯೆಯನ್ನು ಗಮನಿಸುತ್ತಾ ಇದ್ದೇನೆ. ಅದರಲ್ಲಿಯೂ ನಮ್ಮ ಈ ವಿಭವ ವೈಭವ ಇದನ್ನ ನಾನು ಗಮನಿಸುತ್ತಾ ಇದ್ದೇನೆ.
ಸದಾ ಕಾಲ ಎಲ್ಲಿ ಶಾಂತಿ ಎನ್ನುವುದು ಬೆಟ್ಟದೋಪಾದಿಯಲ್ಲಿ ನೆಲೆಯಾಗಿರುತ್ತದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಸದಾ ಕಾಲ ಇದೆ ಎನ್ನುವುದನ್ನು ತೋರಿಸುವ ಸಲುವಾಗಿ ನೀವೀ ಬೆಳ್ಳಿ ಬೆಟ್ಟದಲ್ಲಿ ನೆಲೆಯಾದವರಿದ್ದೀರ. ವೈಭವ ನನ್ನನ್ನು ನೋಡಿ ವೈಭವ ಅಲ್ಲ, ಮಕ್ಕಳ ನಾಟ್ಯ ನೋಡಿ ವೈಭವ. ಹಾಗಲ್ಲ, ಮತ್ತೆ ನಿಮ್ಮಲ್ಲೂ ವೈಭವತೆ ಉಂಟು. ಈ ಬೆಳ್ಳಿ ಬೆಟ್ಟದಲ್ಲೂ ಒಂದು ರೀತಿಯ ವೈಭವ ಇದೆ. ಬೆಳ್ಳಿ ಬೆಟ್ಟವೇ ವೈಭವದ ಪ್ರತೀಕ. ಹೌದಾ ಸ್ವಾಮಿ? ಯಾಕಂದ್ರೆ ಶಾಂತಿಯ ಸಂಕೇತ ಯಾವುದು ಕೇಳಿದ್ರೆ ಅದು ಬಿಳಿ, ಹೌದಲ್ವಿ? ಆ ಬಿಳಿಯಲ್ಲಿ ಬೆಟ್ಟದೋಪಾದಿಯಲ್ಲಿ ನೆಲೆಯಾಗಿರುತ್ತದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಎನ್ನುವುದನ್ನ ಲೋಕಕ್ಕೆ ಸಾರುವ ಸಲುವಾಗಿ ಬೆಳ್ಪೇರಿದಂತಹ ಬೆಳ್ಳಿ ಬೆಟ್ಟದಲ್ಲಿ ನಿಮ್ಮ ನೆಲೆ. ಆ ವಿಚಾರವನ್ನು ಅರಿತುಕೊಂಡವಳೆ ಅನವರತವು ಅವಿರತವು ನಿಮ್ಮ ಪಾದ ಸೇವೆಯನ್ನು ಮಾಡುವುದರ ಮುಖೇನವಾಗಿ ನನ್ನ ಜನ್ಮವನ್ನೇ ಪಾವನಗೊಳಿಸಿಕೊಂಡವಳಿದ್ದೇನೆ ಎನ್ನುವ ಹಾಗೆ ಭಾವಿಸಿ ನೀವಾಡುವ ಮಾತುಗಳನ್ನ ತಲೆ ಕೆಳಗೆ ಹಾಕಿಕೊಂಡು ಕೇಳುತ್ತಾ ಇದ್ದವಳು. ಒಮ್ಮಿಂದಲೇ ಒಮ್ಮೆ ಎಚ್ಚರಿಕೆ ಆಯಿತು ನನಗೆ. ಕೇಳ್ತಾ ಇದ್ದಿ, ನನ್ನ ಮುಖ ನೋಡ್ತಾ ಇದ್ದಿ. ಹೌದು. ಈ ಒಂದು ಹಿಂದೆ ಯಾಕೆ ಆಶ್ಚರ್ಯ ಸ್ವಾಮಿ, ಹಿಂದುಳಿದೆ ಎನ್ನುವುದು ಗೊತ್ತಾಯಿತು. ಸದಾ ಕಾಲ ಭಸ್ಮ ಲೇಪಿಸುವುದು ನಿಮ್ಮ ನಿತ್ಯ ಕರ್ಮ ವಿಭೂತಿ, ಹೌದಲ್ವೇ? ಅದನ್ನು ತರುವುದರಲ್ಲಿ ಹಿಂದುಳಿದಿದ್ದೇನೆ ಈಗ ನಾನು. ಇನ್ನು ಹಿಂದೆ ಉಳಿಯುವವಳಲ್ಲ, ಶೀಘ್ರದಲ್ಲಿ ಓಡಿ ಹೋಗುತ್ತೇನೆ. ಒಮ್ಮೆಗೆ ಲೇಪಿಸಬೇಕಲ್ಲ ಈಗ. ಹೌದೌದೌದು, ಓಡಿ ಹೋಗಿ ಶೀಘ್ರದಲ್ಲಿ ಭಸ್ಮವನ್ನು ಹಿಡಿದುಕೊಂಡು ನಿಮ್ಮ ಕರಗಳಿಗೆ ಈರ್ತೇನೆ, ಹೀಗೆ ಬರ್ತೇನೆ. ಬೇಗ ಹೋಗಿ ಬಾ, ಬೇಗ ಹೋಗಿ ಬಾ. ಹೆಂಡತಿನ ಮನೆ ನಡೆಸೋಡು, ನಮ್ಮನ್ನು ನಡೆಸೋಡು. ಹೋಗ್ತಾ ಹೇಳ್ತಾ ಉಂಟು ಶಿವ ಶಂಕರ ಸ್ವಾಮಿ. ತೆಗೆದುಕೊಳ್ಳಿ. ಈ ಭೂಮಿಗೆ ಇಳಿದು ಹೋದಿಯ? ಇವತ್ತು ವೇಗದಲ್ಲೇ ಇದ್ದೇನೆ ನಾನು. ಅಲ್ಲ, ಇಷ್ಟು ವೇಗದಲ್ಲಿ ಭೂಮಿಗೆ ಗಮಿಸಿ ಬೇಗನೆ ಬೆಟ್ಟವನ್ನೇರಿ ಭಸ್ಮ ತಂದೆ ಅಲ್ಲ? ಹೌದು. ಭೂಮಿಗೆ ಹೋದ? ಹೌದಾ? ಹೋಗಿದ್ದೇನೆ. ಇಲ್ಲೇ ಇರ್ಲಿಲ್ಲ ಭಸ್ಮ. ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇ ಸ್ವಾಮಿ? ನನ್ನ ಹೆಂಡತಿ ಅಲ್ವೇ? ಮತ್ತೆ ನನಗೆ ವಿಶ್ವಾಸ ಇಲ್ವೇ? ತೆಗೆದುಕೊಳ್ಳಿ. ಭೂಲೋಕಕ್ಕೆ ಹೋಗಿದ್ದಿ, ಸ್ಮಶಾನದ ಭಸ್ಮ ತಂದಿದ್ದಿ. ಶುದ್ಧ ಭಸ್ಮ. ಶುದ್ಧ ಭಸ್ಮ. ಹೌದು. ಸ್ಮಶಾನದ ಭಸ್ಮ ಶುದ್ಧವೇ. ನಾನು ಭಸ್ಮಧರ, ಭಸ್ಮ ಪುಂಡ್ರಧರ, ವ್ಯಾಘ್ರ ಚರ್ಮಧರ, ರುಂಡ ಮಾಲಧರ, ಅದ್ರ ಜೊತೆಯಲ್ಲಿ ಸದಾಶಿವನ ಭಸ್ಮ ಲೇಪಿಸು. ನಾನು ಲೇಪಿಸ್ತೇನೆ. ಈಗ ಭಸ್ಮ ಲೇಪನ ಮಾಡುವ ಮೊದಲು ಭಸ್ಮ ಮರ್ದನ ಮಾಡಬೇಡ. ಹೌದು. ಈಗ ಏನು ಮಾಡುದು? ಇನ್ನು ಮರ್ದಿಸಬೇಕಾದ್ರೆ ನೀರು ಮಾಡುವ. ನೀರೇನುಂಟು? ವ್ಯವಸ್ಥೆ ಉಂಟಲ್ಲ ನಿಮ್ಮಲ್ಲಿ. ಸೂರ್ಯನು ಇಲ್ಲಿದ್ದಾನಲ್ಲ. ಹೌದು. ಸುರಿಯುತ್ತೇನೆ ಚಲ. ಸುರಿದು ಜನವಸ್ತನೆ ಸರಿಪಡಿಸುತ್ತಿರಲಾಗ ಕಲ್ಲಿನ ಮರಳು ಸಿಗಲದೆ ವಿಸ್ಮಯದಿ ಕನ್ನಡ ಸಿಗಿಂತೆಲ್ಲ ನಾನೊಲ್ಲೆ 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 ಏನು ಪದ್ಮನಿ ತೋರುವುದು ಹೊಲದಲ್ಲೇ, ಏನು ಪದ್ಮನಿ ತೋರುವುದು ಹೊಲದಲ್ಲೇ, ನಾನು ನೆನಪಿಸಲಾರೆ ಬಿಸಾಡುವೆ ಹೊರಗೆ. ಆ ಭಸ್ಮವನ್ನು ತೊಡಗೊಳಿಸುತ್ತಿರುವಂತಹ ವೇಳೆ ನೋಡು, ಹರಳು ನಾನೊಲ್ಲೆ. ಈ ವಿಚಾರವನ್ನು ಯಾವತ್ತೂ ನಾನು ಸ್ವೀಕರಿಸುವ ಹಾಗಿಲ್ಲ. ಈ ಸ್ಮಶಾನ ಭಸ್ಮದಲ್ಲಿ ಕಲ್ಲಿನ ಹರಳು ತೋರಿತು ಅಂತಾದ್ರೆ ಇದರ ಪರಿಣಾಮ ನೆಟ್ಟಗಾಗುವುದಕ್ಕೆ ಸಾಧ್ಯವೇ ಇಲ್ಲ.
ಏನು ಭಸ್ಮದಲ್ಲಿ ತೋರುವುದು ಹರಳಿದೆ, ಹರಳು. ಹೌದೌದು. ಈ ಹರಳನ್ನು ನಾನು ಲೇಪಿಸಿದೆ ಅಂತಾದ್ರೆ ಸದಾಶಿವ ಎನ್ನುವಂತ ಹೆಸರಿಗೆ ಪತನನಾಗುವುದಕ್ಕೆ ಸಾಧ್ಯವಿಲ್ಲ. ಶಂ ಕರೋತೀತಿ ಶಂಕರ ಎನ್ನುವುದಕ್ಕೂ ಪ್ರಾತಿನಿಧ್ಯ ಇರುವುದಿಲ್ಲ. ನಾನು ಸದಾಶಿವನ ಹೌದು, ಶಿವನೂ ಹೌದು. ಲೋಕಕ್ಕೆ ಮಂಗಳವನ್ನು ಶುಭವನ್ನು ಕರುಣಿಸುವಾತ ನಾನು. ನೀನು ಮಂಗಳೇ, ಸರ್ವಮಂಗಳೇ, ಕಲ್ಯಾಣಿ. ನೀನು ಸಾಮಾನ್ಯಳಲ್ಲ. ನೀನು ಸ್ಮಶಾನದಿಂದ ತಂದಂತಹ ಭಸ್ಮ ನಿನ್ನ ಕರಸ್ಪರ್ಶವಾಗಿದೆ, ನನ್ನ ಕರಸ್ಪರ್ಶವಾಗಿದೆ. ಗಿರಿಜಾನಾಥನಾಗಿ ನೀನು ಹಿಡಿದಂತಹ ಭಸ್ಮ, ಆ ಭಸ್ಮದಲ್ಲಿ ದೊರಕಿದಂತಹ ಹರಳು, ನಾನು ಕೈಯಲ್ಲಿ ಬಡಿಸುತ್ತಿರುವ ವೇಳೆ ಸಿಕ್ಕಿದಂತಹ ಈ ಕಲ್ಲು. ಹಾಗಿರುವಾಗ ಶಿವಪಾರ್ವತಿಯರ ಆ ವಿಶೇಷವಾದಂತಹ ಶಕ್ತಿ, ನಾವು ಪುರುಷ ಮತ್ತು ಪ್ರಕೃತಿಯ ಪ್ರತೀಕವಾಗಿದ್ದೇವೆ. ನಾವು ಹಿಡಿದಂತಹ ಈ ಕಲ್ಲು ಇದನ್ನು ಲೇಪಿಸಿದೆ ಅಂತ ಆದರೆ ಮಂಗಳಕಾರಕವಾದಂತಹ ಹೆಸರಿಗೆ ಒಂದು ಕಪ್ಪು ಚುಕ್ಕಿ ಆಗುತ್ತದೆ. ಹಾಗಾಗಬಾರದು. ಅದಕ್ಕೆ ನಾನೊಲ್ಲೆ, ಇದನ್ನು ಒಲ್ಲೆ ಬಿಸಾಡುವೆ ಹೊರಗೆ. ಬೇಡ ಸ್ವಾಮಿ. ಏನಾದರಾಗಲಿ ಕೇಳಲ್ಲ, ನೀನೀಗ ಇಡುವುದು ಕೆಳಗ ಸಲ್ಲ ನಲ್ಲ. ಹಣಸಾಗದಿರು ನಿತ್ಯಾನಿಗ ಕೇಳುವ ಬೇಡಲ್ಲ ಮಾತ ಮೋಮನ ಏನಾದರಾಗಲಿ ಕೇಳೆನ್ನಲ್ಲ, ನೀನೀಗ ಇಡುವುದು ಕೆಳಗ ಸಲ್ಲ ಸಲ್ಲದು ನಲ್ಲ. ವಲ್ಲಭೆ, ಕರದಲ್ಲಿರುವಂತಹ ಹರಳನ್ನ ಬಿಸಾಡ್ತೇನೆ ಎನ್ನುವ ಹಾಗೆ ಎತ್ತೆ ಹಿಡಿದವರಿದ್ದೀರ. ಹೌದು. ತಕ್ಷಣದಲ್ಲೇ ನಿಮ್ಮ ಕರವನ್ನ ಹಿಡಿದುಕೊಂಡವಳಿದ್ದೇನೆ. ಈ ಕೈಲಾಸ ಶಿಖರದಿಂದ ಕೆಳಗೆ ಬೇಡ. ನಾ ಬೇಡ ಎನ್ನುವುದಕ್ಕೊಂದು ಕಾರಣ ಇದೆ. ಏನು? ನೀವೇ ಹೇಳಿದ್ದೀರ, ಹರಳನ್ನ ಭಸ್ಮವನ್ನು ಹಿಡಿದುಕೊಂಡು ಬರುವಂತಹ ಸಮಯದಲ್ಲಿ ನನ್ನ ಕರಸ್ಪರ್ಶವಾಗಿದೆ. ಹೌದು. ಈ ಕಾಲದಲ್ಲಿ ನಿಮ್ಮ ಕರಸ್ಪರ್ಶವೂ ಆಗಿದೆ. ಪರುಷ ಪ್ರಕೃತಿಯ ಸಮ್ಮೇಳನ. ಅದರಲ್ಲಿಯೂ ಇನ್ನೊಂದು ವಿಚಾರವೂ ಕೂಡ ಅದರಲ್ಲಿ ಅಡಕವಾಗಿದೆ. ಅದೇನೆ? ಗಂಗೆಯನ್ನ ಸ್ಪರ್ಶಿಸಿದ್ದೀರ ತಾವು. ಹೌದು, ಗಂಗೆಯ ಮೂಲಕ ಈ ಭಸ್ಮವನ್ನು ಮರ್ಧಿಸಿದ್ದೀರ. ಹೌದು. ಆ ಕಾರಣದಿಂದಲಾಗಿ ಲೋಕಕ್ಕೆ ಇದರಿಂದ ಒಳಿತಾದರೆ ನಮಗೂ ಕೂಡ ಸಂತೋಷವೇ. ಒಂದು ವೇಳೆ ಇದರಿಂದ ಏನಾದರೂ ಕೆಡಕಾಯಿತು ಅಂತಾಗಿದ್ದರೆ ಅದನ್ನು ಪರಿಹರಿಸುವುದಕ್ಕೆ ಅಸದಳವಾಗಬಹುದು. ಆ ಕಾರಣದಿಂದ ನನಗೆ ಭಯವಾಗುತ್ತೆ. ಕೆಳಗೆ ಬೀಸಾಡಿದ್ರೆ ಲೋಕ ಕಂಟಕವಾದಂತಹ ವಿಚಾರಗಳು ಇದರಿಂದ ಹುಟ್ಟಿಕೊಳ್ಳಬಹುದು. ಅದಕ್ಕಾಗಿ ಬಿಸಾಡುವುದು ಬೇಡ ಸ್ವಾಮಿ. ನಾನು ಲೋಕನಾಥ. ಹೌದು. ನಾನು ಲೋಕೇಶ್ವರ, ನೀ ಲೋಕೇಶ್ವರಿ. ಬೀಸಾಡಿದ್ರೆ ಕಂಟಕವಾಗಬಹುದು. ಯಾರಿಗೆ? ಸಂಕಷ್ಟ ಬರಬಹುದು. ಯಾಕೆ? ಈ ಹರಳಿನಿಂದ ಬರಬಹುದು ಸ್ವಾಮಿ. ಹರಳಿನಿಂದ ಕಂಟಕವೇನು? ಹೌದು. ಏನೇ ಇದನ್ನು ಮರ್ದಿಸಿದ್ರೆ ಲೋಕಕ್ಕೆ ಹಾಳು. ಹಾಗಾಗಿ ಬಿಸಾಡುವುದೊಂದು ಬೇಡ. ನೀವು ಬೇಕಿದ್ರೆ ಹಚ್ಚಿಕೊಳ್ಳಿ. ಆ ಕಲ್ಲನ್ನು ಬೇಕಿದ್ರೆ ಬದಿಗಿಡೋಣ. ಒಳ್ಳೆ ಕಥೆ. ಸಿಕ್ಕಿದ ಕಲ್ಲು ನಾನು ಲೇಪಿಸಬೇಕು. ಹೌದು. ಇದನ್ನು ಹೊರಗಿಟ್ಟು. ಹೌದು. ಈ ಕಲ್ಲಿಗೆ ಎಂತ ಪ್ರಾತಿನಿಧ್ಯ ಬರ್ತದೆ? ಏನು ಬರುವುದು ಬೇಡ. ನಿನ್ನ ಕರಸ್ಪರ್ಶವಾಯ್ತಾ, ನನ್ನ ಕರಸ್ಪರ್ಶವಾಯ್ತಾ, ನಾನು ಮೂಲೆಯಲ್ಲಿ ಏನು ಮಾಡುದು ಇದನ್ನು? ಇಲ್ಲಿ ಬೇಡ, ಕೈಲಾಸದಲ್ಲಿ ಬೇಡವೇ ಬೇಡ. ಮತ್ತೆ ಅದನ್ನು ಏನು ಮಾಡ್ತೀರಾ ನೀವು? ಇದನ್ನು ತಪ್ಪಲು ಪ್ರದೇಶಕ್ಕೆ, ಈ ಶಿಖರದಿಂದ ಮೇಲೆ ಬೇಡ, ಮೇಲೆಯಿಂದ ಕೆಳಕ್ಕೆ ಬೇಡ ಅಂತ ಹೇಳುದು. ನಾನು ಬೇಕು ಅಂತ ಹೇಳುದು. ಯಾವುದು? ಅಲ್ಲ, ನಾನು ಬೇಡ ಅಂತ ಹೇಳುದು. ಬಿಸಾಡು. ಕಲ್ಲು ಬೇಡ, ಕಲ್ಲು ಬೇಡ, ಕಲ್ಲು ಬೇಡ, ಕಲ್ಲು ಬೇಡ.
ಬಂಡೆ ಕಲ್ಲುಗಳು ಮರಳ ರಾಶಿ ಹೊರತಾಗಿ ಮತ್ತೇನೂ ಕಾಣಿಸುತ್ತಾ ಇಲ್ಲ. ಈ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಹಸಿವೆಯೂ ಹೆಚ್ಚಾಗುತ್ತಾ ಇದೆ. ಏನು ಮಾಡೋಣ? ಎತ್ತರವಾದಂತಹ ಪರ್ವತವೊಂದು ಕಾಣಿಸುತ್ತಾ ಇದೆ. ಅದೆಷ್ಟೋ ಮಂದಿಗಳು ಆ ಕಡೆ ಈ ಕಡೆ ಸಂಚರಿಸುತ್ತಾ ಇದ್ದಾರೆ. ಅಲ್ಲಿಗೆ ನಾನು ಹೋದೆ ಎಂದಾದರೆ ಆಹಾರ ಸಿಗುವುದಕ್ಕೆ ಸಾಧ್ಯ, ನಾನು ಯಾರು ಎನ್ನುವಂತಹ ವಿಚಾರ ತಿಳಿಯುವುದಕ್ಕೆ ಸಾಧ್ಯ. ಏರಿಕೊಳ್ತೇನೆ. ಎತ್ತರವಾದಂತ ಪರ್ವತದ ಮೇಲೆ ನಿಂತಿರುವೆಯಲ್ಲ, ನೀನು ಯಾರು, ನಾನು ಯಾರು? ಅಷ್ಟು ಮಾತ್ರವಲ್ಲ, ಹಸಿವು ಪರಿಹಾರ ಆಗಬೇಕು. ಹಸಿವು ಪರಿಹಾರ ಆಗದೆ ಯಾವ ಕಾರ್ಯವು ಮುಂದೆ ಹೋಗುವುದಿಲ್ಲ. ಹಸಿವಾಗುವುದಲ್ವೇ? ಹಸಿವು ಪರಿಹಾರ ಮಾಡೋಣ. ಮೊದಲು ಹಸಿವಿಗೆ ಪರಿಹಾರ. ಹೊಟ್ಟೆ ತುಂಬಿದೆ. ಎಲ್ಲೋ ನನಗೆ ಆಹಾರವನ್ನು ಒದಗಿಸಿದಂತಹ ನೀನು ಯಾರು? ನಿನ್ನಿಂದ ಉಂಡಂತಹ ನಾನು ಯಾರು? ಬೇಗ ಹೇಳು. ಬೇಗ ಹೇಳಬೇಕಲ್ವ? ಕೋಪಿಸದಿರುವ ಎನ್ನ ಪ್ರತಾಪದ ಗುಣಶೀಲ ಎನ್ನ ಪ್ರತಾಪದ ಗುಣಶೀಲ, ಎನ್ನ ಪ್ರತಾಪದ ಗುಣಶೀಲ. ಕೋಪಿಸುತ್ತಿ ಬರಿ ಕುಳ್ಳತನದಿ ಫಲಾಭಿಸಲೇ ತೆಗೆ ಹೇಳುವೆ ಮೂಲವ. ಕೋಪಿಸದಿ ಬರಿ ಕುಳ್ಳತನದಿ ಫಲಾಭಿಸಲೇ ತೆಗೆ ಬೇಡುವೆ ಮೂಲವ. ಕೋಪಿಸದಿರುವಾಗ ಎನ್ನ ಪ್ರತಾಪದ ಗುಣಶೀಲ, ಗುಣಶೀಲ ನಾನು ಯಾರು, ನೀನು ಯಾರು? ಬೇಗ ಹೇಳು. ಕೋಪವಿದ್ರೆ ಅಥವಾ ಕೋಪ ಮಾಡಿದರೆ ಹೇಳುವುದಕ್ಕಾಗುವುದಿಲ್ಲ, ಕೇಳುವುದಕ್ಕಾಗುವುದಿಲ್ಲ. ಬೇರೆ ಯಾರು ಅಲ್ಲ,
ಕೋಪವನ್ನು ಬಿಡಬೇಕು. ಕೋಪವನ್ನು ಬಿಟ್ಟರೆ, ಕೋಪ ಇದ್ದರೆ ಕೂಳತನವಾಗ್ತದೆ. ಕೂಳತನದ ಪರಿಣಾಮವಾಗಿ ಲೋಕಕ್ಕೆ ಕೇಡಾಗ್ತದೆ. ನೀನು ಬೇರೆ ಯಾರು ಅಲ್ಲ, ನನ್ನ ಪ್ರತಾಪದ ಗುಣಶೀಲ ನೀನು. ನಾನು ಯಾರು, ನೀನು ಯಾರು? ನೀನು ಮಗ. ನೀನು ಮಗ, ನಾನು ತಂದೆ. ನಾನು ತಂದೆ. ನೀನು ಪುತ್ರ. ನೀನು ಪುತ್ರ. ನಾನು ಪಿತ. ನಾನು ಪಿತ. ನಾನು ಅಪ್ಪ. ನಾನು ಅಪ್ಪ. ನೀನು ಮಗ. ನೀನು ಮಗ. ಕಷ್ಟ ಆಯ್ತಲ್ಲ. ನಾನು ತಂದೆ. ನಾನು ತಂದೆ. ನೀನು ಮಗ. ನೀನು ಮಗ. ಅರ್ಥ ಆಗಲಿಲ್ಲ ನಿನಗೆ. ಯಾರು ವಿಚಾರಗಳು ನೀನು ತಿಳಿಯಲಾಗಿದ್ದಿ. ನೀನು ಯಾರು, ನಾನು ಯಾರು ಎಂದು ಗೊತ್ತಾಗಬೇಕಿದ್ರೆ ಶಿವಾನುಗ್ರಹ ನಿನಗಾಗಬೇಕು. ಇದು ನಾನು ಯಾರು, ನೀನು ಯಾರು, ಬೇಗ ಹೇಳು. ನಾನು ತಂದೆ, ನೀನು ಮಗ. ನಾನು 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 ಅಂದ್ರೆ ನನ್ನನ್ನು ಹೇಳಿದ್ದು ನಾನು. ನೀನು ಇನ್ನೊಂದು ಹೇಳಿಕೋ. ನಾನು ಮಗ. ನೀನು ಮಗ. ನೀನು ತಂದೆ. ಮಗ. ತಂದೆ. ನೀನು ತಂದೆ. ನಾನು ಮಗ. ಮಗ. ನೀನು ತಂದೆ. ನಾನು ಮಗ. ಹೌದು. ನಾನು ಮಗ. ನೀನು ತಂದೆ. ಹೌದು ಹೌದು. ತಂದೆ. ಹೌದು. ಮಗ. ಹೌದು. ಮಗ. ಹೌದು. ತಂದೆ. ಹೌದು. ಅಪ್ಪ. ನೀನು ಅಪ್ಪ, ನಾನು ಮಗ. ಹೌದು. ನಾನು ಮಗ, ನೀನು ಅಪ್ಪ. ಸಮಾಧಾನದ ಪರಿಣಾಮ ಎಷ್ಟು ಗೊತ್ತಾಯ್ತು ನಿನಗೆ ಈಗ? ನನಗೆ ನೀನು ಅಪ್ಪ. ಹೌದು. ನನಗೆ ಮಾತ್ರ ಅಪ್ಪನಲ್ಲ, ತುಂಬಾ ಮಂದಿಗಳಿಗೆ ಅಪ್ಪನಾಗಿದ್ದೀಯ. ಲೋಕಕ್ಕೆಲ್ಲ ನನ್ನ ಲೋಕೇಶ್ವರ ಅಂತ ಹೇಳ್ತಾರೆ. ಲೋಕಕ್ಕೆ ನೀನು ಅಪ್ಪ. ನಾನು ತಂದೆ ಅಂತ ಹೇಳ್ತಾರೆ. ನಿನಗೆ ಏನಾದ್ರೂ ಹೆಸರುಂಟಾ? ಉಂಟು. ಏನು ಹೆಸರು? ನಾನು ಶಿವ. ಶಿವ. ಹೌದು. ಶಂಕರ ಅಂತ ಹೇಳ್ತಾರೆ ನನ್ನನ್ನು. ಶಿವಶಂಕರ ಹೇಳ್ತಾರೆ. ಶಿವಶಂಕರ. ಪರಮೇಶ್ವರ. ಸೋಮನಾಥ. ಸೋಮನಾಥ. ಹೀಗೆಲ್ಲ ನಿನ್ನನ್ನು ಕೊಂಡಾಡುತ್ತಾ. ಹೌದು. ಹಾಗಿದ್ರೆ ನನ್ನ ತಂದೆಯಾದಂತಹ ನೀನು ಪ್ರಪಂಚಕ್ಕೂ ತಂದೆ ಇದ್ದಿ. ಹೌದು. ಶಿವ, ಪರಮೇಶ್ವರ, ಹೌದು, ಸರ್ವೇಶ್ವರ, ಹೀಗೆ ನಿನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಅಪ್ಪ ಮಗನೇ, ನಿನ್ನನ್ನು ಕಾಣುವಾಗ ಬಹಳಷ್ಟು ವಿಶೇಷವಾಗಿ ಕಂಗೊಳಿಸುತ್ತಾ ಇದ್ದಿ. ಎಲ್ಲರ ಹಾಗೆ ನೀನಿಲ್ಲ. ಎಲ್ಲರ ಹಾಗಲ್ಲ. ನಿನ್ನಲ್ಲಿ ಹಲವಾರು ವಿಶೇಷತೆಗಳನ್ನು. ಏನು ವಿಶೇಷ ಕಂಡಿದ್ದಿ? ನಿನ್ನ ತಲೆಯಿಂದ ಏನೋ ಧುಮುಕುತ್ತಾ ಇದೆ. ಅದೇನಪ್ಪ? ಗಂಗೆ. ಗಂಗೆ ಜಲ. ನನಗಾಗಿ ಗಂಗಾಧರ. ನಾನು ಗಂಗೆಯನ್ನು ನೀನು ಧರಿಸಿರುವ ಕಾರಣ ಗಂಗಾಧರ ಅಂತ. ಓಹೋ, ನನ್ನಪ್ಪ ನೀನು ಗಂಗೆಯನ್ನು ಧರಿಸಿದವ, ಆದ ಕಾರಣ ನೀನು ಗಂಗಸರ. ಗಂಗಸರ, ಗಂಗಾಧರ. ಮತ್ತೆ ನಾನೆಂತ ಹೇಳಿದ್ದು? ಅಕ್ಷರ ವ್ಯತ್ಯಾಸ ಆಯ್ತು. ನೀನು ಗಂಗಾಧರ ಅಂತ ಹೇಳಿದ, ನಾನು ಹೇಳಿದ್ದು ನೀನು ಸಾತ್ ಸೇರಿಸಿದಿ. ಗಂಗಾಸರ. ಗಂಗಾಧರ, ಗಂಗಾಸರ ಸ್ವಲ್ಪ ಹತ್ತಿರ ಉಂಟಲ್ಲ. ಒಂದು ಶಬ್ದ ವ್ಯತ್ಯಾಸ, ಅರ್ಥ ಆಗುದಿಲ್ಲ ಮಗನೇ. ಗಂಗಾಧರ. ಗಂಗಾಧರ ನೋಡಿ. ಅಪ್ಪ, ನಿನ್ನ ಜಡೆಯಲ್ಲಿ ಏನೋ ಹೊಳೆಯುತ್ತಾ ಇದೆ ಅಪ್ಪ. ಸೋಮ. ಆದ್ರಿಂದ ಸೋಮನಾಥೇಶ್ವರ ಅಂತ ಹೇಳುವುದು ನಾನು. ಓಹೋ, ಸೋಮನನ್ನು ನಾನು ಶಿಖೆಯಲ್ಲಿ ಧರಿಸಿರುವ ಕಾರಣ ಸೋಮನಾಥ ನಾನು. ಸೋಮನಾಥೇಶ್ವರ. ಹೌದು. ಚಂದ್ರನನ್ನು ಧರಿಸಿದವ ಚಂದ್ರಮೌಳೇಶ್ವರ, ಚಂದ್ರಶೇಖರ. ಹೌದು. ಅಪ್ಪ ಮಗನೇ, ಎಲ್ಲರ ಹಾಗೆ ನಿನ್ನ ಹಣೆ ಇಲ್ಲ. ಏನು? ಎಲ್ಲರಿಗ ಮುಖದಲ್ಲಿ ಎರಡು ಕಾಣಿಸುತ್ತಾ ಇದ್ರೆ, ಹೌದು, ನಿನ್ನ ಹಣೆಯಲ್ಲಿ ಹೆಚ್ಚಿನದ್ದನ್ನು ನಾನು ಕಾಣುತ್ತಾ ಇದ್ದೆ. ಹಣೆಯಲ್ಲಿಯೋ? ಹೌದು. ಹೌದು. ಅದೇನು? ಕಣ್ಣು. ಆದ್ದರಿಂದ ತ್ರಿಯಂಬಕೇಶ್ವರ. ತ್ರಿಯಂಬಕೇಶ್ವರ. ನಾನು ಮುಕ್ಕಣ್ಣ. ಮುಕ್ಕಣ್ಣ ನಿನ್ನ ಹೆಸರು. ಹೌದು. ಅಪ್ಪ, ಏನು ಮಗು? ಅದೇನಪ್ಪ ನಿನ್ನ ಕಂಠ ಕಪ್ಪಾಗಿ ಹೋಗಿದೆ? ಹೌದು. ಯಾಕೆ? ಇನ್ನು ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ಎನ್ನುವಂತಹ ವಿಷೋತ್ಪತ್ತಿ ಆಯಿತು. ಆ ಹಾಲಾಹಲದ ಪರಿಣಾಮವಾಗಿ ಲೋಕಕ್ಕೆ ಕೇಡಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆದ್ದರಿಂದ ಎಲ್ಲರ ಭಕ್ತರ ಉದ್ಧಾರಕ್ಕಾಗಿ ಆ ವಿಷವನ್ನೇ ಸೇವಿಸಿದ ಕಾರಣ ಈ ನನ್ನ ಒಳಬಳು ಗಂಟಲು ಪಾರ್ವತಿ ಗಂಟಲು ಒತ್ತಿದ ಕಾರಣ ಅಲ್ಲೇ ಉಳಿಯಿತು. ಆ ವಿಷವನ್ನು ಕುಡಿದೆ? ಹೌದು, ಇಲ್ಲೇ ಉಳಿಯಿತು. ನಿನಗೆ ಕುಡಿಲಿಕ್ಕೆ ಬೇರೆ ಏನು ಸಿಗಲಿಲ್ವಾ? ಅದು ಸಿಕ್ಕಿತು, ಕುಡಿದೆ, ಒಳಗೆ ಇಳಿಲಿಲ್ಲ, ಕಂಠದಲ್ಲೇ ಉಳಿಯಿತು. ಆದ್ದರಿಂದ ಗರಳ ಕೊರಳ, ಗರಳ ಕೊರಳ, ವಿಷಕಂಠ. ವಿಷಕಂಠ. ಹೌದು. ನಂಜನ್ನು ಉಂಡವ. ನೀಲವಾಗಿರುವ ನೀಲಕಂಠ ಅಂತ. ನಂಜನ್ನು ಉಂಡವ. ಹೌದು. ಆದ ಕಾರಣ ನೀನು ನಂಜುಂಡೇಶ್ವರ. ಗಂಜುಂಡೇಶ್ವರ. ಗಾಲು. ಗಾಲ. ಮತ್ತೆ ಹೇಗೆ? ನಂಜುಂಡೇಶ್ವರ. ಹೌದು. ಅಪ್ಪ, ಓ
ಬುಸುಗುಟ್ಟುತ್ತಾ ಇದೆ ಅಪ್ಪ, ಅದನ್ನು ಎಳೆದು ಬಿಸಾಡುವುದಕ್ಕಾಗುವುದಿಲ್ಲ. ಬೇಕದು ನೋಡುವಾಗ ಭಯವಾಗುತ್ತಾ ಇದೆ. ಸರ್ಪ ಅದು, ಹಾವುಗಳು ಯಾಕೆ ಅದು ಬೇಕು. ಹೌದಾ? ಭಕ್ತೋದ್ಧಾರಕ್ಕಾಗಿ ನಾನು ಅದೇ ಹೇಳುದಲ್ಲ, ನಾಗಭೂಷಣ ಅಂತ. ನಾಗಭೂಷಣ. ನಾಗಭೂಷಣ ಅಪ್ಪ, ಉಡುವುದಕ್ಕೆ ನಿಮಗೆ ಬೇರೆ ಬಟ್ಟೆ ಬರೆಗಳೇನಿದೆ? ಹತ್ತಿರ ಹೋಗುವಾಗ ವಾಸನೆ ಬರ್ತದೆ. ಸುವಾಸನೆ ಅದು. ವ್ಯಾಘ್ರ ಚರ್ಮ. ಅದು ಯಾಕೆ? ವ್ಯಾಘ್ರಾಸುರನನ್ನು ಕೊಂದೆ ಅವನ ಇಷ್ಟಾರ್ಥ ನೆರವೇರಿಸಲಿಕ್ಕೆ ಬೇಕಾಗಿ ಆ ವ್ಯಾಘ್ರಾಸುರನ ಚರ್ಮವನ್ನು ಧರಿಸಿ ವ್ಯಾಘ್ರ ಚರ್ಮಾಂಬರನಾದೆ. ವ್ಯಾಘ್ರ ಚರ್ಮಾಂಬರಧಾರಿ. ಹೌದು. ಮತ್ತೇನು? ಮತ್ತೊಂದು ಗಜ ಚರ್ಮಾಂಬರ. ಗಜಾಸುರನನ್ನು ಕೊಂದೆ ಆ ಗಜ ಚರ್ಮವನ್ನು ಧರಿಸಿದೆ, ಗಜ ಚರ್ಮಾಂಬರಧರ ಅಂತ ಹೇಳಿ. ನಿನಗೆ ಧರಿಸುವುದಕ್ಕೆ ಬೇರೆ ಮಾಲೆ ಸಿಗಲಿಲ್ವಪ್ಪ? ಏನದು? ರುಂಡಗಳನ್ನೇ ಧರಿಸಿದ್ದೀನಿ. ಭಕ್ತರ ರುಂಡ. ಕೆಲವು ಬಾರಿ ಯಾರೇ ಮುಕ್ತಿಯ ಪಾಠವನ್ನು ತೋರಿಸಬೇಕು ಅಂತಿದ್ರೆ ಶ್ರೀಹರಿಯಾಗಲಿ ಬ್ರಹ್ಮನೇ ಇರಲಿ, ಮುಕ್ತಿಯ ಸೋಪಾನಕ ದಾರಿ ಹೋಗು ಶಿವನ ರುಂಡಮಾಲೆಯಲ್ಲಿ ಸೇರಿಕೋ ಅಂತ. ಹಾಗಿದ್ರೆ ರುಂಡಮಾಲಾಧಾರಿ ನಮ್ಮಪ್ಪ ನೀನು. ಜಗದೀಶ್ವರ, ಸರ್ವೇಶ್ವರ, ಹೌದು, ಗಂಗಾಧರ, ಹೌದು, ಚಂದ್ರಶೇಖರ, ನಿಜ, ಮುಕ್ಕಣ್ಣ, ಹೌದು, ನಂಜುಂಡೇಶ್ವರ, ನಾನೇ ರುಂಡಮಾಲಾಧಾರಿ. ಸರಿ, ನಿನ್ನನ್ನು ನಾನು ಅರ್ಥ ಮಾಡಿಕೊಂಡೆ ಅಪ್ಪ. ಅಪ್ಪ, ನಿನ್ನೋರ್ವನನ್ನು ಅರ್ಥ ಮಾಡಿಕೊಂಡ್ರೆ ಸಾಲದು. ಮತ್ತೆ ಯಾರು? ಇಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಪ್ರತಿಯೊರ್ವರನ್ನು ಗುರುತಿಸಿಕೊಳ್ಳಬೇಕು, ಪರಿಚಯ ಮಾಡಿಕೊಳ್ಳಬೇಕು ಎನ್ನುವ ಆಶೆ. ಯಾರದೆಲ್ಲ ಪರಿಚಯ ಬೇಕು ಕೇಳು. ನನ್ನನ್ನು ಆಕರ್ಷಿಸಿದವ ಯಾರು ಬಲ್ಲಿರ? ಯಾರು? ಆರು ಮಗದವ ಯಾರು ಯಾರು ಒಂದಲ್ಲ ಎರಡಲ್ಲ ಮೂರಲ್ಲ 6 ಶಿರಗಳು ಅವ ಅವನಿಗೆ. ಅವ ಯಾರಪ್ಪ? ಆರುಮುಖದವ, ಷಡ್ವದನ, ಷಣ್ಮುಖ. 6 ಮುಖ ಇರುವ ಕಾರಣ ಷಣ್ಮುಖ. ಷಣ್ಮುಖ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಸುಬ್ಬಣ್ಣ, ಕಾರ್ತಿಕೇಯ ಅಂತ. ನಿನಗೇನಾಗಬೇಕು? ನನ್ನ ಮಗ ಅವ. ನಿನಗೆ ಮಗನ? ಹೌದು. ಹಾಗಿದ್ರೆ ನನಗೂ ಮಗನೇ. ನನಗೆ ಮಗನಾದ ಕಾರಣ, ನಿನ್ನಿಂದ ಮೊದಲೇ ಜನಿಸಿರುವ ಕಾರಣ ನನ್ನ ದೊಡ್ಡ ಮಗ ನಿನಗೆ ಅಣ್ಣ. ಹಾಗಿದ್ರೆ ನಿನ್ನ ಮಗ ನನಗೆ ಅಣ್ಣ. ಹೌದು. ನನ್ನಿಂದ ಮೊದಲು ಜನಿಸಿದ ಕಾರಣ ನನಗೆ ಅಣ್ಣ. ಹೌದು. ಸುಬ್ರಹ್ಮಣ್ಯ ಅಂತ ಹೆಸರು. ಹೌದು. ಹಾಗಿದ್ರೆ ನಾನು ಹೀಗೆ ಕರೆಯಲಿ? ಹೇಗೆ? ಸುಬ್ಬಣ್ಣ ಅಂತ ಕರೆದ. ನಿನ್ನ ಅಣ್ಣ ಅಲ್ವಾ? ಕುಮಾರಸ್ವಾಮಿ ಹೇಳಿದ್ರೆ ಇವರೆಯ? ಹೌದು. ಜಾಗ್ರತೆ ನೋಡು. ಏ ಸುಬ್ಬಣ್ಣ, ಹೇಗಿದ್ದೀಯೋ? ಹಾಗೆ ಅಲ್ಲ ಕ್ರಮ, ಹಾಗೆ ಅಲ್ಲ. ಅಣ್ಣ ಸ್ವಲ್ಪ ಗೌರವದಲ್ಲಿ ಹಾಗೆ ಹಿರಿಯವಲ್ವೇ? ಅಣ್ಣ ವಂದಿಸಿಕೊಳ್ಳುತ್ತಾ ನೋಡು.
ಆಶೀರ್ವಾದ ಮಾಡ್ತಾ ಮಾಡಿದ್ದಾನೆ, ಇದ್ದ. ಓ ಅವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ. ಯಾಕೋ ನಗು? ದೊಡ್ಡ ಹೊಟ್ಟೆ, ಹೌದು, ದೊಡ್ಡ ಮೂಗು, ಸಣ್ಣ ಕಣ್ಣು, ದೊಡ್ಡ ಕಿವಿ. ನನಗೆ ನಗು ಬರುವುದು ಯಾವುದು ಗೊತ್ತುಂಟಪ್ಪ? ಅವನ ಮೂಗು ಎಷ್ಟು ಉದ್ದ ಅಂತ. ಗೊತ್ತಾಗುದಿಲ್ಲ. ಮೂಗು ಎಷ್ಟು ಉದ್ದ? ಮೂಗು ಅದು ಸೊಂಡಿಲು. ಸೊಂಡಿಲು ಅಂತ ಅದಕ್ಕೆ. ಅದು ಮೂಗಲ್ವಾ? ಮೂಗೆ ಅದಕ್ಕೆ ಸೊಂಡಿಲು ಅಂತ ಹೇಳೋದು. ಹಾಗಿದ್ರೆ ನಿನ್ನ ಸೊಂಡಿಲು ಎಲ್ಲಿಂಟಪ್ಪ? ನೋಡಿ ಇಲ್ಲಿ ಸಣ್ಣದು. ಹಾಗಿದ್ರೆ ನನ್ನ ಸೊಂಡಿಲು ಎಲ್ಲಿಂಟು? ದಿನ ಹಾಗಿಲ್ಲ, ಅದರಿಂದಲೇ ಅವನಿಗೆ ಮಾತ್ರ ಸೊಂಡಿಲು. ನಮಗೆಲ್ಲ ಇರುವುದು ಮೂಗು, ಹೌದು. ಅವನಿಗಿರುವುದು ಸೊಂಡಿಲು. ಅದು ಯಾಕಪ್ಪ? ಸೊಂಡಿಲಿರುವ ಕಾರಣ ಗಜಮುಖ ಅಂತ. ಗಜಮುಖ. ಗಜಮುಖ. ಗಜಮುಖ ಅಂದ್ರೆ ಅವ ಗಣಪತಿ ಅಂತ. ನನಗೇನಾಗಬೇಕು? ಅಣ್ಣ. ಅಣ್ಣ. ಗಣಪತಿ ಅಣ್ಣ. ಹೌದು. ಗಣಪಣ್ಣ. ಗಣಪಣ್ಣ. ಗಣಪಣ್ಣ ಹೇಳಿದ್ರೆ ಇವನು. ಅಣ್ಣ ವಂದಿಸಿಕೊಳ್ಳುತ್ತಾ ಇದ್ದೇನೆ ಅಪ್ಪ. ಓ ಅವನನ್ನು ನೋಡುವಾಗ ನನಗೆ ಆಶ್ಚರ್ಯವಾಗುತ್ತೆ. ಯಾಕೆ? ನನ್ನ ಪ್ರತಿಬಿಂಬದ ಹಾಗೆ ಕಂಗೊಳಿಸುತ್ತಾ ಇದ್ದಾನೆ. ಭದ್ರವಾದಂತಹ ಶರೀರ, ಕೆಂಪಾದಂತಹ ಕಣ್ಣು, ಬಲಿಷ್ಠನಿದ್ದಾನೆ. ಅವ ಯಾರಪ್ಪ? ವೀರಭದ್ರ. ಅವ ನಿನಗೆ ಮಗ? ಅವನು ಮಗನೇ. ದಕ್ಷ ಮಖ ವಿಧ್ವಂಸಿ ಅಂತ ಅವನ ಹೆಸರು. ದಕ್ಷ ಮಖ. ದಕ್ಷನ ಯಾಗವನ್ನು ಧ್ವಂಸ ಮಾಡಿದವ. ದಕ್ಷ ಮಖ ಧ್ವಂಸಿ. ಹೌದು. ವೀರಭದ್ರ. ಭದ್ರಣ್ಣ ವೀರೇಶ ವಂದಿಸಿಕೊಳ್ಳುತ್ತಾ ಇದ್ದೆ ಅಪ್ಪ. ಇವ ಯಾರಪ್ಪ? ಇವನಿಗೆ 4 ಕಾಲು 2 ಕೋಡು. ನನ್ನ ವಾಹನ ನಂದಿ. ಹೇಗೆ ಹೆಸರು? ನಂದಿ. ನಂದಿ. ಏ ನಂದಿ, ಏ ನಂದಿ. ನಂದೀಶ. ನಂದೀಶ. ನಂದಿಕೇಶ್ವರ ನಿನ್ನ ವಾಹನ. ನನ್ನ ವಾಹನ ಅಪ್ಪ. ನಾನೊಮ್ಮೆ ಏರಿ ಬಿಡಲೇ? ಈಗ ಬೇಡ. ಅದ್ಯಾಕೆ? ಅಪ್ಪನ ವಾಹನದಲ್ಲಿ ಮಗ ಹೋಗಬಾರ್ದ? ಹೋಗಬಾರ್ದು ಅಂತಿಲ್ಲ, ಅಗತ್ಯ ಇದ್ರೆ ಹೋಗ್ಬೇಕು. ಹಾಗಿದ್ರೆ ಏರಿ ಬಿಡ್ತೇನೆ. ಈಗ ಬೇಡ. ಬೇಡ. ಎಲ್ಲ ಪರಿಚಯ ಆಗಿ ಎಲ್ಲ ವ್ಯವಸ್ಥೆ ಆಗಬೇಡ. ನಿನ್ನ ವಾಹನ. ಹೌದು. ನಂದೀಶ. ನಂದೀಶ. ಅಪ್ಪ ಇಲ್ಲಿ ಸಾವಿರಾರು ಮಂದಿಗಳಿದ್ದಾರೆ. ಇವರೆಲ್ಲ ಯಾರು? ಎಲ್ಲರೂ ನನ್ನವರೇ. ಎಲ್ಲರೂ ಕೂಡ ಪ್ರಮಥರು, ಗಣ ಸಮೂಹ, ಹಾಗೆ ನನ್ನ ಮಕ್ಕಳು, ಭಕ್ತಾದಿಗಳು, ಮುನಿಗಳು, ಗಣಗಳು. ಹೌದು. ನಿನ್ನ ಗಣಗಳು. ಹರನ ಗಣ. ಆದ ಕಾರಣ ಹರಗಣ. ಹಾಗಿದ್ರೆ ಇದೆಲ್ಲ ಹಗರಣ. ಎಲ್ಲ ಹಗರಣಗಳು. ಮತ್ತೆ ನೀನಂತ ಹೇಳಿದ್ದು ಹರಗಣ. ಹರಗಣ ಆದ ಕಾರಣ ಹಗರಣ. ಮತ್ತೆ ಹೇಗೆ? ಈಗ ಮಾತಾಡಿದ್ರೆ ಹಗರಣ ಆಗುದು ಮಗ. ಮತ್ತೆ ಹರಗಣವನ್ನು ಹೇಗೆ? ಹಗರಣ ಅಂತಲ್ಲ. ಮತ್ತೆ ನಾನೆಂತ ಹೇಳಿದ್ದು? ಅದು ಗಾರ ಆಚಿಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಸರಿಪಡಿಸುವ. ಹರಗಣಗಳು ಎಲ್ಲರ ಪರಿಚಯ ಆಯ್ತು. ಇನ್ನು ಯಾರಾದ್ರೂ ಉಳಿದಿದ್ದಾರ ಅಂತ ಒಮ್ಮೆ ನೋಡಿ 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 ನೋಡಿ. ಇದು ಎಂತದಪ್ಪ? ಯಾವುದು? ಅದು ಎಲ್ಲದರ ಹಾಗಿಲ್ಲ. ಯಾವುದು? ಅಲ್ಲಿರುವುದು ನಮಗಿಲ್ಲ, ನಮಗಿರುವುದು ಅಲ್ಲಿಲ್ಲ. ನಿನ್ನ ಹಿಂದೆ ಉಂಟಲ್ಲ, ಅದೆಂತದಪ್ಪ? ಅದು ಇದು ಅಂತಿದ್ದ ನೀನು. ಅಲ್ಲಿ ನಿನ್ನ ಹಿಂದೆ ಅದು ಇದು ಅಂತ ಹೇಳ್ಬಾರ್ದು. ಮತ್ತೆ ನನ್ನ ಹೆಂಡತಿ. ನನ್ನ ಹೆಂಡತಿ. ಹಾಗಿದ್ರೆ ನನಗೂ ಹೆಂಡತಿ. ಅದ್ಯಾಕೆ ನಿನ್ನ ಹೆಂಡತಿ ನನಗೆ ಹೆಂಡತಿ ಹೇಳುವ ಕ್ರಮ ಇಲ್ವಾ? ಮತ್ತೆ ನನ್ನ ಹೆಂಡತಿ ಆದ್ದರಿಂದ ನಾನು ನಿನಗೆ ತಂದೆ ಅಲ್ವಾ? ಹೌದು. ನನ್ನ ಪತಿ ನಿನಗೆ ತಾಯಿ, ಮಾತೆ. ಇದು ಹೆಂಡತಿ ನಿನಗೆ ಎಲ್ಲಿಂದ ಸಿಕ್ಕಿದ್ದು? ಸಿಕ್ಕಿದ್ದಲ್ವೋ? ಮದುವೆ ಆಗಿದೆ ನನಗೆ. ಮದುವೆ ಆದ ಮೇಲೆ ಹೆಂಡತಿ. ಗಿರಿರಾಜನ ಮಗಳನ್ನು ನಾನು ವಿವಾಹ ಆದ ಕಾರಣ. ಒಂದು ಕ್ಷಣ. ಯಾಕೆ? ಎಲ್ಲಿ ಹುಡುಕುತ್ತೀಯ? ನನ್ನ ಹೆಂಡತಿ ಎಲ್ಲಿ ಉಂಟಪ್ಪ? ನನಗೆ ಅಂತದ್ದೇ ಒಂದು ಹೆಂಡತಿ ಬೇಕಪ್ಪ. ಯೋಚನೆ ಮಾಡುವ. ನನಗೆ ಬೇಗ ಮದುವೆ ಬೇಕಪ್ಪ. ಮದುವೆ ಬೇಕು. ಇವತ್ತಲ್ಲ, ಈಗ ನೀನು ಜನಿಸಿದ್ದಷ್ಟೇ. ನನ್ನ ಕೈಲಾಸ ಬಗ್ಗೆ ಪರಿಚಯ ಆಗಲಿಲ್ಲ. ಎಲ್ಲರ ಪರಿಚಯ ಆಗ್ತಾ ಉಂಟು. ನನ್ನ ಹೆಂಡತಿಯ ಪರಿಚಯ ಆಗ್ತಾ ಉಂಟು. ನನಗೆ ಮದುವೆ ಆದ್ರೆ ಹೆಂಡತಿ, ಮದುವೆ ಆದ ಮೇಲೆ ಹೆಂಡತಿ. ನಿನಗೆ ಮದುವೆ ಆಗಿ ನಿನಗೆ ಅವಳು ಹೆಂಡತಿ. ಹೌದು. ಮದುವೆ ಆಗಿ ನಿನ್ನ ಹೆಂಡತಿ. ಹೌದು. ನೀನು ನನಗೆ ಅಪ್ಪ, ಅವಳು ನನಗೆ ಅಮ್ಮ. ನಾಳೆ ನನಗೆ ಹೆಂಡತಿ ಬಂದ್ರೆ ಹೆಂಡತಿ ಬರ್ತಾಳೆ. ಹೌದು. ಹಾಗಿದ್ರೆ ನನ್ನ ಹೆಂಡತಿ ನಿನಗೆ ಅಮ್ಮ, ನಿನ್ನ ಹೆಂಡತಿ ನನಗೆ ಅಮ್ಮ, ನನ್ನ ಹೆಂಡತಿ ನಿನಗೆ ಅಮ್ಮ. ಮತ್ತೆ ಆಗುದಿಲ್ಲ. ಅದೇ ಹಾಗೆ. ನೀನು ನನ್ನಿಂದ ಮಗ ಅಲ್ವೇ? ಹೌದು. ಮಗನ ಹೆಂಡತಿ ಸೊಸೆ ಆಗ್ತಾಳೆ. ಎಂತದು? ಸೊಸೆ. ಸೊಸೆ. ಸೊಸೆಯ ಸೊಸೆ ಮಗಳ ಹಾಗೆ. ಹಾಗಿದ್ರೆ ಅಪ್ಪನ ಹೆಂಡತಿ ಅಮ್ಮ, ಮಗನ ಹೆಂಡತಿ ಅಪ್ಪನಿಗೆ ಸೊಸೆ. ಇದೆಲ್ಲ ನೆನಪಿಡುವುದಕ್ಕೆ ತುಂಬಾ ಕಷ್ಟ ಅಲ್ಲ. ಈಗ ಕಷ್ಟ ಅಂತ ಆದೀತು, ಇನ್ನು ಮುಂದೆ ದಿವಸ ಹೋಗಲಿ. ಅಪ್ಪ ಒಂದು ಸಣ್ಣ ಸಂಶಯ. ಅವಳು ನಿಮಗೇನಾಗಬೇಕು? ಹೆಂಡತಿ. ನೀನು ಅವಳ ಗಂಡ. ಅದು ಸರಿಯಾಗುದಿಲ್ಲ. ಅದು ಯಾಕೋ? ನೀನು ಗಂಡ, ಅವಳು ಹೆಂಡತಿ, ಅದು ಸರಿಯಾಗುದಿಲ್ಲ. ಯಾಕೆ? ನೀನು ಗಂಡ ಆದ್ರೆ ಅವಳು ಹೆಂಡ ಆಗಬೇಕು. ಗಂಡ ಹೆಂಡ ಎಷ್ಟು ಸರಿ. ಅಲ್ಲದಿದ್ರೆ ಹೆಂಡತಿ ಗಂಡತಿ.
ಒಂದೋ ಗಂಡತಿ ಹೆಂಡತಿ ಆಗಬೇಕು, ಅಲ್ಲ ಅಂತ ಆದ್ರೆ ಗಂಡ ಹೆಂಡ ಅಂತ ಆಗ್ಬೇಕು. ಈಗ ಈ ಮೊದಲೆಲ್ಲ ಮಾಡಿಟ್ಟದು ಸರಿ ಇಲ್ಲ. ಅಲ್ಲ, ಈಗ ನಿನ್ನ ಮೂಲಕವಾಗಿ ಮುಂದಕ್ಕೆ ಲೋಕಕ್ಕೊಂದು ಹೊಸ ವ್ಯಾಕರಣ ಸಿದ್ಧಾಂತ ಒಂದು ಪ್ರಕಟ ಆಗಲಿ. ಹಾಗಿದ್ರೆ ಆಗ ಆಗುದಿಲ್ಲ, ಈಗ ಬೇಡ ಅಂತ ಆಗುದಿಲ್ಲ. ನಿನ್ನ ಬುದ್ಧಿಯಲ್ಲಿ ಯೋಚನೆ ಮಾಡಿ ಮುಂದೆ ಏನಾಗ್ತದೆ ನೋಡೋಣ. ಗಂಡ ಹೆಂಡತಿ ಹಾಗೆ, ಅವಳು ನನಗೆ ಅಮ್ಮ. ಹೌದು, ಮಾತೆ ಹೇಗಿದೆ ನೋಡಿ ಸ್ವಾಮಿ, ಮಾತಾಡುವ ಕ್ರಮ ನೋಡಿ. ಅಮ್ಮನಲ್ಲಿ ಮೆಲ್ಲ ಮೆತ್ತಗೆ ಮಾತನಾಡಬೇಕು. ಅಮ್ಮ ನೋಡಿ ಹೇಗಿದೆಯಮ್ಮ, ತಕ್ಷಣ ಕಲಿತಾನೆ ಮಾತಾಡ. ಹಾಗೆ ನನ್ನ ಮಗ ಅಲ್ವಾ, ಅಮ್ಮನಲ್ಲಿ ಹಾಗೆ ಮಾತಾಡುದು. ಹಾಗೆ ಮೆತ್ತಗೆ ಸಮಾಧಾನ. ಹೊಂದಿಸಿಕೊಂಡು ಮಗನಿ ಅಪ್ಪ ಎಷ್ಟು ಗುಣವಂತ ಅಪ್ಪ. ಎಂತ ಮಗ, ಬೇರೆ ಎಂತ ಮಾಡಿದ್ರು ಅದಿತಪ್ಪ, ನನಗೊಂದು ಹೆಂಡತಿಯ ವ್ಯವಸ್ಥೆ ಬೇಗ ಮಾಡಿಬಿಡಿ ಆಯ್ತಾ. ಮಗ ಇವತ್ತು ನಿನ್ನೆ ಹುಟ್ಟಿದಷ್ಟೇ, 2 ದಿವಸ ಕಡಿಮೆ. ನನಗೆ ಹುಟ್ಟಿದ ಕೂಡಲೇ ಅಂತದ್ದು ಬೇಕು ಅಂತ ಆಗ್ತದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಅಲ್ಲ, ತಪ್ಪಲ್ಲ, ಸಹಜ ಗುಣ ಅದು. ಬೇಕು ಅಂತ ಯಾವ ಉಂಟು, ಬೇಕು ಎಂದವನು ದೀರ್ಘಕಾಲ ಬದುಕುತ್ತಾನೆ, ಬೇಡ ಎನ್ನುವುದು ಬೇಗ ಹೋಗ್ತಾನೆ. ಅಪ್ಪ ಎಲ್ಲರ ಪರಿಚಯವನ್ನು ಮಾಡಿದೆ, ಎಲ್ಲರೂ ಎದ್ದು ಹೋಗುತ್ತಾ ಇದ್ದಾರೆ. ಎಲ್ಲಿಗೆ? ಅವು ಒಂದೊಂದು ಕಾರ್ಯ ಉಂಟು ಅವರಿಗೆಲ್ಲ, ಅವರಿಗೆಲ್ಲರಿಗೂ ಮಾಡುವುದಕ್ಕೆ ಎಲ್ಲರಿಗೂ ಒಂದೊಂದು ಕಾರ್ಯ ಉಂಟು, ಒಂದೊಂದು ಉದ್ಯೋಗವಿದೆ. ಸುಮ್ಮನೆ ಯಾರೂ ಇಲ್ಲ ಇಲ್ಲಿ. ಅಪ್ಪ ಪ್ರತಿಯೋರ್ವರನ್ನು ಗುರುತಿಸುವುದಕ್ಕೆ ಒಂದೊಂದು ಹೆಸರು, ಎಲ್ಲರಿಗೆ ಹೆಸರು ಉಂಟು, ಮಾಡುವುದಕ್ಕೆ ಒಂದೊಂದು ಉದ್ಯೋಗವಿದೆ, ಎಲ್ಲರಿಗೂ ಉದ್ಯೋಗ ಇದೆ. ನಿಮ್ಮ ಮಗನಾಗಿ ನಾನು ಸದ್ಯ ಹುಟ್ಟಿಕೊಂಡಿದ್ದೇನೆ, ಹೌದು, ನನಗೊಂದು ಹೆಸರು ಬೇಡುವೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಮೂಲಕ ನಿಮ್ಮ ಸೇವೆಯನ್ನು ಮಾಡಬೇಕು ಎನ್ನುವ ಆಸೆ ಅನುಗ್ರಹಿಸಬೇಕು. ಹೆಸರಾಗಬೇಕಲ್ಲ, ನಾನೊಬ್ಬನೇ ಹೆಸರಿಡುವುದಲ್ಲ, ಮಡದಿಯರು ಕೂಡಿ ಸಮಾಲೋಚನೆ ಮಾಡಿ ಒಂದು ಹೆಸರಿಡ್ತಾರೆ. ಆಗಲಿ. ಹೇಗಾದ ಹೆಸರು ಇವನಿಗೆ ನೀವೇ ಹೇಳಿ ಬಿಡಿ ಸ್ವಾಮಿ. ಹೇಳಬಹುದು. ಹೇಗೆ ಹುಟ್ಟಿದ್ದೀವ? ಭಸ್ಮದಿಂದ. ಭಸ್ಮದಿಂದ ಹುಟ್ಟಿದ್ದು. ಭಸ್ಮಪ್ಪ ಅಂತ ಕೇಳಿ ಅವನಿಗೆ ಆಗ್ಬೋದ ನೋಡಿದ್ಯಾ? ನಮ್ಮ ಹೇಳ್ತಾಳೆ, ನೀವೇ ಸಮಾಲೋಚನೆ ಮಾಡಿ ಹೆಸರೇರಿಸಬೇಕು ಅಂತ. ಸುಲಭದಲ್ಲಿ ಹೆಸರೇರಿಸ್ತೇನೆ. ಹೇಗೆ ಭಸ್ಮದಲ್ಲಿ ಹುಟ್ಟಿಕೊಂಡದ್ದು? ಹೌದು. ಭಸ್ಮದಲ್ಲಿ ಏನಿತ್ತಪ್ಪ? ಕಲ್ಲಿನ ಹರಳು. ಕಲ್ಲಿನಿಂದ ಹುಟ್ಟಿಕೊಂಡು ನಾನೊಂದು ಹೆಸರು ಸೂಚಿಸಲ. ಹೇಗೆ ಹೇಳು? ಕಲ್ಲಪ್ಪ ಅಂತ ಆದೀತು. ಬೇಡ, ಗುಂಡಪ್ಪ ಅಂತ ಆದೀತು. ಗುಂಡ ಬೇಡ, ಬೇಡವಾ? ಬೇಡ, ಸ್ವಲ್ಪ ತೂಕದ ಹೆಸರು. ತೂಕದ ಹೆಸರು. ನೀನು ಪ್ರಪಂಚಕ್ಕೆ ರಾಯನಿದ್ದಿ, ರಾಯನ ಮಗ ಎಂದಾದ ಮೇಲೆ ನನ್ನ ಹೆಸರು ಸ್ವಲ್ಪ ಗೌರವಯುತ, ಗಂಭೀರವಾಗಿರಬೇಕು. ಹಾಗಿದ್ರೆ ಕಲ್ಲಪ್ಪನ ಬೇಡ, ಗುಂಡಪ್ಪನ ಬೇಡ, ಕಲ್ಲೂರಾಯ ಅಂತ ಆದೀತು. ಬೇಡ, ಕಲ್ಲೂರಾಯ ಮತ್ತೆ ಇನ್ನೊಂದು ರಾಯ ಬಂದಿತ್ತು. ಬೇಡ, ಅದು ಬೇಡ. ಬೇಡ, ಮತ್ತೆ ನೀನು ನಿಂತ ನಿಲುವೆ, ನಿನ್ನ ಆಜಾನ ಬಾಹುಗಳು, ಕೆದರಿದ ಕೇಶರಾಶಿ, ಅಗಲವಾದ ಹಣೆ, ನಿನ್ನ ಬಾಹುಗಳು. ಆದ್ದರಿಂದಲೇ ಭಸ್ಮದಿಂದ ಹುಟ್ಟಿರುವಂತಹ ನಿನಗೆ ಭಸ್ಮಾಸುರ. ಭಸ್ಮಾಸುರ ಪ್ರಭು ಪರಮೇಶ್ವರನ ಸುಕುಮಾರ ಭಸ್ಮಾಸುರ. ಹೌದು, ಸಂತುಷ್ಟನಾಗಿದ್ದೇನೆ. ಸರಿ ಅಪ್ಪ, ನಿಮ್ಮ ಸೇವೆಯನ್ನು ಮಾಡಬೇಕು ಎನ್ನುವ ಆಸೆ, ಆದ್ದರಿಂದ ಒಂದು ಉದ್ಯೋಗ. ಎಲ್ಲರಿಗೂ ಒಂದೊಂದು ಕಾರ್ಯ ಉಂಟು ಇಲ್ಲಿ. ಹೌದು, ಎಲ್ಲರೂ ಒಂದೊಂದು ಕೆಲಸ, ಎಲ್ಲರಿಗೂ ಒಂದೊಂದು ಕೆಲಸ ಉಂಟು. ಯಾವುದು ಕೆಲಸ? ಏನಾದ್ರೂ ಒಂದು ಹೊಸ ಉದ್ಯೋಗ ಸೃಷ್ಟಿಸಿ ಕೊಡಿ. ಅದೌದು, ಸೃಷ್ಟಿ ಮಾಡುವ. ಉದ್ಯೋಗ ಸೃಷ್ಟಿ ಎನ್ನುವುದು ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ ನನ್ನದು. ಉದ್ಯೋಗ ಸೃಷ್ಟಿಯಾಗದಿದ್ರೆ ಕೊಡುದು ಯಾವುದನ್ನು? ಈಗ ಸ್ವಲ್ಪ ವಿಶ್ರಾಂತಿ ಕೊಡುವ. ನನ್ನ ಹೆಂಡತಿ ಈವರೆಗೆ ತ್ರಿಕಾಲಗಳಲ್ಲಿ ಭಸ್ಮದ ತರ್ತಾ ಇದ್ದಾಳೆ. ಎಲ್ಲಿಂದ ಭಸ್ಮ? ಒಲೆ ಬುಡದಿಂದಲ ಅಲ್ಲ ಸುಡು ಮಣ್ಣಿನಿಂದಲ? ಅಷ್ಟಾಯ್ತು. ನಾನು ಭಸ್ಮ ಪುಂಡ್ರದರ. ಭೂಲೋಕದಲ್ಲಿ ಸ್ಮಶಾನವಿದೆ. ಆ ಸ್ಮಶಾನದಲ್ಲಿ ನಿತ್ಯ ನನ್ನ ಭಕ್ತರು ಮರಣವನ್ನು ಕಂಡ ಬಳಿಕ ಸ್ಮಶಾನ ಸುಡುತ್ತಾರೆ. ಆ ಸುಟ್ಟ ಭಸ್ಮ, ಸ್ಮಶಾನ ಭಸ್ಮ ನನಗೆ ಬೇಕು. ಚಿತಾ ಭಸ್ಮ. ಹೌದು. ನಿನಗೆ ದಿನಕ್ಕೆ ಎಷ್ಟು ಸಲ ತರಲಿಕ್ಕೆ ಉಂಟು? 3 ಸಲ. ದಿನಕ್ಕೆ 3 ಸಲ ಭೂಲೋಕಕ್ಕೆ ಹೋಗಿ ಚಿತಾ ಭಸ್ಮವನ್ನು ತರಬೇಕು. ಈ ಉದ್ಯೋಗವನ್ನು ಇದುವರೆಗೆ ನನ್ನ ಹೆಂಡತಿ, ನಿನ್ನ ತಾಯಿ ಮಾಡ್ತಿರು. ಇನ್ನು ಮುಂದೆ ನೀನು ಅಪ್ಪ ಮಗನೇ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಒಳ್ಳೆಯದು. ಹೇಗೆ ಹೀಗೆ ಕೈಯಲ್ಲಿ ತರಬೇಕಾ? ಹಾಗಿದ್ರೆ ಆದಷ್ಟು ಬೇಗನೆ ಭೂಲೋಕವನ್ನು ಸೇರಿ ಭಸ್ಮವನ್ನು ತರ್ತೇನೆ. ಹೋಗಿ ಹೋಗಿದ್ದಾನೆ, ನೋಡೋಣ. ಭಸ್ಮವನ್ನು ತಂದವರಿದ್ದೇನೆ, ನೋಡು, ಸ್ವೀಕರಿಸಬೇಕು. ಬಹಳ ಸಂತೋಷವಾಯಿತು. ಈ ತ್ರಿಕಾಲದಲ್ಲಿ ಸ್ಮಶಾನ ಭಸ್ಮ ಲೇಪಿಸುವಂತಹ ನನಗೆ ಈ ಕಾಲದಲ್ಲಿ ಭಸ್ಮ ತಂದೊಂದಿಯಲ್ಲ, ಭಸ್ಮ ಲೇಪಿಸ್ತೇನೆ. ನೀನು ಲೇಪಿಸುವ ಅಂದವನ್ನು ನನಗೊಮ್ಮೆ ನೋಡಬೇಕು ಅಂತ ಆಗಿದೆ. ಹೇಗೆ? ಮೊದಲು ಹೊಸ ತಡವರಿಸುವುದು. ಅಪ್ಪ, ಅದು ಬರೇ ಹುಡಿ ಅಲ್ಲ, ನೋಡು, ಅದು ಮೈ ಮೇಲೆ ಅಂಟು ಬೇಕಿದ್ರೆ ಏನು ಮಾಡುದು? ನೀರಿನ ವ್ಯವಸ್ಥೆ ಬೇಕಲ್ಲ. ಇಲ್ಲಿ ಉಂಟಲ್ಲ. ಎಲ್ಲಿಂದ ತರುವುದು ನೀರು? ಇಲ್ಲಿ ಉಂಟಲ್ಲ. ಎಲ್ಲಿ
ಓ ನಿನ್ನ ತಲೆಯಲ್ಲಿಯೇ ನೀರುಂಟು. ಹೌದಾ? ನಿನಗೆ ಎಂತ ಒಂದು ವ್ಯವಸ್ಥೆ ಅಪ್ಪ. ನಿನಗೆ ಸ್ನಾನ ಮಾಡಬೇಕಿದ್ರೆ ಕೆಲಸ ಏನೂ ಇಲ್ಲ, ಕೆಳಗಿಂದ ಹೀಗೆ ಉಜ್ಜಿಕೊಂಡ್ರೆ ಆಯ್ತು, ಶರೀರ ಶುದ್ಧ ಆಗ್ತದೆ. ದೇವರಲ್ವೇನು? ಹಾಗಿದ್ರೆ ಅದೇ ನೀರು. ಅದೇ ನೀರು. ತಡವೇನು ಮಾಡುವುದು ಇದನ್ನು? ತಡವರಿಸುವುದು, ಮರ್ದಿಸುವುದು. ಮರ್ದಿಸುವುದು ಮರ್ದಿಸುವುದು ಹಾಗ ಮರ್ದಿಸಿ ಮರ್ದಿಸಿ ಎಡ ಕೈಯಲ್ಲಿ ಭಸ್ಮ, ಭಸ್ಮ ಹಾಕಿದ ಮೇಲೆ ಬಲ ಕೈಯಲ್ಲಿ ಮರ್ದಿಸುವುದು. ಸರಿ ಸರಿ ಮರ್ದಿಸಿ. ಆಮೇಲೆ ಆಮೇಲೆ ಹೇಗೆ? ಹಣೆಗೆ. ಒಂದು ಸಂಶಯ, ನಿನ್ನ ಕೈಯಲ್ಲಿ 5 ಬೆರಳುಗಳಿವೆ, ನಿನ್ನ ಹಣೆ ಅಷ್ಟು ಅಗಲ ಉಂಟು. ಈ 5 ಬೆರಳುಗಳಲ್ಲಿ 5 ಅಡ್ಡನಾಮ ಹಾಕ್ಲಿಕ್ಕೆ ಆಗುದಿಲ್ಲ ನಿನಗೆ. ಅದು ಯಾಕೆ 3 ಹಾಕುದು? ಭಸ್ಮ ಪುಂಡ್ರ 3 ವಿಶೇಷವಾದ ಅರ್ಥ ಉಂಟು. ಸರಿ. ಅಕಾರ ಉಕಾರ ಮಕಾರ, ಸತ್ಯಂ ಶಿವಂ ಸುಂದರಂ. ಮತ್ತೆ ಆಗಲಿ. ಹಾಗಿದ್ರೆ ಇಡೀ ಪ್ರಪಂಚವೇ 3ರಲ್ಲಿ ಅಡಕವಾಗಿದೆ. ನೋಡು ಹಾಗೆ. ಆಮೇಲೆ ಭುಜ, ಕೈಗಳಿಗೆ ಹೇಗಿದೆ ಸರ್ವಾಂಗ ಲೇಪಿತರಾಗಿದ್ದೆ. ಅಪ್ಪ ಒಮ್ಮೆ ನೋಡ್ಬೇಕು ಅಂತ ಆಗಿದೆ. ನೋಡು ನೋಡು, ಸರಿ ನೋಡು. ಹೇಗೆ ನೋಡುದು? ಸತ್ಯಂ ಶಿವಂ ಸುಂದರ. ಅಲ್ಲ, ನಿನ್ನ ಮುಖವನ್ನೇ ನೋಡು. ಏನು ಚಂದಪ್ಪ, ಏನು ಚಂದಪ್ಪ ಅಲ್ವೋ? ಮತ್ತೆ ಏನು ಚಂದ? ಸರಿ, ಏನು ಅಂದ, ಏನು ಚಂದ. ಆಗಲಿ. ಭಸ್ಮಲೇಪನವಾಗಿದೆ ಅಪ್ಪ. ನಾನಿನ್ನು ವಿಶ್ರಾಂತಿಯನ್ನು ಪಡೆಯಲೇ? ಯಾವಾಗ? ಈಗಲೇ ಮಲಗುತ್ತೇನೆ ಹೋಗಿ. ಯಾಕೆ? ನನ್ನ ಕೆಲಸ ಆಯ್ತಲ್ಲ. ಇದು ಪ್ರಾತಃ ಕಾಲದ್ದು. ಮತ್ತೆ ಇದು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಬೇಡವಾ? ಈಗ ಪುನಃ ಭಸ್ಮ ತರಬೇಕಾ? ಭೂಮಿಗೆ ಹೋಗ್ಬೇಕು ನೀನು. ಹಾಗಿದ್ರೆ ಹೀಗೆ ಮಾಡುವ, ದೊಡ್ಡ ಒಂದು ಮೂಟೆ ಕೊಡು, ಅದರಲ್ಲಿ ತುಂಬಾ ಭಸ್ಮ ತರ್ತೇನೆ. ನಿನಗೊಂದು 4 ತಿಂಗಳಿಗೆ ಸಾಕು. ಅಷ್ಟು ದಿವಸ ನೀನೇನು ಮಾಡ್ತೀನಿ? 4 ತಿಂಗಳು ನಾನು ಮಲಗುತ್ತೇನೆ. ನಾವು ಸುಮ್ಮನೆ ಶರೀರವನ್ನು ದಂಡಿಸುವುದು ನೀನು ಹೇಳಿದೆಯಲ್ಲ, ಸುಲಭದಲ್ಲಿ ಆಗಬೇಕಲ್ಲ. ಹೌದು, ನಿನಗೆ ನಿತ್ಯ ಉದ್ಯೋಗ ಬೇಕು ಅಂತ ಹೇಳಿದಿಲ್ವ? ಹೌದು. ಉದ್ಯೋಗ ಮಾಡಿದ ಮೇಲೆ ನಿದ್ರೆ ಮಾಡಬೇಡ್ವಾ? ಆಗ ಸಮಯ ಉಂಟು ಅದಕ್ಕೆ. ನಿನಗೆ ನಿದ್ರೆ ಮಾಡಿದ್ರೆ ತಲೆ ತಿರುಗ್ತದೆ. ಮಾಡುವ. ಈಗ ಮಧ್ಯಾಹ್ನಕ್ಕೆ ಆಗಬೇಕು. ಹಾಗಿದ್ರೆ ಪುನಃ ತರಬೇಕು. ಹೌದು, ಹೋಗಿ ಬರ್ತೇನೆ. ನೀವು ಇಲ್ಲೇ ಕುಳಿತುಕೊಳ್ಳಿ. ಭಸ್ಮವನ್ನು ತಂದವನಿದ್ದೇನೆ. ನೋಡು, ಇಷ್ಟವಂತ ಅಂದ್ರೆ ಕೊಡು. ಯಾಕೋ? ನನಗೆ ಒಂದು ಆಸೆ, ಈ ಸರ್ತಿಯ ಒಂದು ಅಪ್ಪನಿಗೆ ನಾಮ ಹಾಕಬೇಕು ಅಂತ ಆಸೆ. ನಾಮ ಹಾಕಬೇಕು ನಿಮಗೆ. ನನಗೆ ಮಗನೇ, ನಾನೇ ಭಸ್ಮ ಲೇಪಿಸಬೇಕಾದ. ಹೌದು. ಹಾಗಿದ್ರೆ ನನಗೊಂದು ಅವಕಾಶ ಇಲ್ವಾ? ಹೌದು, ವಿಷಯ ಹೌದು. ಅವನಿಗೆ ಒಂದು ಆಸೆ ಇರುವಾಗ ಲೇಪಿಸಲ ಧಾರಾಳ. ಅಪ್ಪ, ಮೊದಲಾಗಿ ಭಸ್ಮವನ್ನು ಎಡಗೈಯಲ್ಲಿ ಇಟ್ಟುಕೊಂಡಿದ್ದೇನೆ. ಒಂದು ನೀರಿನ ವ್ಯವಸ್ಥೆ ಮಾಡಿ ನೋಡು. ಅಪ್ಪ, ಮರ್ದಿಸುವುದು ಹೀಗೆ ಅಲ್ಲ. ಮೊದಲಾಗಿ ಎಲ್ಲಿಗೆ? ಹಣೆಗೆ, ಆಮೇಲೆ ಭುಜಕ್ಕೆ, ಆಮೇಲೆ ಕಂಠಕ್ಕೆ. ಇದರಲ್ಲಿ ತುಂಬಾ ಭಸ್ಮ ಉಳಿದಿದೆ. ಅದನ್ನು ನಿನ್ನ ತಲೆಗೆ ಎಲ್ಲ ಇಡೀ ನನ್ನ ಮೈಗೆಲ್ಲ. ನಾನು ಭಸ್ಮ ವಿಗ್ರಹ ಅಲ್ವ, ಭಸ್ಮ ಬೇಕು ಅಂತಲೇ ಆಗುದು. ಸರಿ. ಹಾಗಿದ್ರೆ ಮಧ್ಯಾಹ್ನದ ಲೇಪನವೂ ಆಗಿದೆ. ಪುನರಪಿ ತರಬೇಕಲ್ಲ? ತರಬೇಕು. ಹೋಗಿ ಬರ್ತೇನೆ. ಒಂದು ದಿವಸ ಪಕ್ಷಿ ಬಂದ ಧರತಿ ಕಣ್ಣೆ ಅಂಗವ ಕಾಣುತ್ತ, ಪಕ್ಷಿ ಬಂದ ಧರತಿ ಕ್ರೀಡೆ ಒಂದು ದಿವಸ ಪಕ್ಷಿ ಬಂದ ಧರತಿ ಕ್ರೀಡೆ ಅಂಗವ ಕಾಣುತ್ತ ಮಲಗೆ, ನೊಂದು ಕಂದಪ್ಪನ ಹೊಟ್ಟಾಗ ನಿರ್ಭಸ್ಮ, ಅಂದು ಕಂದಪ್ಪನ ಹೊಟ್ಟಾಗ ನಿರ್ಭಸ್ಮ ತಂದಿತ್ತು
ವಿಸ್ಮಯಗೊಂಡ ಒಂದು ದಿವಸ ಪಕ್ಷಿ ಬಂದ ಅದರದಿ ಕ್ರೀಡೆ ಅಂದವ ಕಾಣುತ್ತ ಮನದಿ ಅದೆಷ್ಟೋ ದಿನಗಳಿಂದ ತಂದೆಯಾದಂತಹ ಪರಮೇಶ್ವರನಿಗೆ ಶುದ್ಧವಾದಂತಹ ಭಸ್ಮವನ್ನು ಭೂಲೋಕದಿಂದ ತರುವಂತಹ ಕಾಯಕವನ್ನು ನಾನು ಮಾಡುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಭೂಲೋಕಕ್ಕೆ ಬಂದೆ. ಇಡೀ ಭೂಲೋಕವೇ ಬಹಳಷ್ಟು ವಿಶೇಷವಾಗಿ ಕಂಗೊಳಿಸುತ್ತಾ ಇದೆ. ಕೆಲವರನ್ನೆಲ್ಲ ಕರೆದು ಕೇಳಿದೆ, ಏನು ಕಾರಣ ಎನ್ನುವ ಹಾಗೆ ಹೇಳಿದ್ರಲ್ಲ. ವಸಂತ ಋತುವಾದ ಕಾರಣದಿಂದಲೇ ಭೂರಮೆ ಹಚ್ಚ ಹಸುರಾದಂತಹ ಸೀರೆಯನ್ನುಟ್ಟು ಮದುಮಗಳ ಹಾಗೆ ಕಂಗೊಳಿಸುತ್ತಾ ಇದ್ದಾಳೆ. ಆಶೆ ಆಯಿತು, ಭೂಲೋಕದ ಸೌಂದರ್ಯವನ್ನು ನೋಡಬೇಕು ಎನ್ನುವ ಉದ್ದೇಶದಿಂದ ಸ್ವಲ್ಪ ಸಂಚಾರವನ್ನು ಮಾಡಿದೆ. ದಟ್ಟವಾದಂತಹ ಅರಣ್ಯವನ್ನು ಸೇರಿದೆ. ಎಂತಹ ವಿಶೇಷವನ್ನು ನಾನು ಕಂಡೆ. ದೊಡ್ಡದಾದಂತಹ ಒಂದು ಮಾಮರದಲ್ಲಿ 2 ಗಿಳಿಗಳು ಯಾವುದೋ ಒಂದು ವಿಶೇಷ ರೀತಿಯ ಆಟವನ್ನು ಆಡುತ್ತಾ ಇದ್ದವು. ಸರಿಯಾಗಿ ನೋಡಿದರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಮಗದೊಂದು ಕಡೆಯಲ್ಲಿ ನೋಡಿದರೆ 2 ಜಿಂಕೆಗಳು ವಿಶೇಷವಾದಂತಹ ಕ್ರೀಡೆಯಲ್ಲಿ ಮಗ್ನವಾಗಿದ್ದವು. ಸರಿಯಾಗಿ ನೋಡಿದರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಮಗದೊಂದು ಕಡೆಯಲ್ಲಿ ಒಂಟಿ ಸಲಗ ಒಂದು ಹೆಣ್ಣಾನೆಯನ್ನು ಅಟ್ಟಿಸಿಕೊಂಡು ಹೋಗಿ ರಮಿಸುವಂತಹ ದೃಶ್ಯವನ್ನು ಕಂಡೆ. ಎಲ್ಲಿ ನೋಡಿದರೂ ಹೆಣ್ಣು ಗಂಡು ಹೆಣ್ಣು ಗಂಡು ಒಂದಾಗಿ ರಮಿಸುವ ದೃಶ್ಯ. ಇದರಿಂದ ನಾನು ಒಂದನ್ನು ಅರ್ಥ ಮಾಡಿಕೊಂಡವನಿದ್ದೇನೆ. ಪ್ರಪಂಚದ ಮೂಲವೇ ಇದು. ಗಂಡು ಹೆಣ್ಣಿನ ಸಮಾಗಮದಿಂದ ಮಾತ್ರ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ ಎನ್ನುವಂತಹ ಸತ್ಯವನ್ನು ನಾನು ಮನಗಂಡವನಿದ್ದೇನೆ. ಹಿಂದೆ ಕೈಲಾಸಕ್ಕೆ ಹೋಗಿ ಅಲ್ಲಿ ನೋಡಿದರೆ ಪರಮೇಶ್ವರ ಹಾಗೂ ಪಾರ್ವತಿಯರು ಒಂದಾಗಿ ರಮಿಸುತ್ತಾ ಇದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ಕಂಡಾಕ್ಷಣ ಏನೋ ಒಂದು ರೀತಿಯ ಬದಲಾವಣೆ ನನ್ನ ಶರೀರದಲ್ಲಿ. ಹೆಣ್ಣೋರ್ವಳ ಸಾಂಗತ್ಯದ ಅಗತ್ಯ ನನಗಿದೆ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಸರಿ, ಆದಷ್ಟು ಬೇಗನೆ ತಂದೆಯಲ್ಲಿ ಹೇಳಿ ನನಗೊಂದು ಹೆಣ್ಣಿನ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ಳಬೇಕಾಗಿದೆ. ತಡ ಮಾಡಲಾರೆ, ಮುಂದುವರಿಯುತ್ತೇನೆ. ಕಂಡಾಗ ಪಾರ್ವತಿಯ ಸ್ಮರಣ ತಾಪದಲ್ಲಿ ಬೆಂಡಾಗಿ ಹರಗಲಿಯಾದಂತೆ ನೋಡುತ್ತಲೀ ಬೆಂಡಾಗಿ ಹರಗಲಿಯಾದಂತೆ ನೋಡುತ್ತಲೀ ಭಸ್ಮವು ಹರಗಿ ಲೇಪಿಸುತ್ತಲಾಕೆಯನು ವಿಸ್ಮಯದಿ ಮುಟ್ಟಿ ತಿಳಿಬಂತೆ ಭೀತಿಯನು ವಿಸ್ಮಯದಿ ಮುಟ್ಟಿ ತಿಳಿಬಂತೆ ಭೀತಿಯನು ಶ್ರದ್ಧಾಭಕ್ತಿಯಿಂದ ಲೇಪಿಸು. ಅಪ್ಪ ಮಗನೇ, ಭಸ್ಮವನ್ನು ಮರ್ದಿಸುತ್ತಾ ಇದ್ದೇನೆ. ಮೊದಲಾಗಿ ಹಣೆಗೆ ನಾನು ಹಣೆಗೆ ಹಣೆಯಲ್ಲಿ ಕಣ್ಣುಂಟು. ಅಪ್ಪ ಹಣೆಯಲ್ಲಿ ಕಣ್ಣು ಎಷ್ಟು ಚಂದ. ನಾನು ಚಂದವೇ. ಎಷ್ಟು ಚಂದ. ನಾನು ಚಂದವೇ. ನಿನ್ನ ಹಣೆ ಎಷ್ಟು ಚಂದ. ನನ್ನ ಹಣೆಯೋ
ಎಷ್ಟೋ ಸಲ ನಾನು ಭಸ್ಮವನ್ನು ಲೇಪನ ಮಾಡಿದವ, ಹಣೆ ನೋಡಿದ್ವಿ, ಆದ್ರೆ ಇಂದು ಮಾತ್ರ ಕಣ್ಣು ಬಿಟ್ಟು ನೋಡಿದ್ದು. ಹಣೆಯಲ್ಲೂ ಇದುವರೆಗೆ ನಾನು ಕಣ್ಣು ಮುಚ್ಚಿ ಭಸ್ಮ ಲೇಪನವನ್ನು ಮಾಡ್ತಾ ಇದ್ದೆ. ನಿಟಿಲಾಕ್ಷ ಸದಾಶಿವನ ಅದಿರ್ಲಿಪ್ಪ. ಸರಿ ನೋಡು. ಇನ್ನು ಇನ್ನೆಲ್ಲಿಗೆ? ಕಂಠಕ್ಕೆ. ಕಂಠಕ್ಕೆ ಕಂಠ ನಾನು. ಆಮೇಲೆ ಭುಜಕ್ಕೆ. ಭುಜಕ್ಕೆ ಭುಜಕ್ಕೆ ಲೇಪಿಸೋ. ಎಷ್ಟು ಮೃದು. ನಾನು ಎಷ್ಟು ಮೃದು. ಚಂದ್ರ ತಲೆಯಲ್ಲಿಲ್ವೋ? ಅಲ್ಲ, ನಿನ್ನ ಶರೀರ ಎಷ್ಟು ಮೃದು. ನಾನು ಹಾಗೆ ಚಂದ್ರಶೇಖರ. ಅಪ್ಪ, ಸತ್ಯ ಹೇಳಬೇಕು. ಸತ್ಯ ಹೇಳ್ಬೇಕು. ನನಗೆ ಇಲ್ಲಿಂದ ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಸಹಜ. ಇಲ್ಲಿಯೇ ಕುಳಿತು ದೇವರ ಸಾನ್ನಿಧ್ಯಕ್ಕೆ ಬಂದ್ರೆ ದೇವರ ಸಾನ್ನಿಧ್ಯ ಬಿಟ್ಟು ಹೋಗಬಾರ್ದು. ನಿಮ್ಮನ್ನೇ ನೋಡ್ತಾ ಇರುವಂತ ಆಸೆ. ನೋಡ್ತಾ ಇರ್ಬೇಕಾ? ನೋಡ್ತಾ ಇರ್ಬೇಕು ಅಂದ್ರೆ ಅಲ್ಲ, ಇಲ್ಲಿ ನೋಡ್ತಲೇ ಇರ್ಬೇಕು ಅಂತ. ಭಸ್ಮ ಆಗಬೇಡ್ವು, ಪುನಃ ಭಸ್ಮ ತರಬೇಕು. ಭಸ್ಮ ತರಬೇಕು. ಅಪ್ಪ, ಈ ಮಧ್ಯೆ ಒಂದು ಪ್ರಶ್ನೆ. ನೀವು ಅವತ್ತು ಹೇಳಿದ್ದೀರಿ ಕಾಲ ಬರ್ಲಿ ಅಂತ. ನನಗೆ ಮದುವೆ ಯಾವಾಗ? ಒಂದು ವಿಷಯ ನಿಮ್ಮಲ್ಲಿ ಹೇಳ್ತೇನೆ. ನನಗೆ ಸರಿಯಾದ ಸಂದರ್ಭದಲ್ಲಿ ನೀವು ಮದುವೆ ಮಾಡಿಸೇ ಇದ್ರೆ, ನಾಳೆ ನನ್ನಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನೀವು ನನ್ನನ್ನು ಪ್ರಶ್ನಿಸಬಾರದು. ಮಕ್ಕಳಿಗೆ ಯಾವಾಗ ಮದುವೆ ಮಾಡಿಸಬೇಕು ಅದು ತಂದೆ ತಾಯಂದಿರ ಹೊಣೆಗಾರಿಕೆ. ಪ್ರಾಯ ಪ್ರಬುದ್ಧರಾದವ ಹುಡುಗಿಯನ್ನು ಅರಸಿ ವಿವಾಹ ನನ್ನ ಕರ್ತವ್ಯ. ಯಾವಾಗ? ಎಷ್ಟು ಸಮಯ ಆಯ್ತು? ಬೇಗ ಆದಷ್ಟು. ನನಗೆ ಇದು ಬೂದಿ ಹೊರುದು ಒಂದೇ ಕೆಲಸ. ಕಾಲ ಬರ್ತದೆ. ಕಾಲ ಬರ್ಲಿ. ಯಾವಾಗ? ಯಾವಾಗ ಕಾಲ ಬರುದು? ಮದುವೆಗೆ ಕಾಲ ಅಂತ ಉಂಟು. ಈಗ ಮದುವೆ ಆಗುವುದು ಹುಡುಗಿ ಆಗುವುದು. ಕಾಲ ಬರ್ತದೆ. ಕಾಲ ಬರ್ತದಲ್ಲ? ಬರ್ತದೆ. ಬಾರದಿದ್ರೆ ಮತ್ತೆ ಕಾಲ ಬರ್ತದೆ. ಆಗ್ಲಿ. ನಿಮಗೂ ಒಂದು ಕಾಲ ಬಾರದ ಇರ್ತದ. ಹಾಗಿದ್ರೆ ಒಂದು ಭಸ್ಮ ತರ್ತೇನೆ. ಒಂದಲ್ಲ, ಲೇಪನ ತರ್ತೇನೆ. ಬೇಗ ಬೇಗ ಬೇಗ. ಶರೀರಕ್ಕೆ ಆಹಾರ ಸೇರುತ್ತಾ ಇಲ್ಲ. ಕಾರಣ ಮತ್ತೇನೂ ಅಲ್ಲ, ಪಾರ್ವತಿಯ ಮೇಲೆ ವಿಶೇಷವಾದಂತಹ ಆಸಕ್ತಿ ನನಗೆ. ಭೂಲೋಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಕಂಡವ ನಾನು, ಯಾರ ಮೇಲೂ ಕಾಣದಂತಹ ಆಸಕ್ತಿ
ಈ ಪಾರ್ವತಿಯ ಮೇಲೆ ನನಗಾಗಿದೆ. ಏನಿದಕ್ಕೆ ಕಾರಣ ಆಲೋಚಿಸುತ್ತಾ ಇದ್ದೇನೆ. ಸರಿ ಸರಿ, ಭಸ್ಮಾಸುರ ಎನ್ನುವ ಹಾಗೆ ನಾಮಕರಣವನ್ನು ನನಗೆ ಮಾಡಿದ್ದಾರೆ. ಎಲ್ಲಿಯಾದರೂ ದೇವರಿಗೆ ಓರ್ವ ರಕ್ಕಸ ಮಗ ಹುಟ್ಟುವುದಕ್ಕೆ ಸಾಧ್ಯವೇ? ತಂದೆ ದೇವನಂತೆ, ಮಗ ಅಸುರನಂತೆ. ಅಸುರನಾದ ಮೇಲೆ ಆಸುರಿ ಪ್ರವೃತ್ತಿಯನ್ನು ಈ ಪ್ರಪಂಚದಲ್ಲಿ ತೋರಿಸಲೇಬೇಕು. ಅಸುರರಿಗಿದು ಅಪರಾಧವಲ್ಲ. ಇನ್ನೊಬ್ಬನ ಹೆಂಡತಿಯನ್ನು ಬಯಸಿದರೆ ಅಸುರರಿಗೆ ಅದು ಧರ್ಮವೇ ಸರಿ. ಪರಮೇಶ್ವರನ ಹೆಂಡತಿಯಾದ ಪಾರ್ವತಿಯನ್ನು ನಾನು ಬಯಸಿದ್ದೇನೆ. ಎಂತಹ ಸೌಂದರ್ಯ ಅವಳದ್ದು! ಛ, ಕೆಲವರೆಲ್ಲ ಹೇಳಬಹುದು ಸಂಬಂಧದಲ್ಲಿ ತಾಯಿ ಬೀಳ್ತಾಳೆ. ತಾಯಿಯನ್ನು ಬಯಸಿದ ಮಗ ಹೇಗೆ ತಾಯಿಯಾಗುವುದಕ್ಕೆ ಸಾಧ್ಯ? 9 ತಿಂಗಳು ಹೊಟ್ಟೆಯಲ್ಲಿ ಏನು ಹೊರಲಿಲ್ಲ, 10ನೆಯ ತಿಂಗಳು ಹೆರಲಿಲ್ಲ, ಸ್ತನಪಾನವನ್ನು ಮಾಡಿಸಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದಾದ ಮೇಲೆ ಅವಳು ನನಗೆ ಅಮ್ಮನಾಗುವುದಾದರೂ ಹೇಗೆ? ರಕ್ತ ಸಂಬಂಧ ಇಲ್ಲ ಎಂದಾದ ಮೇಲೆ ಅವಳನ್ನು ನಾನು ಬಯಸಿದ್ದು ಅಪರಾಧವಲ್ಲ. ಅವಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತಾ ಇದೆ. ಆದರೆ ನನ್ನಷ್ಟಕ್ಕೆ ನಾನು ಯೋಚಿಸುವುದು, ಪರಮೇಶ್ವರನ ಮೇಲೆ ಇವಳಿಗೆ ಹೇಗೆ ಮನಸ್ಸಾಯಿತು ಅಂತ. ಕಿಚ್ಚುಗಣ್ಣವ ಹೇಗೆ ಹುಚ್ಚಾದಳು? ನೀವು ಸ್ವಲ್ಪ ಯೋಚನೆ ಮಾಡಿ. ಒಂದು ಸರಿಯಾದಂತಹ ಚುಂಬನವನ್ನಾದರೂ ಕೊಡುವ ಅರ್ಹತೆ ಇವಳಿಗೆ ಉಂಟ? ಮುಖದಲ್ಲಿ ಅಗ್ನಿ ಇದ್ದವನನ್ನು ಚುಂಬಿಸುವುದಕ್ಕೆ ಸಾಧ್ಯ ಉಂಟೆ? ಅಲ್ಲ, ಭದ್ರವಾದಂತಹ ಆಲಿಂಗನವನ್ನು ಕೊಡುವಂತಹ ಅರ್ಹತೆ ಪಾರ್ವತಿಗೆ ಉಂಟ? ಶರೀರದಲ್ಲೆಲ್ಲ ಸರ್ಪಗಳಿವೆ ಅಂತಾದರೆ ಅಂಥವನನ್ನು ಆಲಿಂಗಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟ? ಹೇಗೆ ಹುಚ್ಚಾದಲು ಅಂತ ನನಗೆ ಗೊತ್ತಿಲ್ಲ. ಅಂತೂ ನಾನು ಪಾರ್ವತಿಯನ್ನು ಬಯಸಿದ್ದೇನೆ. ಪರಮೇಶ್ವರನನ್ನೇ ತುಡುಕಿ ಪಾರ್ವತಿಯನ್ನು ಸ್ವಾಧೀನ ಮಾಡಿದರೆ ಹೇಗೆ? ಕಷ್ಟ ಉಂಟು. ಅವ ಆಗಾಗ ಹೇಳ್ತಾ ಇರ್ತಾನೆ, ನೋಡು ನೋಡು 3ನೆಯದ್ದು ಕಣ್ಣು, ಇದನ್ನು ಬಿಟ್ಟೆ ಅಂತಾದರೆ ಪ್ರಪಂಚವೇ ಸುಟ್ಟು ಹೋಗುವುದಕ್ಕೆ ಸಾಧ್ಯ. ಅದು ನನ್ನನ್ನು ಆಗಾಗ ಎಚ್ಚರಿಸುವುದು. ನನಗೆ ಪರಮೇಶ್ವರನ ಹೆದರಿಕೆ ಇಲ್ಲ, ಅವನ 3ನೆಯ ಕಣ್ಣಿನ ಭಯವಿದೆ. ಹಾಗಿದ್ರೆ ಪರಮೇಶ್ವರನನ್ನು ತುಡುಕಿ ಪಾರ್ವತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಎಂದಾದ ಮೇಲೆ ಇರುವುದು ಒಂದೇ ಹಾದಿ, ಅದು ಉಪಾಯ. ಉಪಾಯವೇ ಸರಿ. ಕಪಟದ ಚರಿತೆಯು ಹರನಂತರಂಗವ ಬರಿಗೊಳಿಸಿ ಯತ್ನದಲ್ಲಿ ಪಡೆಕೊಂಡು ಉರಿ ಹಸ್ತಮವ ಪಡೆಕೊಂಡು ಶಿವನ ಅರಸಿಯನು ವರಿಸದೆ ಹರುಷಬಾರದು ಮರುಗಿ ಆಯದಿಂದಾಗದಂತಹ ಕಾರ್ಯವನ್ನು ಉಪಾಯದಿಂದ ಮಾಡಬೇಕಾಗಿದೆ. ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಏನು ಮಾಡೋಣ? ಸರಿ, ವಿಶೇಷವಾದಂಥ ವರಪ್ರಸಾದವೊಂದನ್ನು ಪರಮೇಶ್ವರನಿಂದ ಪಡೆದು ಆ ವರಬಲುಹಿನಿಂದಲೇ ಅವನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕಾಗಿದೆ. ವರಬಲವನ್ನು ಪಡೆಯಬೇಕು ಎಂದಾದರೆ ಏನಾದರೂ ಒಂದು ನಾಟಕವನ್ನು ಮಾಡಬೇಕು. ಸರಿ, ಅದುವೇ ಸರಿಯಾದಂತಹ ದಾರಿ. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ಅಳುತ್ತಾ ಪರಮೇಶ್ವರನ ಹತ್ತಿರ ಹೋಗಬೇಕು. ಆ ಮೂಲಕ ವಿಶೇಷ ವರಪ್ರಸಾದ ಪಡೆಯಬೇಕು. ನಮಗೆ ಅಳುವುದಕ್ಕೆ ಗೊತ್ತುಂಟ? ನಾವು ಜೀವನದಲ್ಲಿ ಇದುವರೆಗೆ ಅತ್ತವರಲ್ಲ, ನಾವು ಯಾರ್ಯಾರನ್ನು ಅಳಿಸಿದವರು. ನಮ್ಮ ಕಣ್ಣಿಗೆ ಕೈ ಹಾಕಿದರೂ ಕೂಡ ಕಣ್ಣಲ್ಲಿ ಒಂದು ಹನಿ ನೀರು ಸೋರುವುದಿಲ್ಲ. ಅಂತಲ್ಲಿ ನಾವು ಅಳುವುದು ಹೇಗೆ? ಕಣ್ಣೀರು ಇಳಿಯದೇ ಇದ್ದರೂ ಕೂಡ ಪಾರ್ವತಿಯನ್ನು ಕಂಡ ಮೇಲೆ ನಮ್ಮ ಬಾಯಿಂದ ಜೋರಾಗಿ ಜೊಲ್ಲು ಸುರಿಯುತ್ತಾ ಇದೆ. ಆ ಜೊಲ್ಲನ್ನೇ ತೆಗೆದು ಕಣ್ಣಿಗೆ ಹಾಕಿಕೊಂಡು ಅಳುವಂತೆ ಅಭಿನಯಿಸುತ್ತಾ ಪರಮೇಶ್ವರನ ಸನಿಹಕ್ಕೆ ಹೋಗಿ ವಿಶೇಷವಾದ ವರ ಪ್ರಸಾದವನ್ನು ಪಡೆದು ಪರಮೇಶ್ವರನ ನಾಶವನ್ನು ಮಾಡಬೇಕಾಗಿದೆ. ನಿಮಗೆ ಅತ್ತ ಹಾಗೆ ಕೇಳ್ತದಲ್ಲ?
ಸಾಯಲಿಲ್ಲ, ಅಮ್ಮ ಸಿಗಲಿಲ್ಲ. ಅಪ್ಪ ಅಂತ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದೇನೆ. ಅಮ್ಮ ಅಂತ ಹೇಳ್ತಾನೆ. ಎಲ್ಲಿರ್ಬೋದು? ಓ, ಕೆಳಗಿನಿಂದ ಏನೋ ಇರ್ಬೇಕು, ನೋಡೋಣ. ಮಗನೇ, ಅಪ್ಪ ಏನು ಮಗ? ಕಂದ ಕೆಂದಿಗೆ ಮರುಗುವೆ ಕಂದಿಬುದು ಮುಖವೇಕೆ ಇಂದು ತಾರದೆ ಸುಂದರತೆಗೆ ಬಂದೆ ಬೇಳು ಕಂದ ಕೇಳು. ಅಪ್ಪ ಮಗನೇ, ಸಾಯಲಿಲ್ಲ, ಅಪ್ಪ ಸಿಗಲಿಲ್ಲ. ಎಲ್ಲಿ ಮಗ? ಭಸ್ಮ ಇಲ್ವೇ? ಭಸ್ಮ ಎಲ್ಲಿ ಹೋಯ್ತು? ಅಪ್ಪ ಏನು ಮಗ? ಸಾಯದಿದ್ರೆ ಹಾ, ಅಮ್ಮ ಸಿಗ್ತದ? ಏನು ಹೇಳ್ತೀಯ ನೀನು? ಭೂಲೋಕಕ್ಕೆ ಹೋಗಲಿಲ್ವ ನೀನು? ಅಪ್ಪ ಓ, ಭೂಲೋಕದಲ್ಲಿ ಯಾರೂ ಸಾಯಲಿಲ್ಲ. ಹಾ ಹಾ ಹಾ, ಭಾವನೆ ಅಧಿಕವಾದಾಗ ಶಬ್ದಗಳು ಕಡಿಮೆ ಆಗುತ್ತದೆ. ಯಾವಾಗಲೂ ಹಾಗೆ ಹ್ಮ್. ಭಾವನಾತ್ಮಕವಾಗಿ ಮಾತನಾಡುವಾಗ ವಿಚಾರಗಳನ್ನು ಶಬ್ದಗಳನ್ನು ಕಡಿಮೆ ಮಾಡಬೇಕು. ಹೌದು, ಹಾಗೆ ಹೋಗ್ತದೆ ಅದು. ಪರಿಣಾಮ ಬೀರ್ತದೆ ನೋಡಿ. ಪರಿಣಾಮ ಬೀರ್ತದೆ. ಅದನ್ನೇ ನಾನು ಹೇಳಿದ್ದು. ಅಪ್ಪ ಸಾಯಲಿಲ್ಲ, ಅಮ್ಮ ಸಿಗಲಿಲ್ಲ. ಹಾಗಲ್ವೋ? ಅಪ್ಪ ಭೂಲೋಕದಲ್ಲಿ ಯಾರು ಸಾಯಲಿಲ್ಲ, ಬಿಟ್ಟ ಶಬ್ದವನ್ನು ನೀವೇ ಸೇರಿಸಿ. ಯಾರು ಭಸ್ಮವಾಗದ ಕಾರಣ ಶುದ್ಧ ಭಸ್ಮ ಸಿಗಲಿಲ್ಲ. ಅಮ್ಮ ಅಪ್ಪ ಸಾಯದಿದ್ರೆ ಸಿಗ್ತದ? ಸರಿ, ಅಮ್ಮ ಹಾಗಲ್ವೇ? ಅಪ್ಪ ಸಾಯದಿದ್ರೆ ಸಿಗ್ತದ? ಹಾಗೆಲ್ಲ ಹೇಳ್ಬೇಕಾದ್ರು. ಅಪ್ಪ ಲೋಕದಲ್ಲಿ ಯಾರೂ ಸಿಗದಿದ್ರೆ ಭಸ್ಮ ಸಿಗುವುದಿಲ್ಲ. ಓ ಅಮ್ಮ ಸಿಗುವುದಿಲ್ಲ ಅಂತ ಹೇಳ, ಹಾಗೆ ಹೇಳು. ಹೌದೌದು, ಅವಸರದಲ್ಲಿ ಬೇಸರ ಇಲ್ಲ. ಹೌದು. ಕಂದಿ ಹೋಗಿದೆ, ನೊಂದು ಹೋಗಿದ್ದಿ, ನಿಜ. ನಿನಗೆ ಏನಾಗಬೇಕು ಹೇಳಯ್ಯ. ಅಪ್ಪ ಏನಾಗಬೇಕು ಹೇಳು. ನಿನ್ನ ಸೇವೆಯನ್ನು ಅನವರತವೂ ಮಾಡಬೇಕು ಎನ್ನುವಂತ ಆಕಾಂಕ್ಷೆ ಭೂಲೋಕದಲ್ಲಿ ಭಸ್ಮ ಸಿಗದೆ ಇರುವ ಕಾರಣದಿಂದಾಗಿ ನಿನ್ನ ಸೇವೆಯನ್ನು ಮಾಡುವಲ್ಲಿ ನಾನು ವಂಚಿತನಾಗಿದ್ದೇನೆ. ಇದಕ್ಕೆ ಏನಾದ್ರೂ ಒಂದು ಹಾದಿ ಆಗಬೇಕು. ಸೇವಾ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಏನು ತೊಡಕುಂಟಾಗಿದೆ, ತೊಡಕು ಪರಿಹಾರಕ್ಕೆ ನಾನೇನು ಮಾಡಬಹುದು? ನೀವು ಆಯ್ತು ಅಂತ ಹೇಳಿದ್ರೆ ಪರಿಹಾರದ ಹಾದಿಯನ್ನು ನಾನೇ ಹೇಳುವುದು. ನೀನೇ ಪರಿಹಾರದ ಹಾದಿಯನ್ನು ಕಂಡುಕೊಂಡು ಅಂತಾದ್ರೆ ಅದಕ್ಕೆ ಅನುಕೂಲವಾಗಿ ನಾನು ಇರ್ತೇನೆ. ಭೂಲೋಕದಿಂದ ಇಲ್ಲಿಗೆ ಬರುವಾಗ ನಾನು ಯೋಚಿಸುತ್ತಾ ಬಂದದ್ದು ಒಂದನ್ನೇ, ಏನನ್ನು? ಈ ಅಪ್ಪನಿಗೊಂದು ವ್ಯವಸ್ಥೆ ಹೇಗೆ ಮಾಡ್ಲಿ ಅಂತ. ಅಪ್ಪನಿಗೆ ಭಸ್ಮ ತರುವ ವ್ಯವಸ್ಥೆ ಹೇಗೆ ಅಂತಲ್ವಾ? ಮತ್ತೆಂತದು? ಅದು ನನಗೆ ಗೊತ್ತಾಗುದಿಲ್ವ ನಿನ್ನ ಭಾವನೆ? ಅಲ್ಲಿಂದ ಇಲ್ಲಿಗೆ ಬರುವಲ್ಲಿವರೆಗೆ ಯೋಚಿಸಿದ ಕ್ಷಣ ನನಗೆ ಒಂದು ಹಾದಿ ಹೊಳೆದಿದೆ. ನಿನ್ನ ಅಂತರಗಿನ ಭಾವನೆ ಹೇಳು, ಏನಾಗಬೇಕು ಅಂತ. ವಿಶೇಷವಾದ ಒಂದು ವರಪ್ರಸಾದವನ್ನು ನೀವು ಕೊಡಬೇಕು. ನಾನು ಸದಾಶಿವನಲ್ವೇ? ಹೌದು. ನಾನು ವರವನ್ನು ಕೊಟ್ಟೆ ಅಂತಾದ್ರೆ ಆ ವರ ಸದುಪಯೋಗವಾಗ್ತದೆ ಎನ್ನುವುದೇ ಅರ್ಥ. ಒಂದು ವೇಳೆ ಯಾವ ಕಾಲದಲ್ಲಿ ನನ್ನ ಕೊಟ್ಟಂತಹ ವರ ದುರುಪಯೋಗ ಆಗ್ತದೋ ಆ ದುರುಪಯೋಗ ಮಾಡಿದವನೇ ನಾಶವಾಗ್ತಾನೆ ಎನ್ನುವುದು ಕಟು ಸತ್ಯ. ಉರಿಹಸ್ತದ ವರ ಅಷ್ಟೇ. ಏನು ಮಾಡಬಹುದು? ಯಾರ ಶಿರದ ಮೇಲೆ ನಾನು ಕೈ ಇಡುತ್ತೇನೆಯೋ ಅವರು ಆ ಕ್ಷಣದಲ್ಲೇ ಭಸ್ಮೀಭೂತರಾಗಬೇಕು ಎನ್ನುವಂತ ವರಪ್ರಸಾದ. ಈಗ ನಾನು ನಿನಗೆ ಉರಿ ಹಸ್ತದ ವರವನ್ನು ಕೊಟ್ರೆ ಅದರಲ್ಲಿ ಕೆಲಸ ತುಂಬಾ ಆಗ್ತದೆ. ಏನೆಲ್ಲ ಆಗ್ತದೆ? ನೀವೇ ಹೇಳಿದ್ದೀರಲ್ಲ, ಈ ಪ್ರಪಂಚ ಮೂರರಲ್ಲಿ ಅಡಕವಾಗಿದೆ ಅಂತ, ಹಣೆಗೆ ಅಡ್ಡ ನಾಮ ಹಾಕುವಾಗ. ಅದೇ ರೀತಿಯಾಗಿ ಉರಿ ಹಸ್ತದಲ್ಲಿಯೂ ಮೂರು ಕೆಲಸ ಆಗ್ತದೆ. ಏನೆಲ್ಲ? ಯಾರ ತಲೆಯ ಮೇಲೆ ನಾವು ಕೈ ಇಡುತ್ತೇವೆಯೋ ಅವರು ಅಲ್ಲಿಗೆ ಸಾಯ್ತಾರೆ. ಒಂದು ಕೆಲಸ ಆಯ್ತು, ಸತ್ರು. ಪುನಃ ಸತ್ತಂತ ಅವರನ್ನು ನಾವು ಉರಿಸಬೇಕಾದ ಅವಶ್ಯಕತೆ ಇಲ್ಲ, ಸಾವುದೇ ಅಗತ್ಯವೇ ಇಲ್ಲ. ಅಲ್ಲಿಗೆ ಅವರು ಭಸ್ಮ ಆಗ್ತಾರೆ. ಅಲ್ಲಿಗೆ ಎರಡು ಕೆಲಸ ಆಯ್ತು. ಭಸ್ಮ ಆದ ಮೇಲೆ ಸ್ಮಶಾನ ಅಲೆದಾಡಿ ಭಸ್ಮವನ್ನು ಆಯ್ದುಕೊಳ್ಳಬೇಕಾದಂತ ಅಗತ್ಯ ಇಲ್ಲ. ಮತ್ತೇನು? ಯಾರ ತಲೆ ಮೇಲೆ ಕೈ ಇಡುತ್ತೇವೆಯೋ ಸಾಯ್ತಾರೆ, ಭಸ್ಮ ಆಗ್ತಾರೆ. ಅಲ್ಲಿಂದಲೇ ಕೈಯನ್ನು ಕೆಳಗೆ ಕೊಂಡು ಹೋಗುವುದು, ಭಸ್ಮ ಹೆಕ್ಕುವುದು, ಹರಿವಾಣಕ್ಕೆ ಹಾಕುವುದು, ನಿನಗೆ ಕೊಡುವುದು, ನೀನು ಧರಿಸುವುದು. ನೋಡು, ಇಷ್ಟು ಸಮಯದ ಎಷ್ಟು ನೀನು ಬುದ್ಧಿವಂತನಾಗಿದ್ದೀನಿ ನೋಡು. ಎಷ್ಟು ಯೋಚನೆ ಮಾಡಿದ್ದೇನೆ. ನಿನ್ನ ದೂರಾಲೋಚನೆ ಉಂಟಲ್ವಾ, ಲೋಕಕ್ಕೆ ಒಳಿತಾಗ್ತದೆ, ಒಳಿತಾಗ್ತದೆ, ಒಳಿತಾಗ್ತದೆ. ಲೋಕಕ್ಕೆ ಒಳಿತು ಮಣ್ಣ ಹಾಕಿ ನಿನಗೆ ಒಳಿತಾಗಬೇಕಾ ಬೇಡುವ? ನಿಮಗೆ ಮತ್ತು ಅಮ್ಮನಿಗೆ ಒಳಿತಾದ ಕೈಲಾಸದಲ್ಲಿ ಸುಖವಾಗಿರ್ಬೇಡ ಮಗನೇ. ಹೌದೌದು, ಹೀಗಿದ್ರೆ ಚಂದ. ಈಗ ಬೇಗ ಬೇಗ ಕೊಡು. ಎಂತದ್ದು ವರ? ಬೇಗ ವರ ಕೊಡು. ಉರಿ ಹಸ್ತ? ಹೌದು. ಹಾಗೆಲ್ಲ ಕೊಡುದಿಲ್ಲ ನಾನು. ಆಗದಿದ್ರೆ ಮತ್ತೆ ನಾನು ಭಸ್ಮ ತರುವುದೇ. ಹಾಗೆ ಕಾರಣ ಉಂಟು. ಏನು? ಯಾವುದೇ ವಿಶೇಷವಾದಂತಹ ಪ್ರಸಾದವನ್ನು ಪಡೆಯಬೇಕಿದ್ರೆ ದೇಹದ ಕೊಳ್ಳೆ ನಿವಾರಣೆ ಆಗಬೇಕು, ಮನದ ಕೊಳ್ಳೆ ನಿವಾರಣೆ ಆಗಬೇಕು. ಅಂದ್ರೆ ಸ್ನಾನ ಮಾಡಬೇಕು ಅಂತ. ಹೌದಾ? ಭೂಲೋಕದಿಂದ ಬರುವಾಗ ಎಷ್ಟು ತೋಡು ದಾಟಿ ಬಂದಿದ್ದೇನೆ ಗೊತ್ತುಂಟ. ಶರೀರ ಶುದ್ಧ ಆಗಿದೆ. ಈಗ ನಾನು ಗಂಗಾಧರ ತಲೆಯಲ್ಲೇ ಗಂಗೆ ಇದ್ದಾಳೆ ಅಂತ ಸ್ನಾನ ಮಾಡದೆ ಇರುವುದು. ನಾನು ದೇವನಲ್ಲಿ ಗಂಡಸರಿ, ನೀನು ನನ್ನ ಮಗ ಅಲ್ವಾ? ಸ್ನಾನ ಆಗಲೇಬೇಕು, ಸ್ನಾನ ಮಾಡಬೇಕು. ಒಂದು ಕೆಲಸ ಶುಚಿರ್ಭೂತನಾಗಿ ನಾನು ಇಲ್ಲಿ ಕುಳಿತುಕೊಳ್ತೇನೆ. ನಿಮ್ಮ ತಲೆಯಲ್ಲಿ ಉಂಟಲ್ಲ ವ್ಯವಸ್ಥೆ, ಅದನ್ನೊಮ್ಮೆ ಬಿಟ್ಟು ಬಿಡಿ. ಮೇಲಿದ್ದಲೆ ಹೀಗೆ ಮಾಡಿ ಈ ಕೆಳಗೆ ಕುಳಿತುಕೊಳ್ತೀವಿ.
ಅಲ್ಲ ವ್ಯವಸ್ಥೆ ಒಳ್ಳೆಯದು, ಈಗಿನ ಕಾಲಕ್ಕೆ ಅದೇ ಬೇಕು. ಆದ್ರೆ ಹಾಗಲ್ಲ ನೋಡಿ, ಇವಳೇ ಗಂಗೆ ಅಲ್ಲಿ ಹರಿತಾ ಇದ್ದಾಳೆ. ಹೌದು, ಗಂಗೆ ಹರಿತಾ ಇದ್ದಾಳೆ ಇಲ್ಲಿಂದ ಮೂಲಕವಾಗಿ. ಹಾಗಿದ್ರೆ ಸ್ನಾನ ಮಾಡಿ ಬರಲಿ, ಹೋಗಿ ಬರ್ಬೇಕು. ಹೋಗಿ ಬರ್ತೇನೆ. ನಿಶ್ಚಳ ಭಕ್ತಿ ಅಮ್ಮ, ನಾನು ಮಿಂದು ಬರ್ತೇನೆ. ಆಯ್ತಾ? ಆಯ್ತಾಯ್ತು, ಮಿಂದು ಬರ್ತೇನೆ. ಬೇಗ ಬಾ. ಅರಸ ಕೆಳ ದುಷ್ಟರಿಗೆ ಊರಿಯ ಬಸ್ತವ ಸೂರ್ಯನೂ ರಗರನು ದಹಿ ಬಂದಿರನು ಕೊಡನು ಅರಸ ಮಾತುಗಳನ್ನ ಕೇಳುತ್ತಿರುವಂತಹ ಸಮಯದಲ್ಲಿ ನನಗೆ ಆಶ್ಚರ್ಯವೇ ಆಗುತ್ತಾ ಇದೆ. ಯಾಕೆ? ಮಗನೆನ್ನುವಂತಹ ಮಮಕಾರ ಯಥೇಚ್ಛವಾಗಿಯೂ ಇದೆ. ಬೇಕಲ್ಲ, ಆ ಮಮಕಾರ ಎನ್ನುವುದು ಅವನಲ್ಲಿಯೂ ಕೂಡ ಇರಬೇಕು. ಇದೆ. ಹೆತ್ತ ತಂದೆ ತಾಯಿಗಳು ಎನ್ನುವಂತಹ ಒಂದು ಪ್ರೀತಿ ವಿಶ್ವಾಸ ಎನ್ನುವುದು ಅವನಲ್ಲೂ ಕೂಡ ಬೇಕಲ್ಲಬೇಕು. ಆದ್ರೆ ಅವನಲ್ಲಿ ಅದನ್ನು ನಾನು ಕಾಣುತ್ತಾ ಇಲ್ಲ ಸ್ವಾಮಿ. ಯಾಕೆ ಹೇಳ್ತೀನಿ? ಭಸ್ಮವನ್ನು ಲೇಪಿಸುವ ನೆವನದಲ್ಲಿ ನನ್ನನ್ನು ಕೂಡ ಅವನು ಸ್ಪರ್ಶಿಸುತ್ತಾ ಇದ್ದಾನೆ. ತಾಯಿ ಎನ್ನುವಂತಹ ಮಮಕಾರದಿಂದ ಮುಟ್ಟಿದ್ರೆ ನಾನು ಅದನ್ನು ಒಪ್ಪಿಕೊಳ್ತೇನೆ. ಶ್ರದ್ಧಾ ಭಕ್ತಿಯಿಂದ ಮುಟ್ಟಿದ್ದಾನೆ ಅಲ್ಲವೇ ಅಲ್ಲ, ಅವನಲ್ಲಿ ಕುಟಿಲತೆ ಎನ್ನುವುದು ಮನೆ ಮಾಡಿ ನಿಂತುಕೊಂಡಿದೆ. ಮೊದಲೇ ಹೆಸರಲ್ಲಿ ಇಟ್ಟಿದ್ದೀರಾ ಭಸ್ಮಾಸುರ ಎನ್ನುವ ಹಾಗೆ. ಆಸುರಿ ಪ್ರವೃತ್ತಿ ಎನ್ನುವುದು ಯಥೇಚ್ಛವಾಗಿ ಬೆಳೆಯುತ್ತಾ ಉಂಟು. ಆ ಮೂಲಕವಾಗಿ ಅವನು ಯಾವುದೋ ಒಂದು ಕುಟಿಲತೆಯಿಂದಲೇ ನನ್ನನ್ನು ಮುಟ್ಟುತ್ತಾ ಇದ್ದಾನೆ ಎನ್ನುವುದು ನನಗೆ ಅರ್ಥವಾಗುತ್ತಾ ಇದೆ. ಅದರಲ್ಲಿ ಉರಿಹಸ್ತವನ್ನು ಕೊಡುವುದಕ್ಕೆ ನೀವು ಮುಂದಾಗುತ್ತಾ ಇದ್ದೀರಾ. ಒಂದು ವೇಳೆ ನೀವು ಮಮಕಾರದಿಂದ ನೀವು ಅದನ್ನು ಕೊಟ್ಟಿರಿ ಅಂತಾಗಿದ್ದರೆ 3 ಲೋಕವನ್ನು ಕೂಡ ಆತ ಗಾರುಗಡಿಸುತ್ತಾನೆ ಎನ್ನುವುದು ಅನುಮಾನವಿಲ್ಲದ ಮಾತಾಗುತ್ತದೆ. ಆ ಕಾರಣದಿಂದಲಾಗಿ ಕೊಡುವುದು ಬೇಡ ಸ್ವಾಮಿ. ನೋಡು, ನಾನು ಸದಾಶಿವ ಶುಭವನ್ನೇ ಕೊಡು. ಯಾರು ನನ್ನ ಅಶುಭವಾದಂತಹ ಭಿಕ್ಷೆಯನ್ನು ಪಡೆಯಲಾರ, ಕೇಳಲಾರ. ಯಾರು ಅಶುಭವನ್ನು ಬಯಸುತ್ತಾರೋ ಆ ಅಶುಭ ಅವನನ್ನೇ ನಾಶಗೊಳಿಸುತ್ತದೆ. ಪರರಿಗೆ ಕೇಡನ್ನು ಯಾರು ಬಯಸುತ್ತಾನೋ ಆ ಕೇಡೆ ಅವನನ್ನು ನುಂಗುತ್ತದೆ. ಯಾರು ಪರರಿಗೆ ದ್ರೋಹ ಮಾಡ್ತಾನೋ ಆ ದ್ರೋಹ ಅವನಿಗೆ ಬಾಧಿಸುತ್ತದೆ. ಯಾರು ಯಾವಾಗ ನೋವು ಮಾಡ್ತಾನೋ ಆ ನೋವು ತಾನೇ ಪಡೆಯುತ್ತಾನೆ. ಕೊಂದವರಿಗೆ ಕೊಲೆ ತಪ್ಪದು ಎನ್ನುವಂತಹ ಮಾತನ್ನು ಯಾವತ್ತೂ ಮರೆಯುತ್ತೀನಿ. ನೀವೆಷ್ಟು ಮಾತಾಡ್ತೀರಾ ಮತ್ತೆ ಗೊತ್ತಾಗುದಿಲ್ಲ ನಿಮಗೆ. ಯಾವಾಗ ಸ್ವಾಮಿ ನೀವು ಕೊಡುವುದು ಬೇಡ, ಕೊಡ್ಬೇಕು. ನಿಮ್ಮದು ರಾತ್ರಿ ಆಗಲಿ ಮುಗಿಲಿಕ್ಕಿಲ್ಲಲ್ಲ. ಅದು ರಸಿಕರು ನೀವು. ಜಗಳ ನನ್ನನ್ನು ಭಸ್ಮ ತರುವುದಕ್ಕೆ ಕಳಿಸಿದ್ದು ನೀವಿಲ್ಲಿ ಆಟ ಪ್ರಾರಂಭ ಮಾಡಿದ್ದು. ಒಳ್ಳೆದಾಗುತ್ತದೆ. ಅದು ಹೋಗ, ಇಲ್ಲಿ ನಾನು ಕೊಡ್ತೇನೆ. ನಾನು ಅಪ್ಪ, ನಾನು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ನಮಗೆ ಬೇಗ ಮುಗಿಸಬೇಕು. ಬೇಗ ಉದ್ಯೋಗ ಆಗ್ಬೇಕಲ್ಲ, ಬೇಗ ಮುಗಿಸಬೇಕು. ಬೇಗ ಭಸ್ಮ ತರಬೇಕಲ್ಲ. ಇದು ಪರಮಾತ್ಮನಂತಹ ನಾನು ನನ್ನ ಮಗನಿಗೆ ಭಸ್ಮಾಸುರನಿಗೆ ಉರಿಹಸ್ತ ವರವನ್ನು ಅನುಗ್ರಹಿಸಿದ್ದೇನೆ, ಸ್ವೀಕರಿಸು. ಯಾರ ಶಿರದ ಮೇಲೆ ನಾನು ಕೈ ಇಡುತ್ತೇನೆಯೋ ಕ್ಷಣದಲ್ಲೇ ಭಸ್ಮೀಭೂತರಾಗ್ತಾರೆ. ಅಪ್ಪ, ನನಗೊಂದು ಪರೀಕ್ಷೆ ಮಾಡಬೇಕು ಅಂತ ಆಸೆ ಆಗಿದೆ. ಪರೀಕ್ಷೆಗೆ ಸಮಯ ಬಂತ? ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕು? ಭೂಲೋಕಕ್ಕೆ ಹೋಗಬೇಕು. ಅಷ್ಟು ಪುರುಸೊತ್ತು ನನಗಿಲ್ಲ. ಅದ್ಯಾಕೆ? ಅಪ್ಪ, ಇಲ್ಲಿ ಬಾ. ಮುಂದೆ ಬಾ. ಯಾಕಪ್ಪ? ಹೋಗು ಭೂಲೋಕಕ್ಕೆ. ನನಗೆ ನೀನು ಏನು ಅಪ್ಪ? ನಾನು ನಿನಗೆ ಅಪ್ಪ, ನೀನು ಪೆಪ್ಪ. ಏ ಪರಮೇಶ್ವರ, ನಾನು ಶಂಕರ. ನನಗೆ ವರಪ್ರಸಾದವನ್ನು ಕೊಟ್ಟು ನೀನು ಮರ್ಕಟನಾದೆ. ಏನು? ನಿನ್ನನ್ನು ಉದ್ಧರಿಸುವುದಕ್ಕೆ ನಾನು ಪಡೆದದಲ್ಲ ವರ. ಮತ್ತೇನು? ನನಗೆ ಬೇಕಿರುವುದು ಬೇರೆ. ಏನು ಹೇಳ್ತಾ ಇದ್ದೇನೆ. ನಿನ್ನ ಹೆಂಡತಿಯಾದ ಪಾರ್ವತಿಯನ್ನು ನನ್ನೊಂದಿಗೆ ಕಳುಹು, ನೀನಿಲ್ಲಿಂದ ಓಡು.
ಮೀರಿತು ಅಂತ ಆದ್ರೆ ಲೋಕಮಾರಕವಾಗ್ತದೆ. ನನಗೊಳ್ಳುವಂತಹ ವರವನ್ನು ದುರುಪಯೋಗ ಮಾಡ್ತೀಯ ಅಂತ ಆದ್ರೆ ನಿನ್ನ ನಾಶ ಇರುವುದು ಖಂಡಿತ. ನಾನು ತ್ರಿಯಂಬಕ, ನೀಲಕಂಠ, ಮೃತ್ಯುಂಜಯ ಎನ್ನುವ ತೋರಿಸಿಕೊಟ್ಟೆನು. ಜಾಗ್ರತೆ. ನಿನ್ನ ಹಣೆಯ ಅಗ್ನಿಯು ಅಲ್ಲ, ನಮ್ಮ ಕೈಯ ಅಗ್ನಿಯು ನೋಡು. ಗಣಪತಿ, ಷಣ್ಮುಖ, ನಂದಿ, ಭೃಂಗಿ, ಭೃಗುಟಿ ಬರಲಿ.
ಶುಭವಾಗಲಿ. ಅವಸರದ ಕರೆ ನಿಜ. ಓಡೋಡಿ ಬಂದಿದ್ದೇವೆ. ಒಂದು ಮುಖಾವಲೋಕನ ಮಾಡಿದಾಗ ಏನೋ ಒಂದು ಸಮಸ್ಯೆ ನಿಮ್ಮಲ್ಲಿ ಕಾಡುತ್ತಿದೆ ಎನ್ನುವುದು ಸ್ಪಷ್ಟ. ಹೌದು. ಹಾಗಾಗಿ ಕರೆಸಿದ ಕಾರಣ ಏನು, ನಮ್ಮಿಂದ ಏನಾಗಬೇಕು? ನಮ್ಮದಾದಂತಹ ಕಾರ್ಯದಲ್ಲಿ ನಿರತರಾಗಿರುವಂತಹ ವೇಳೆ ಒಮ್ಮಿಂದೊಮ್ಮೆಲೆ ನಿಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೇವೆ. ಏನಾಗಬೇಕು ತಂದೆ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಒಮ್ಮೆಲೆ ನಿಮ್ಮ ಕರೆಯನ್ನು ಆಲಿಸಿ ಬಂದಿದ್ದೆ. ನಮ್ಮಿಂದ ಏನಾಗಬೇಕಯ್ಯ? ಹೌದು, ಎಳ್ಳುಂಡೆ ತಿಂದಿದ್ದೇನೆ, ಕಡಬು ತಿಂತಾ ಇದ್ದೇನೆ. ಆ ಹೊತ್ತಿಗೆ ಮಗನೇ ಗಣಪ ಎಂಬ ಧ್ವನಿ ಕೇಳಿತು. ಮುಗಿಲಿಲ್ಲ ಅಪ್ಪಯ್ಯ, ಅರ್ಧಕ್ಕೆ ಬಿಟ್ಟು ಬಂದಿದ್ದೇನೆ. ಇನ್ನು ಅವಕಾಶ ಉಂಟಲ್ಲ? ಯಾಕೀಗ ಕರೆದಿದ್ರು? ಅದು ಬೇಕು, ಅದು ಬೇಕು. ನಮ್ಮ ಈ ಕೈಲಾಸದಲ್ಲಿ ನನಗೊರು ಮಗ ಹುಟ್ಟಿದ್ದಾನೆ, ಭಸ್ಮಾಸುರ ಎಂಬುದಾಗಿ ನೀವು ತಿಳಿದಿರುವ ವಿಚಾರ. ಆದರೆ ಭೂಲೋಕದಲ್ಲಿ ಸುತ್ತಾಡಿ ಕೆಟ್ಟು ಹೋಗಿದ್ದಾನೆ. ನನ್ನ ವಲ್ಲಭೆಯಂತಹ ಪಾರ್ವತಿಯನ್ನು ನಿಮ್ಮ ಮಾತೆಯನ್ನು ಬಯಸಿದ್ದಾನೆ. ಉರಿಯ ಹಸ್ತ ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು ದುರುಪಯೋಗ ಮಾಡ್ತಾ ಇದ್ದಾನೆ. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಬುದ್ಧಿಗಲಿಸಿ ಬಂದು ಹೋಗಿ ಹೋಗಿ ಏನು ಏನು
ನೋಡಿ ಹೋಗಿ ಬಿಡದಲ್ಲಿ ನಿಮ್ಮ ಲೋಕದಲ್ಲಿ ನಾವಿದ್ದೇವೆ. ಮಕ್ಕಳಾಗಿ ನಾವು ಕೊಂಡಾಟದಲ್ಲಿದ್ದೇವೆ. ಅವನು ಮಗನೇ, ಆದ್ರೆ ಅಹಂಕಾರದಲ್ಲಿ ಮುಂದುವರಿಯುತ್ತಾ ಇದ್ದಾನೆ. ನಿಮ್ಮ ಮಕ್ಕಳಾದಂತಹ ನಾವು ಇರಬೇಕಾದ್ರೆ ನೀವು ಚಿಂತಿಸಬೇಕಾದ ಅವನಿಗೆ ಬುದ್ಧಿ ನಾವು ಕಲಿಸ್ತೇವೆ. ಕಣ್ಣಿದ್ದು ಕುರುಡನೇ ಸರಿ. ಆತನಿಗೆ ಬುದ್ಧಿ ಮಾತನ್ನೇ ಹೇಳ್ತಾರೆ. ಕೇಳದೆ ಇದ್ದರೆ ಆತನ ಶಿರವನ್ನು ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಅಪ್ಪಣೆ ಕೊಟ್ಟಿರಿಂದಾದ್ರೆ ಈ ಕ್ಷಣವೇ ಅವನಲ್ಲಿಗೆ ಹೋಗಿ ಈ ವೀರಭದ್ರನ ಪರಾಕ್ರಮ ಎಂತದ್ದು ಅಂತ ನಾನು ತೋರಿಸಿ ಬರ್ತೇನೆ. ತಾಯಿಗೆ ಅವಮಾನವಾಗುತ್ತಿರುವಂತಹ ಸಂದರ್ಭದಲ್ಲಿ ಅವಳಿಗಾಗಿ ನೀನು ಹುಟ್ಟಿದವ. ನಿಜ. ಈ ಕಾಲದಲ್ಲಿ ತಾಯಿಯನ್ನು ಕೇರಳವಾಗಿ ಮಾಡ್ತಾ ಇದ್ದ ಅಂತಾರೆ. ಅವರಿಗೆ ತಕ್ಕ ಶಾಸ್ತಿ ಮಾಡುವುದು ನೀನೇ ಸಮರ್ಥ. ಎಲ್ಲರೂ ಹೋಗಿ ನಮ್ಮ ಮಕ್ಕಳು ನೀವೆಲ್ಲ ಒಂದಾಗಿದ್ದೀರಿ, ಅವನೊಬ್ಬ ಬೇರೆ ಆಗಿದ್ದಾನೆ, ತಕ್ಕ ಶಾಸ್ತಿಯನ್ನು ಮಾಡಿ. ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಬರಮಾಡಿದೆ. ನನ್ನ ತಂದೆಯಿಂದಲೇ ಅನುಗ್ರಹಿತನಾದೆ. ಅಷ್ಟು ಮಾತ್ರವಲ್ಲ, ಅವಳಿಂದಲೇ ಉರಿ ಅಸ್ತ್ರವನ್ನು ಪಡೆದೆ ನನ್ನ ತಾಯಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದೆ. ತಡೆಯಲು ಬಂದ ತಂದೆಯನ್ನೇ ಭಸ್ಮ ಮಾಡುವುದಕ್ಕೆ ಮುಂದಾದೆ. ಕೇಳಲು ಬಂದವ ಸಾಮಾನ್ಯದವರಲ್ಲ, ನಂದಿ ಬಂದಿದ್ದೇನೆ. ನಿನ್ನೀಗ ನಂದಿಸಿ ಬಿಡ್ತಾರೆ.
ಹೇಳಿದ್ರೆ ನಿನಗೆ ನಾಚಿಗೆ ಆಗ್ತದೆ. ಹೇಳಬೇಡ. ಏಯ್ ಪಾಪಿ, ಅಣ್ಣ ಅಂತ ಹೇಳು. ಉಂಡಮನಿಗೆ ಕಣ್ಣು ಹಾಕಿದ ದುಷ್ಟನೇ, ನಿನ್ನ ತಲೆಯನ್ನು ಈ ಪರವಶದಿಂದ ಹಾರಿಸಿ ಬಿಡ್ತೇನೆ ಪಾಪಿ. ನನ್ನ ತಲೆಯನ್ನಲ್ಲ, ನಿನ್ನ ಹೊಟ್ಟೆ ಒಡೆ. ತಂದೆ ಸದಾ ಸೇವೆ ಮಾಡಬೇಕಾದಂತಹ ನೀನು ಇಂತಹ ಕಾಲಕ್ಕೆ ಎಂತಹ ಕಾರ್ಯವನ್ನು ಎಸಗುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಪರಶ್ರೀಯನ್ನು ಮಾತೆಯ ರೂಪದಲ್ಲಿ ನಾವು ಕಾಣಬೇಕು. ಹೀಗಿರುವಾಗ ನಿನ್ನ ತಾಯಿಯನ್ನೇ ನೀನು ಈ ರೀತಿಯಾಗಿ ಕಾಣುತ್ತೇ ಎನ್ನುವುದಾದರೆ ನಿನಗೆ ಬುದ್ಧಿಯ ಮಾತಲ್ಲ, ನಿನಗೆ ಪೆಟ್ಟೆ ಗತಿ. ಕುಮಾರಸ್ವಾಮಿ ಅಲ್ವಾ, ನಿನ್ನ ಹಣೆ ಬರ ಎಲ್ಲ ಗೊತ್ತುಂಟು ನಮಗೆ. ನೀನು ಒಳ್ಳೇದಾಗಬೇಕಾ, ನನ್ನ ಪಕ್ಷವನ್ನು ಸೇರದಿದ್ದರೆ ಹಾಳಾಗಿ ತಾಯಿಯನ್ನು ಬಯಸಿದೆಯಾ? ತಪ್ಪಾಯ್ತಂತ ತಂದೆಯ ಕಾಲಿಡಿ ಬದುದಕ್ಕೆ ಬಿಟ್ಟೇನು. ನೀನು ಜನ ಯಾರು? ಘೋರಾಸುರ. ಘೋರಾಸುರ ಎಂತದೆಲ್ಲ ನನ್ನ ಅಪ್ಪನಿಗೆ ಹುಟ್ಟಿಕೊಂಡು. ಹೌದು. ಸದ್ಬುದ್ಧಿಯನ್ನು ನಡೆಯಬೇಕಾದವನು. ನಮ್ಮದೆಲ್ಲ ಎಂತ ಒಳ್ಳೆ ಬುದ್ಧಿ ಗೊತ್ತುಂಟ. ಹೌದಾ? ಏನಾಗಿದೆ? ಪವಿತ್ರವಾದಂತಹ ಲೋಕದಲ್ಲಿ ಅಪವಿತ್ರ ಮಾಡುವುದಕ್ಕೆ ಮುಂದಾಗಿದ್ದೀಯಾ? ಒಂದು ಹೆಣ್ಣನ್ನು ಬಯಸುವುದು ಅಪವಿತ್ರ ಅಂತ ಯಾರು? ಹೆಣ್ಣನ್ನು ಬಯಸಿದ್ದು ಅಪವಿತ್ರ ಅಲ್ಲ, ತಾಯಿಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದು ಅಪವಿತ್ರ. ಯಾರಿಗೆ ತಾಯಿ? ನಿನಗೆ ತಾಯಿ, ನನಗೆ ತಾಯಿ. ಹೇಗೆ ತಾಯಿ? ಹೇಗೆ ತಾಯಿ? ಮಾತೃ ಸ್ವರೂಪದಲ್ಲ ಕಾಣುವವರೆಲ್ಲರೂ ತಾಯಂದಿರು ಎನ್ನುವ ಹಾಗೆ. ನಾವು ಹಾಗೆ ಕಾಣುವುದೇ ಇಲ್ಲ. ನಾವು ಹೆಣ್ಣು ಅಂದ್ರೆ ಸುಖ ಪಡೆಯುವುದಕ್ಕಿರುವ ಯಂತ್ರ. ಅದೇ ಅದಕ್ಕೆ ಹೇಳುದು ದುರ್ಬುದ್ಧಿಯಿಂದ ಮುಂದುವರಿತಿದ್ದೀರಾ. ಬುದ್ಧಿ ಅಂತ ನಾವು ತಿಳ್ಕೊಂಡು. ನೀನು ತಿಳಿದದ್ದು ಈ ಲೋಕದಲ್ಲಿ ಇದ್ದುಕೊಂಡು ಒಳ್ಳೆಯ ಬುದ್ಧಿಯನ್ನು ತಂದೆಯವರಿಂದ ಕಲಿಯಬೇಕಾದವನು ಈ ಹೊತ್ತಿನಲ್ಲಿ ಒಳ್ಳೆ ಬುದ್ಧಿಯನ್ನು ಅನುಸರಿಸಿದವನಿಗೆ ಗತಿ ಇಲ್ಲ. ನಿನಗೆ ಮದುವೆ ಆಗಿದ, ನಿನಗೆ ಮದುವೆ ಮಾಡ್ಲಿಕ್ಕಿಲ್ಲ ಅಪ್ಪ. ಅವ ಕೈಲಾಸದಲ್ಲಿದ್ದು ಅವನ ಹೆಂಡತಿಯೊಟ್ಟಿಗೆ ರಂಜಿಸುವುದು ಬಿಟ್ರೆ ಮಕ್ಕಳಿಗೆ ಗತಿ ಇಲ್ಲ. ಕೆಲವರ ಗಡ್ಡ ಎಲ್ಲ ಬಿಳಿಯಾಗಿ ಕೆಂಪಾಗಿದೆ.
ಗತಿ ಇಲ್ಲ ಎನ್ನುವ ಹಾಗೆ ನೀನು ಹೇಳ್ತೀಯ. ನನ್ನ ತಂದೆಯವರಿಗೆ ಮತಿ ಇಲ್ಲ ಅಂತ ಭಾವಿಸಿದೆಯಾ? ನಿಮ್ಮ ತಲೆಗೆಲ್ಲ ಇದು ಭಸ್ಮ ಅಲ್ಲ, ಬೂದಿ ಹಾಕಿದ್ದಾನೆ. ಅವ ಲೇಪನ ಮಾಡಿಕೊಳ್ಳುವುದು, ಸ್ವಲ್ಪ ಭಸ್ಮ ಮಕ್ಕಳ ತಲೆಗೆ. ಆದ್ರೂ ಹೋಗುವ ಕಾಲಕ್ಕೆ ಬಂದಂತಹ ಬುದ್ಧಿ ನಿನಗೆ. ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಕೇಳಲಿಕ್ಕೆ ಮುಂದಾಗುವುದಿಲ್ಲ. ಇನ್ನಾದ್ರೂ ಒಂದು ಅವಕಾಶವನ್ನು ಕೊಡ್ತೇನೆ. ತಂದೆ ಬಳಿಗೆ ಹೋಗಿ ಕಾಲಿಗೆ ಅಡ್ಡ ಬಿದ್ದು ನನ್ನದು ಕ್ಷಮೆ ಎನ್ನುವ ಹಾಗೆ ಹೇಳಿಕೊಂಡ್ರೆ ಒಂದು 4 ದಿವಸ ಆದ್ರೂ ತಂದೆಯ ಕಾಲು ಹಿಡಿಯುವುದಲ್ಲ, ನಿನ್ನ ಕಾಲು ಹಿಡಿದು ಬಂಡೆಗೆ ಅಪ್ಪಳಿಸ್ತೇನೆ. ತಂದೆಯಿಂದ ಪಡೆದಂತ ವರಪ್ರಸಾದವನ್ನು ಸತ್ಕಾರ್ಯಕ್ಕಾಗಿ ವಿನಿಯೋಗಿಸಬೇಕಿತ್ತು. ಅದನ್ನು ಬಿಟ್ಟು ಮಾತೆ ಎನ್ನುವ ಮಮತೆಯ ಮಮಕಾರವನ್ನು ಮರೆತು ಮದಾಂಧನಾಗಿ ಮುಂದುವರಿತಿ ಎಂದಾದರೆ ಕೈಲಾಸದಲ್ಲಿ ಇರುವುದಕ್ಕೆ ನೀನು ಶಕ್ತನಲ್ಲ. ಈಕೋ ಬದುಕಬೇಕು ಎನ್ನುವ ಹಾಗೆ ಆಶೆ ಉಂಟು, ತಂದೆಯವರ ಕಾಲಿಗೆ ಬೀಳು, ಶಿವ ಪಂಚಾಕ್ಷರಿಯನ್ನು ಉಚ್ಚರಿಸು. ಆ ಮುಖೇನವಾಗಿ ಮಾಡಿದ್ದಂತಹ ತಪ್ಪನ್ನು ಪಾಪ ಶಿವ ಪಂಚಾಕ್ಷರಿ ಓಂ ನಮಃ ಶಿವಾಯ. ಅಷ್ಟು ಹೇಳಿದ್ರೆ ಸರ್ವ ಪಾಪಗಳು ನಮಃ ಶಿವಾಯ. ಏನದು ಓಂ ನಮಃ ಶಿವಾಯ? ಹೇಗೆ? ಶಿವ ಪಂಚಾಕ್ಷರಿ. ಪಂಚಾಕ್ಷರ ಅಂದ್ರೆ ಎಷ್ಟು? 5,000. 5 ಪಂಚಾಕ್ಷರ 5. ಇದರಲ್ಲಿ ಎಷ್ಟು ಅಕ್ಷರ? ಅದಿರ್ಲಿ ಬಿಡು, ನೀನು ಉಚ್ಚರಿಸಬೇಕಾದದ್ದು ಅದನ್ನು. ಯಾಕೆ ಗೊತ್ತುಂಟು, ಮಾಡಿದಂತಹ ಪಾಪ ಕಾರ್ಯಗಳೆಲ್ಲವೂ ಹೋಗುತ್ತದೆ. ಹಾಗಾಗಿ ಹಾಗೆ ಮಾಡುವ ಹಾಗೆ ನೀನು ಕಾಣುವುದಿಲ್ಲ. ನಿನಗೆ ಪೆಟ್ಟಲ್ಲದೆ ಮದ್ದಿಲ್ಲ. ನೋಡು ಯಾರಿಗೆ ತಾಯಿಯ ರೂಪದಲ್ಲಿರುವಂತಹ ಹೆಣ್ಣನ್ನು ಬಯಸಬಾರದಂತೆ. ಆದ್ರೆ ನೀನು ತಾಯಿಯನ್ನೇ ಬಯಸಿದೆ. ಅಷ್ಟು ಮಾತ್ರವಲ್ಲದೆ ತಂದೆಯಿಂದ ವರವನ್ನು ಪಡೆದು ತಂದೆಯನ್ನೇ ಕೊಲ್ಲುವುದಕ್ಕೆ ಮುಂದಾಗಿರುವೆ. ಇದು ನಿನಗೆ ಲಕ್ಷ್ಯವಲ್ಲ. ವೀರಭದ್ರ ಬಂದಿದ್ದೇನೆ. ವೀರಭದ್ರ, ಪ್ರಪಂಚದಲ್ಲಿ ಒಂದು ಮಾತಿದೆ. ಹೇಗೆ? ಜಗದ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರ. ಹೌದು. ಅದನ್ನು ನಾನು ಬದಲಾವಣೆ ಮಾಡ್ತೇನೆ. ಹೇಗೆ? ಜಗದ ಪಿತರವು ಒಂದೇ, ಪಾರ್ವತಿ ಭಸ್ಮಾಸುರ. ಲೋಕಮಾರಕವಾಗಿದ್ದಾನೆ, ಕೆಡುಕನ್ನೇ ಮಾಡ್ತಾ ಇದ್ದಾನೆ. ಇಂತಹ ಭೂಮಾರಕನಾದ ಕೆಡುಕನ್ನು ಬಯಸುವ ಭಸ್ಮಾಸುರನ ನಾಶ ಅನಿವಾರ್ಯವಾಗಿದೆ. ಭಯವಾಗ್ತಾ ಇದೆ. ಭಯ ನಿವಾರಕ ಶ್ರೀಹರಿ
ವೈಕುಂಠಕ್ಕೆ ಹೋಗ್ತೇನೆ. ಆದಿ ಮಧ್ಯ ಅಂತ್ಯರಹಿತಳಾದ ಆದಿಮಾಯೆಯಿಂದ ಮೂರು ಮೂರ್ತಿಗಳ ಜನನ, ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ಇರುವುದಕ್ಕೆ ಬ್ರಹ್ಮನಿಗೂ, ಸ್ಥಿತಿಯ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿರುವುದಕ್ಕೆ ಹರಿಯಾದಂತಹ ನನಗೂ, ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರುವುದಕ್ಕೆ ಪರಮೇಶ್ವರನಿಗೂ ತಾಯಿಯ ಅಂಬೋಣ. ಹುಟ್ಟಿನಲ್ಲಿ ಧರ್ಮವನ್ನು ಕಾಪಿಟ್ಟುಕೊಳ್ಳುವುದೇ ನಮ್ಮ ಉದ್ದೇಶ. ಧರ್ಮ ಕರ್ಮದ ಜಿಜ್ಞಾಸೆಯಲ್ಲಿ ಬಿದ್ದ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯನ್ನಿತ್ತು ಸಕಲ ಜೀವರಾಶಿಗಳು ಧರ್ಮದಿಂದಲೇ ನಡೆದುಕೊಳ್ಳಬೇಕು ಎನ್ನುವುದರತ್ತ ಕಡೆಗೆ ನಾವು ಮನ ಮಾಡಿದವರು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಾಲಘಟ್ಟದಲ್ಲಿ ಅಧರ್ಮಿಗಳು ಮೇರೆ ಮೀರಿ ಪಂಚ ಮಹಾಪಾತಕಗಳನ್ನೆಸಗುತ್ತಾ ಭೂಭಾರಕರಾಗಿ ಲೋಕಕಂಟಕರಾಗಿ ಮೆರೆದಂತಹ ಕ್ಷಣದಲ್ಲಿ ವಿಧ ವಿಧದ ಅವತಾರವನ್ನು ಎತ್ತಿ ವಿಧ ವಿಧದ ಬಗೆಯಲ್ಲಿ ದುಷ್ಟರನ್ನು ಕೊಂದುದೂ ಇದೆ. ಆದರೆ ಅಳಿದ ದುಷ್ಟರಿಗಿಂತ ಉಳಿದವರು ಅಧಿಕ ಎನ್ನುವುದು ನನ್ನ ಚಿತ್ತಬಿತ್ತಿಗೆ ಹೊಳೆದಂತಹ ವಿಚಾರ. ಆದರೆ ಅವರ ವಧೆಯನ್ನು ಮಾಡುವುದಕ್ಕೆ ಕಾಲವನ್ನು ಕಾಯುತ್ತಾ ಇದ್ದೇನೆ. ಒಟ್ಟಿನಲ್ಲಿ ಅಸುರಾರಿ ಎನ್ನುವಂತಹ ನೆಗಳ್ತಿಯನ್ನು ಪಡೆದು ದುಷ್ಟ ಶಿಕ್ಷಕ ಶಿಷ್ಟರ ಪರಿಪಾಲಕ ಎನ್ನುವ ಹಾಗೆ ಕರೆಸಿಕೊಂಡವನು ನಾನು. ರಾತ್ರಿ ಹಗಲು, ಮೇಲೆ ಕೆಳಗೆ, ಬೆಳಕು ಕತ್ತಲೆ, ಹೀಗೆ ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಅದಕ್ಕೆ ಉತ್ತರವಾಗಿ ಭಗವಂತನು ಕಾಣಿಸಿಕೊಳ್ಳುತ್ತಾನೆ ಎನ್ನುವುದನ್ನು ದಾರ್ಶನಿಕರು ವಿದ್ವಾಂಸರು ಆಡಿದ್ದಿದೆ. ಆ ಭಗವಂತನಾಗಿ ಪ್ರಪಂಚ ಮುಖದಲ್ಲಿ ವ್ಯವಹರಿಸಿಕೊಂಡು ಶಿಷ್ಟರ ಪರಿಪಾಲಕನಾಗಿ ಯಾರು ಅಧರ್ಮವನ್ನು ಮಾಡುತ್ತಾರೋ ಅವರನ್ನೆಲ್ಲ ನಿಗ್ರಹಿಸುತ್ತಾ ನನ್ನದಾದಂತಹ ಕೈಂಕರ್ಯದಲ್ಲಿ ನಾನು ತೊಡಗಿಸಿಕೊಂಡವ. ಈ ಕ್ಷೀರ ವಾರದಿಯಲ್ಲಿ ಶೇಷ ಶಯನನಾಗಿ ಲಕ್ಷ್ಮೀದೇವಿಯಿಂದ ಪಾದಪೂಜೆಯನ್ನು ಕೈಗೊಳ್ಳುವವ ನಾನು. ಇಲ್ಲಿ ವಿಷವನ್ನು ಕಾರುವಂತಹ ಆದಿಶೇಷನು ಇದ್ದಾನೆ, ಜನ್ಮತಾ ವೈರಿಯಾದಂತಹ ಗರುಡನೂ ಇದ್ದಾನೆ. ಹಾಗೆ ಸಾಮರಸ್ಯದ ಬದುಕು ಹೇಗೆ ಎನ್ನುವುದನ್ನು ಪ್ರಪಂಚಕ್ಕೆ ಪಾಠರೂಪವಾಗಿ ತೋರಿಸಿಕೊಟ್ಟದ್ದು ಈ ವೈಕುಂಠ. ಎಂದಿನಂತೆ ಇಂದು ಕೂಡ ದುಷ್ಟ ಶಿಕ್ಷಣದ ಕಾರ್ಯದೆಡೆಗೆ ಮನಹರಿಸುತ್ತಿರುವ ಕಾಲ. ಯಾರದು ನನ್ನ ನಾಮಾವಳಿಯನ್ನು ಉಚ್ಚರಿಸುತ್ತಾ ಬರುತ್ತಿದ್ದಾರಲ್ಲ? ಯಾರದು? ಬಂದಿರುವ ಮಹಾದೇವನನ್ನು ಬಲು ಚಂದದಿಂದ ತನದು ಕಾದುದ ಬಂದಿಸುತ್ತ ಮುದದಿಂದ ನುಡಿದ ಮಹಾದೇವ. ನಮಃ ಪಾರ್ವತೀಪತೆ ಹರ ಹರ. ನನ್ನ ನಾಮಾವಳಿಯನ್ನು ಚರಿಸುತ್ತಾ ವೈಕುಂಠದ ಬಾಗಿಲ ಬಳಿಯಲ್ಲಿ ಬಂದು ನಾರಾಯಣ 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 ಹತ್ತಿರ ಬಂದೆ, ಕರೆ ತಂದೆ. ಎತ್ತರವಾದಂತಹ ಪೀಠದಲ್ಲಿ ನಿಮ್ಮನ್ನು ಕುಳ್ಳಿರಿಸಿದ್ದೆ. ಸಂತೋಷ ಆಯ್ತು ಭಾವ. ಅವಯ್ಯ, ನನ್ನ ತಂಗಿಯ ಗಂಡನಿ ಲಕ್ಷ್ಮಿಯನ್ನು ಮದುವೆಯಾಗುವ ಕಾಲದಲ್ಲಿ ನನ್ನ ಭಾವನಾಗಿ ನನಗೆ ಹೌದು. ಅವಯ್ಯ, ಯಾವತ್ತೂ ನೀನು ಹೀಗಲ್ಲ. ಹೇಗೆ? ಒಬ್ಬನೇ ವೈಕುಂಠಕ್ಕೆ ಖಂಡಿತವಾಗಿಯೂ ನೀನು ಬರುವವನಲ್ಲ.
ನನ್ನ ತಂಗಿಯನ್ನು ಒಡಗೂಡಿಕೊಂಡೇ ನೀನು ವೈಕುಂಠಕ್ಕೆ ಬರುವವ. ಆದ್ರೆ ಇಂದು ಹಾಗಲ್ಲ, ಇನ್ನ ವದನನಾಗಿರುವೆ. ಹೌದು, ನನ್ನ ಭಾವವೇ ಬದಲಾಗಿದೆ. ಏನು ಅಭಾವವೇ ಒದಗಿ ಬಂದಿದೆ ಹಾಗೆ ನಾನು ಊಹಿಸಬಲ್ಲೆ. ಹಾಗಿದ್ರೆ ಈ ರೀತಿಯದ್ದಾದಂತಹ ನಿನ್ನ ಮುಖದ ಪರಿವರ್ತನೆಗೆ ಕಾರಣವಾದರೂ ಏನು? ಏನೋ ಒಂದು ಸಂಕಷ್ಟಕ್ಕೆ ಒಳಗಾದವನಂತೆ ನೀನು ವರ್ತಿಸುತ್ತಿರುವೆ. ಏನೋ ಭಯಭೀತನಾದಂತೆ ನಿನ್ನ ಮುಖ ಕಾಣುತ್ತಾ ಇದೆ. ಮುಖ ಎನ್ನುವುದು ಮನಸ್ಸಿನ ಕೈಗನ್ನಡಿ. ಹೌದು, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಸಂಕಷ್ಟ ಒದಗಿ ಬಂದಿದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಳ್ಳಬಲ್ಲೆ. ಆದ್ರೆ ಏನು ಎನ್ನುವುದು ಬೇಕು. ಏನಯ್ಯ, ಏನಾಯಿತು ನಿನಗೆ? ಹೇಳು ನೋಡ. ಚಿತ್ತ ವಿಚಾಲಿಸು ಚಿತ್ತ ಜಾಪಿತವೇ ಹೆಚ್ಚಲು ಬೋಧೆ ಪಳಲಿಪ್ಪೆ ಸಕನೆ ಹೆಚ್ಚಲು ಬೋಧೆ ಪಳಲಿಪ್ಪೆ ಸಕನೆ ನಿತ್ಯವೂ ತೊಡುವ ಭಸ್ಮದ ಭರಣಿಲೆಗೆ ನಿತ್ಯವೂ ತೊಡುವ ಭಸ್ಮದ ಭರಣಿಲೆಗೆ ಪುತ್ರನಾದನು ಮೋದನದಿನಲ್ಲಿ ಚಿತ್ತವಿಚಾಲಿದು ಚಿತ್ತಜಾಪಿತವೇ ಹೆಚ್ಚಿನ ಬೋಧೆ ಪಳಲಿಪ್ಪೆ ಸಕನೆ ನೀನು ಚಿತ್ತಜಾಪಿತ. ಮನಸ್ಸಲ್ಲಿ ಯಾವನಿಗೆ ಯಾವುದೇ ಭಾವನೆಗಳಿರಲಿ, ವಿಚಾರಗಳಿರಲಿ, ಕುಳಿತಲಿಂದಲೇ ತಿಳಿದುಕೊಳ್ಳುವಂತಹ ಇಚ್ಛಾ ಕ್ರಿಯಾ ಜ್ಞಾನ ಸಂಪನ್ನನು ನೀನು ದೇವರೇ. ನನಗೆ ಭಾವನೂ ಹೌದು, ಎಲ್ಲರ ಅಭಾವವನ್ನು ಪರಿಹರಿಸುವ ನೀನು ಎಂಬುದನ್ನು ಚೆನ್ನಾಗಿ ಬಲ್ಲೆ. ಆದ್ರೆ ಅಭಾವನಾದಂತಹ ನಿನಗೆ ಅಭಾವ ಏನಾದ್ರೂ ಬಂತ? ಕೆಲವು ಬಾರಿ ಹೇಳಲೆ ಗೊತ್ತಾಗುವುದಿಲ್ಲ, ಹೇಳಲೇಬೇಕು. ಅದು ಹೇಳುವುದಕ್ಕಾಗಿ ಬಂದದ್ದು. ಹೇಳುವುದಕ್ಕಾಗಿ ಬಂದವನು ಹೇಳಲೇಬೇಕಲ್ಲ. ಏನಿಲ್ಲ, ನನಗೆ ಮಗ ಹುಟ್ಟಿದ್ದಲ್ಲ ಬಂದು. ಮಗನು ನನಗೆ ಮಗ ಹುಟ್ಟಿದ್ದು ಒಂದೇ. ನನಗೆ ವಿಷಯವೇ ಗೊತ್ತಿಲ್ಲ. ಅಲ್ಲ, ಭಾವನಾದಂತಹ ನನಗೆ ಒಂದು ತಿಳಿಸಬೇಕೋ ಬೇಡವೋ? ಯಾಕೆ? ಮಗ ಹುಟ್ಟಿದ್ರೆ ಪುತ್ರೋತ್ಸವ ಕಾರ್ಯಕ್ರಮ ಮಾಡ್ತಿದ್ರೆ ನಾನು ಬರ್ತಿದ್ದಲ್ಲ. ಜನ್ಮದಿನೋತ್ಸವ, ಸಂಭ್ರಮಿಸಬಹುದಿತ್ತು. ಜನ್ಮದಿನೋತ್ಸವ, ಹೌದು, ಪುತ್ರೋತ್ಸವ. ನನಗೆ ಹೇಳಬೇಕಿತ್ತು, ಅದು ಹಾಗೆ ಹುಟ್ಟಿದಲ್ಲ. ಮತ್ತೆ ಹೇಗೆ? ಭಸ್ಮದಲ್ಲಿ, ಭಸ್ಮದಲ್ಲಿ ತೊಡುವಂತಹ ಭಸ್ಮದಲ್ಲಿ. ಭಸ್ಮದಲ್ಲಿ ಮಗು ಹುಟ್ಟುವುದು ಹೇಗೆ? ಭಸ್ಮದಲ್ಲಿ ಅಂತಲ್ಲ, ಮತ್ತೆ ಭಸ್ಮದಲ್ಲಿ ಸಿಕ್ಕಿದ ಹರಳು ಕಲ್ಲು ಸಿಕ್ಕಿತು. ಆ ಕಲ್ಲನ್ನು ಶಿಖರದ ಕೆಳಗೆ ತಪ್ಪಲು ಪ್ರದೇಶಕ್ಕೆ ಎಸೆದಾಗ ಆ ಕಲ್ಲಿನ ಮೂಲಕ ಜರಿಸಿ ಬಂದವ ಒಬ್ಬ ಮಗ. ಭಸ್ಮದಲ್ಲಿ ಹುಟ್ಟಿ. ಓಹೋ, ನನ್ನ ಸ್ಪಷ್ಟವಾದ ಭಸ್ಮ. ಹೆಸರೇನು ಅಂತ ಅವನಿಗೆ ಭಸ್ಮಾಸುರ ಅಂತ ಹೆಸರಿರಿಸಿದೆ. ಭಸ್ಮಾಸುರ, ಹೌದು. ಅಂದ್ರೆ ಅಸುರಿ ಪ್ರವೃತ್ತಿಯನ್ನು ಅವನ ನಿಲುಮೆ, ಅವನ ಧ್ವನಿ, ಅವನ ಮುಖದ ವಿಚಾರಗಳೆಲ್ಲವೂ ಕೂಡ ನೋಡುವಾಗಲೇ ಆಸುರಿ ಗುಣ ಕಾಣ್ತಾ ಇತ್ತು. ನಾವು ದೇವರುಗಳ ಮಕ್ಕಳು ಹೇಗಿರ್ಬೇಕು? ದೇವರ ಹಾಗಿರ್ಬೇಕು. ಮತ್ತೆ ಅಸುರರನ್ನೇ ಅಸುರ ಹುಟ್ಟಿಸಿದ್ದಲ್ಲ, ದೇವರ ಮಗನೇ ಅವ. ಅವನಿಗೆ ನನ್ನನ್ನು ಪಡೆದ ಬಳಿಕ, ಬುದ್ಧಿ ತಿಳುವಳಿಕೆ ಬಂದ ಬಳಿಕ ಆಮೇಲೆ ಅವ ಆಸುರಿ ಅಂತ ಅದ್ದು. ಹೆಸರೇ ಕಾರಣ ಅಲ್ಲ. ಅವನ ಪ್ರವೃತ್ತಿ ಮತ್ತೆ ಬುದ್ಧಿ ತಿಳಿದ ಬಳಿಕ ಹುಟ್ಟುವಾಗ ಸರಿ ಇದ್ದವ. ಆ ಬಳಿಕ ತಿಳಿದು ಮತ್ತೆ ಮುಂದೆ ಹೋದಾಗ ಅನೇಕರ ಸಹವಾಸವೋ ಅಲ್ಲ ಪರಿಸರದ ಪ್ರಭಾವವೋ ಏನು ಕೆಟ್ಟು ಹೋದ. ಅದು ಪ್ರಪಂಚಭೇದ ನಿಯಮವೇ ಹಾಗಲ್ಲ. ಹುಟ್ಟುವಾಗ ಯಾರು ದುಷ್ಟರಾಗುವುದು, ಯಾರು ಕೆಟ್ಟವರಲ್ಲ. ಆ ಬಳಿಕ ಪ್ರಪಂಚದ ವ್ಯವಹಾರಗಳಿಂದಲಾಗಿ ಅಡಕವಾಗುವಂತಹ ಅಜ್ಞಾನದಿಂದಲಾಗಿ ಅವರು ದುಷ್ಟರಾಗ್ತಾರೆ, ದುಷ್ಟ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಹೌದು, ಉದ್ಯೋಗ ಬೇಕು ಅಂತ ಕೇಳಿದ. ಒಳ್ಳೆಯ ವಿಷಯ. ಉದ್ಯೋಗ ಕೊಟ್ಟೆ. ಮಕ್ಕಳು ಉದ್ಯೋಗ ಬೇಕು ಅಂತ ಕೇಳುವುದು ಒಳ್ಳೆಯ ವಿಷಯ. ನಿರುದ್ಯೋಗಿಯಾಗಿ ಎಲ್ಲಲ್ಲಿ ಸುತ್ತಾಡುವುದು, ಏನಕ್ಕೆ ಮಾಡುದು? ಈಗೀಗ ಏನಾಗುತ್ತದೆ, ಹುಟ್ಟಿಸಿದ ತಂದೆ ತಾಯಿಗಳು ವಿದ್ಯೆ ಬುದ್ಧಿ ಕಲಿಸ್ತಾರೆ, ಮತ್ತೆ ಉದ್ಯೋಗವನ್ನು ತೆಗೆಸಿಕೊಡುವುದಕ್ಕೆ ಪ್ರಯತ್ನಿಸ್ತಾರೆ. ಆದರೂ ಉದ್ಯೋಗವನ್ನು ಸರಿ ಮಾಡದ ಮಕ್ಕಳೇ ಇರುವುದು ಪ್ರಪಂಚದಲ್ಲಿ. ಹೌದು, ಆದ್ರೆ ಹುಟ್ಟಿಸಿದ ಮಗನೇ ನನಗೊಂದು ಉದ್ಯೋಗ ಬೇಕು ಕೇಳ್ತಾನೆ ಅಂತಂದ್ರೆ ಒಳ್ಳೆಯ ವಿಷಯ. ಅಪ್ಪನದು ವ್ಯವಸ್ಥೆ ಮಾಡಬೇಕಾ ಬೇಡವಾ? ಮಾಡಿದೆ. ಯಾವ ಉದ್ಯೋಗ ಕೊಟ್ಟೆ? ಭಸ್ಮ ತರುವ ಉದ್ಯೋಗ. ಭಸ್ಮ ತರುವ ಉದ್ಯೋಗ. ಹೌದು. ಅದನ್ನು ಮಾಡ್ತಾ ಇದ್ದವಳು ಪಾರ್ವತಿ ಅಲ್ವೇನು? ಹೌದು. ಮತ್ತೆ ತಾಯಿ ಅಲ್ವೇ? ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದಿರುತ್ತಾಗ ಅಮ್ಮನಿಗೆ ಕೊಂಚ ವಿಶ್ರಾಂತಿ, ಮಕ್ಕಳು ದುಡಿಲಿ ಅಂತ. ಒಳ್ಳೆಯದು. ಅವನಿಗೂ ಸದ್ಭಕ್ತಿ ಇತ್ತು, ಮಾಡ್ತೇನೆ ಅಂತ ಹೋದ. ಏನೋ ಭೂಲೋಕಕ್ಕೆ ಹೋಗಿ ಕೆಲವು ಸಮಯ ಹೀಗೆ ತರ್ತಾ ಇದ್ದ ಭಸ್ಮ. ಕಾಲದ ಪ್ರಭಾವವೋ ಅಲ್ಲ ಭೂಮಿಯ ಪರಿಸರದ ಪ್ರಕೃತಿಯ ಚೇಷ್ಟೆಯೋ ಸಹವಾಸ ಗುಣವೋ ಗೊತ್ತಿಲ್ಲ. ಏನಾಯ್ತು? ಒಡುದಿನ ವಲ್ಲಭಯ ಒಂದು ದಿವಸ ಕೇಳಿದ. ಅಂದ್ರೆ ನನ್ನ ಹೆಂಡತಿಯನ್ನು
ಅವನ ತಾಯಿಯನ್ನು ಹೌದು ಅವನು ಬಯಸಿದನೆ. ಪರಮೇಶ್ವರ, ಪರರ ಸತಿಯನ್ನು ಯಾವಾಗಲೂ ಬಯಸಕೂಡದು. ಅದರಲ್ಲಿಯೂ ತಾಯಿ ಸಮಾನಗಳನ್ನು ಬಯಸಬಾರದು ಎನ್ನುವುದು ಶಾಸ್ತ್ರವಚನ. ಲೋಕಮಾತೆ ಅದರಲ್ಲಿ ತಾಯಿಯನ್ನೇ ಇವ ಬಯಸಿದ್ದಾನಂತಾದ್ರೆ ಇವ ಆತ ತಾಯಿ ಅಂತಲೇ ಆಗ್ಲಿಲ್ಲವೇ? ಹೌದು. ಆತ ತಾಯಿ ಆದಂತಹ ಅವನನ್ನು ನೀನೇನು ಮಾಡಿದೆ? ಮೊದಲೇ ಅವನ ಉದ್ಯೋಗಕ್ಕೆ ಅನುಕೂಲವಾಗುವಂತಹ ಒಂದು ವರವನ್ನು ಕೊಟ್ಟಿದ್ದೆ. ಏನು? ಉರಿಹಸ್ತದ ವರವನ್ನು. ಉರಿಹಸ್ತದ ವರ ನನ್ನ ಕೈಯಲ್ಲಿ ಉರಿಹಸ್ತ ಉಂಟು, ನಿನ್ನ ತಲೆಗೆ ಇಡ್ತೇನೆ ಅಂತ ಹೇಳಿ. ನೀನು ಬಿಟ್ಟಿಯಾ? ಬಿಡ್ಲಿಲ್ಲ. ನಿನ್ನಲ್ಲಿ ಮೂರನೇ ಕಣ್ಣಿತ್ತಲ್ಲ, ಅವನನ್ನು ಭಸ್ಮ ಮಾಡಬೇಕು. ಆ ಕಣ್ಣಿನಿಂದ ಆ ಭಸ್ಮಾಸುರ ಸುಟ್ಟು ಹೋಗಬಾರದು. ಅವನಿಗೆ ವರವನ್ನು ಕೊಟ್ಟಿದ್ದೇನಲ್ಲ, ಅವನಿಗೆ ಬುದ್ಧಿ ಕಲಿಸ್ತೇನೆ, ಮಕ್ಕಳನ್ನು ಕಳುಹಿಸಿದೆ. ಗಣಪ, ಷಣ್ಮುಖ, ವೀರೇಶ, ಮತ್ತೆ ನಂದಿಕೇಶ, ಕಾಲಭೈರವ, ನಂದಿ, ಭೃಂಗಿ, ಬ್ರಿಗಟಿ, ಘೋರಮುಖ, ಗಜಕರ್ಣ ಎಲ್ಲರನ್ನು ಕಳುಹಿಸಿ ಎಲ್ಲರನ್ನೂ ಕೂಡ ಎದುರಿಸಿದ. ಎಲ್ಲರೂ ಸೋತು ಓಡಿ ಬಂದಿದ್ದಾರೆ. ಭೂಲೋಕದಲ್ಲಿ ಮಾರಕವಾಗಿದ್ದಾನೆ, ಧರ್ಮದ್ರೋಹಿಯಾಗಿದ್ದಾನೆ, ಅವನ ಚೇಷ್ಟೆ ವಿಪರೀತವಾಗಿದೆ. ಅವನನ್ನು ನೀನಲ್ಲದ ಮತ್ಯಾರು ಸರಿ ಮಾಡುವವರಿಲ್ಲ. ಈಗ ಅವನ ಬಾಧೆಯಿಂದ ಇಲ್ಲಿಗೆ ಓಡಿ ಬಂದದ್ದಲ್ಲ? ಹೌದು. ಹೇಗಾದ್ರೂ ಬಾಧೆ ಪರಿಹರಿಸು. ಚಿಂತಿಸಬೇಡಿದಕ್ಕೆ ಧನುಜನ ಬಂತ ಕನಿಯ ಪುರಕ್ಕೆ, ಧನುಜನ ಬಂತ ಕನಿಯ ಪುರಕ್ಕೆ. ಪುರಗೆ ಧನುಜನ ಬಂತ ಕನಿಯ ಪುರಗೆ. ಎಂತಾದರೂ ಮಾಯಾಂತರದೀನ, ಎಂತಾದರೂ ಮಾಯಾಂತರದೀನ ಸಂತಸದಿಂದ ಸುಖವನು ಚಿಂತಿಸಬೇಕಿದೆ. ಧನುಜನ ಬಂತ ಕನಿಯ ಪುರಗೆ, ಧನುಜನ ಬಂತ ಕನಿಯ ಪುರಗೆ. ಭಸ್ಮಾಸುರನನ್ನು ಕೊಲ್ಲುವ ಬಗೆಯಂತು, ಅವನ ದೌಷ್ಟ್ಯವನ್ನು ನಿವಾರಿಸುವ ಬಗೆಯಂತು ಎನ್ನುವ ಹಾಗೆ ನಾನೇ ವರವನ್ನು ಅನುಗ್ರಹಿಸಿದ್ದೇನೆ ಎನ್ನುವ ಮಾತ್ರಕ್ಕೆ ಆ ವರ ಕೊಟ್ಟಂತಹ ನಾನೇ ನಾಶ ಮಾಡ್ತೇನೆ ಅಂತಾದ್ರೆ ಸದಾಶಿವ ಎನ್ನುವ ಹೆಸರು ಎಲ್ಲಿ ಹೋಗ್ತದೆ ಹೇಳು? ಹೌದು ಹೌದು, ಯಾವ ಕಾಲಕ್ಕೂ ಹುಟ್ಟಿಸಿದವರೇ ಮಕ್ಕಳನ್ನು ಕೊಲ್ಲಕೂಡದು. ಆದರೆ ಅವನಿಗೆ ತಕ್ಕ ಬುದ್ಧಿ ಬರಲೇಬೇಕು. ಬರಬೇಕು. ಇದ್ದೇನಲ್ಲ ನಾನು, ನನಗೆ ವಿಶ್ವಾಸ ಇದೆ ಭಾವ. ನಾನು ಇರುವುದು ಯಾಕೆ? ದುಷ್ಟರನ್ನು ಹನನ ಮಾಡಿ ಶಿಷ್ಟರನ್ನು ಪರಿಪಾಲಿಸುವುದಕ್ಕೆ, ನಿನ್ನ ಬಿರುದು ಧರೆಯಲ್ಲಿ ಧರ್ಮವನ್ನ ಪ್ರತಿಷ್ಠಾಪಿಸುವುದಕ್ಕೆ. ಯಾರು ಅಧರ್ಮವನ್ನು ಮಾಡುತ್ತಾರೋ ಅಂತವರನ್ನು ಶಿಕ್ಷಿಸುವುದೇ ನನ್ನ ಮೂಲ ಉದ್ದೇಶ. ಸತ್ಯವಾದ. ಚಿಂತಿಸಬೇಡ, ನಿನಗೆ ಬಂದಂತಹ ಕಷ್ಟ ಯಾವುದಂತ ಅದನ್ನು ನಾನು ಪರಿಹರಿಸುತ್ತೇನೆ. ಹೇಗೆ ಬಲ್ಲೆ? ನಿನ್ನ ಮಗನೆನಿಸಿಕೊಂಡಂತಹ, ತಾಯಿಯನ್ನೇ ಬಯಸಿದಂತಹ, ಆತ ತಾಯಿ ಎನಿಸಿಕೊಂಡಂತಹ ದುಷ್ಟನಾದಂತಹ ಭಸ್ಮಾಸುರನನ್ನು ಕಿರಿದು ದಿನದೊಳಗಾಗಿ ಅಂತಕನ ಆಲಯಕ್ಕೆ ನಾನು ಕಳುಹಿಸುತ್ತೇನೆ. ಭಾವ, ದೊಡ್ಡ ದುರ್ಬುದ್ಧಿ ಉಂಟು ಅವನಿಗೆ. ಏನು? ಅವನಿಗೆ ನನ್ನ ಮಡದಿ ಅಂತಲ್ಲ, ಅವನಿಗೆ ಹೆಣ್ಣೊಬ್ಬಳು ಬೇಕು ಅಂತಾಗಿದೆ. ಯಾರೇ ಇಲ್ಲ, ಅವನಿಗೆ ಹೆಣ್ಣನ್ನು ಬಯಸಿದ್ದಾನೆ. ಹೆಣ್ಣೆಂಬ ಪಿತ್ತ, ಕಾಮ ಪಿತ್ತ ನೆತ್ತಿಗೆ ಏರಿ ಹೋಗಿದೆ. ಅವನಿಗೆ ಬೇರೆ ದಾರಿ ಇಲ್ಲ. ದೇವರೇ, ಯಾರು ಯಾವ ನೆಲೆಯಲ್ಲಿ ಹೇಗೆ ಯೋಚಿಸುತ್ತಾರೆ ಎನ್ನುವುದನ್ನು ನಾನು ಯೋಚಿಸಬಲ್ಲೆ. ಯಾವ ವಿಷಯದಲ್ಲಿ ಅವರು ಮುಂದುವರೆದು ಅದೇ ವಿಷಯದಲ್ಲಿ ಉಳಿದವರಿಗೆ ಅವರು ಬಾಧಕರಾಗುತ್ತಾರೆ, ಅವರನ್ನು ಅದೇ ವಿಷಯದಲ್ಲಿ ಮುಗಿಸುವುದು ಹೇಗೆ ಎನ್ನುವುದನ್ನು ನಾನು ಚೆನ್ನಾಗಿಯೇ ತಿಳಿದಿದ್ದೇನೆ. ಹಾಗಾಗಿ ನೀನು ಆ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳಬೇಡ. ನೀನು ಸ್ವಲ್ಪ ದಿವಸ ನಮ್ಮ ಈ ವೈಕುಂಠದಲ್ಲೇ ಇರ್ತೀಯಾ? ಅಲ್ಲ, ವೈಕುಂಠದಲ್ಲಿ ನಾನು ಮರ ಆಗಿ ಹೋಗಿದ್ದೇನೆ. ಅಮರರಿಗೆ ಮುಂದಕ್ಕೆ ಇವನಿಂದ ಕಂಟಕ ಒದಗಬಾರದು ಎನ್ನುವಂತಹ ನೆಲೆಯಿಂದ ನಾನು ಆಲೋಚನೆ ಮಾಡ್ತೇನೆ. ನೀನು ಸಂಪಗೆಯ ಮರವಾಗಿ ಇದ್ದುಕೋ. ಆ ಮರದ ಬುಡದಲ್ಲಿಯೇ ನಾನು ಅವನನ್ನು ಕೊಲ್ಲುವಂತಹ ಚಂದವನ್ನು ನೀನು ಕಣ್ತುಂಬಿಸಿಕೋ. ಹೇಗೆ ಆಗದ? ಹೇಗೆ? ಮೊದಲೇ ಮರವಾಗಿದ್ದೇನೆ, ಅದು ಸತ್ತ ಮರವಲ್ಲ, ನೋಡುವ ಮರವಾಗಿರ್ತೇನೆ. ನೀನು ಅಮರನಾಗಿ ಉಳಿಯಬೇಕು. ಆ ಮರನಾಗಿ ಇರ್ತೇನೆ. ಹೌದು ಹೌದು, ಸಂತೋಷವಾಗಿರ್ತೇನೆ, ಹೋಗಿ ನೋಡ್ತಾ ಇರ್ತೇನೆ. ನಾರಾಯಣ 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 ನಾರಾಯಣ. ತರುಣಿಯರು ಗಾವಿಸಿದ ದುರುಳನ ಹರಿ ಎನ್ನನು
ತರಿದ ಗುರುಳನ ತರಿವೆ ಎನ್ನೆನುತ್ತಾಗ ಯೋಚಿಸಿ ಪರದಿ ಮೋಹಿನಿ ರೂಪ ತಾಳುತ್ತ ಪರದಿ ಮೋಹಿನಿ ರೂಪ ತಾಳುತ್ತ ನನಗೆ ಇಳಿದನ ತರುಣಿಯನು ಕಾಪಿಸಿದ ದುರುಳನ ಹರಿದ ಎನ್ನುತ್ತಾಗ ಯೋಚಿಸಿ ಮೋಹಿನಿ ರೂಪ ತಾಳುತ್ತ ತರಗೆ ಇಳಿದ ಎನ್ನುವುದು ಪಿತ್ತದೋಪಾದಿಯಲ್ಲಿ ಭಸ್ಮಾಸುರನ ಚಿತ್ತವನ್ನು ಆವರಿಸಿದೆ. ಇಲ್ಲ ಅಂತಾದರೆ ತಾಯಿಯನ್ನೇ ಇವ ಬಯಸ್ತಾನೆ ಅಂತಾದರೆ ಎಂತಹ ಕೀಳು ಮಟ್ಟದ ವ್ಯವಹಾರಕ್ಕೆ ಇವ ಇಳಿದಿದ್ದಾನೆ ಎನ್ನುವುದನ್ನು ನಾನು ಅರ್ಥವಿಸಿಕೊಳ್ಳಬಲ್ಲೆ. ಹಾಗಿದ್ರೆ ಇವನನ್ನು ತರೆಯುವ, ಒಂದು ಭೂಭಾರವನ್ನು ಇಳಿಸುವ, ಪ್ರಪಂಚವನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವ ಬಗೆಯಂತೂ ಎನ್ನುವ ಹಾಗೆ ನನ್ನಲ್ಲಿ ನಾನೇ ತರ್ಕಿಸಿಕೊಂಡ್ರೆ ಸಿಕ್ಕಿದಲ್ಲ ಉತ್ತರ. ಕಾಮ, ಹೆಣ್ಣಿನ ಮೋಹ ಎನ್ನುವುದು ಅವನಿಗೆ ಅಧಿಕವಾಗಿದೆ. ಯಾವುದು ಅವನಲ್ಲಿ ಅಧಿಕವಾಗಿದೆಯೋ ಅದೇ ಮೇರೆ ಮೀರಿ ಅದುವೇ ಅವನ ಅಧಪತನಕ್ಕೆ ಕಾರಣವಾಗಬೇಕು. ಹಾಗಾಗಿ ನಾನೊಂದು ಆಲೋಚನೆಯನ್ನು ಮಾಡಿದ್ದೇನೆ. ಒಂದು ವೇಷ ಮಾಡುವ. ನಾನೇನು ವೇಷ ಮಾಡದವನಲ್ಲ. ಈ ಹಿಂದೆಯೂ ಸಮುದ್ರಮಥನ ಕಾಲದಲ್ಲಿ ವೇಷವನ್ನು ಮಾಡಿಯೇ ಧನುಜರು ನನ್ನನ್ನು ಮೋಹಿಸುವ ಹಾಗೆ ಮಾಡಿ ಅವರ ಅವನತಿಗೆ ನಾನೇ ಕಾರಣೀಕರ್ತನಾದವ. ಹಾಗಾಗಿ ಅದೇ ರೀತಿಯ ರೂಪ ಇಲ್ಲೂ ಆದೀತು. ಅದುವೇ ಭಸ್ಮಾಸುರನ ವಧೆಗೆ ಅನುಕೂಲವಾದೀತು ಎನ್ನುವ ಹಾಗೆ ನಾನು ಯೋಚಿಸಿದ್ದೇನೆ. ನಾನು ಯಾವ ರೂಪವನ್ನು ಧರಿಸುತ್ತೇನೆ, ಆ ರೂಪವನ್ನು ಧರಿಸಿ ನಾನು ಯಾವ ರೀತಿಯಲ್ಲಿ ಧನುಜನಾದಂತಹ ಭಸ್ಮಾಸುರನನ್ನು ಕೊಲ್ಲುತ್ತೇನೆ ಎನ್ನುವುದನ್ನು ನೀವೆಲ್ಲ ನಿರೀಕ್ಷಿಸುತ್ತಾ ಇರಿ. ಬಂಧನ ಸುರವೈರಿ ಸುಮನಸ ಬೃಂದಕ ಭಯ ತೋರಿ ಬಂಧನ ಸುರವೈರಿ ಸುಮನಸ ಬೃಂದಕ ಭಯ ತೋರಿ
ರೂಪದಿ ಚಂದ್ರಶೇಖರಗೆ ಅಂಗದೊಳ ಭಯವ ಬಂದಿಯುತ ಸುಂದರಿ ರೂಪದಿ ಬಂಧನ ಸುರವೈರಿ ಸುಮನದ ಮೃಗ ಭಯ ತೋರಿ ಸುಮನದ ಮೃಗ ಭಯ ತೋರಿ ನಾನು ಬಂದಾಕ್ಷಣವೇ ಎಲ್ಲರೂ ಕೂಡ ನನ್ನ ಮುಖ ನೋಡ್ತಾ ಇದ್ದಾರೆ. ಬಹುಶಃ ಇವರಿಗೆ ನಾನು ಯಾರು ಎನ್ನುವ ಹಾಗೆ ಪರಿಚಯ ಆಗಲಿಲ್ಲ. ಇವರೆಲ್ಲ ಆಲೋಚನೆ ಮಾಡುವುದು ಹೀಗೆ ಅಂತ ಕಾಣುತ್ತದೆ. ಇವಳು ಭೂಮಿಯಿಂದ ಮೇಲೆದ್ದು ಬಂದಳೋ ಅಥವಾ ಆಕಾಶದಿಂದ ಉದುರಿ ಕೆಳಗೆ ಬಿದ್ದಳೋ? ಇವರಿಗಾದ್ರೂ ಬಿಡಿ, ನಿಮಗಾದ್ರೂ ನನ್ನ ಪರಿಚಯ ಆಯ್ತಾ? ಹಾಗಾದ್ರೆ ಸಾರ್ಥಕ ಆಯ್ತು ನಾನು ಈ ರೂಪ ಧರಿಸಿದ್ದು. ಗೊತ್ತಾಗ್ಲಿಲ್ವ ಸ್ವಾಮಿ? ಹೌದು, ವೇಷ ಮಾಡಿದ್ ಯಾಕೆ ಅಂತ ಕೇಳ್ತೀರಾ? ಮೋಸ ಮಾಡುವುದಕ್ಕೆ. ಹಾಗಂತ ಹೇಳಿ ವೇಷಧಾರಿಗಳೆಲ್ಲರೂ ಮೋಸಗಾರರಲ್ಲ. ಹೌದಪ್ಪ, ನಾ ಯಾರಂತ ಗೊತ್ತಾಗ್ಲಿಲ್ವ? ಸತ್ಯನಾರಾಯಣ, ಸತ್ಯ ಅಂತ ಹೇಳಿದ್ದು ನಾನು. ನಾರಾಯಣ ದೇವರು. ಹಾಗಾದ್ರೆ ಈ ರೂಪ ಯಾಕೆ ಬದಲಾವಣೆ? ದುರುಳನಾದಂತಹ ಭಸ್ಮಾಸುರನ ಉಪಟಳಕ್ಕೆ ಒಳಪಟ್ಟಿದ್ದಾನೆ ನನ್ನ ಭಾವ ಶಂಕರ. ನನ್ನ ಸಂಸಾರಕ್ಕೊಂದು ಕಷ್ಟ ಬಂದಿದೆಯಲ್ಲ, ಅಲ್ಲ ಲೋಕವೇ ನನಗೆ ಸಂಸಾರ, ಆದ್ರೂ ಹತ್ತಿರದಿಂದ ಒಂದು ನನಗೆ ಸಂಸಾರ ಉಂಟು. ಸಿರಿಯು ಕುಲಸತಿಯು, ಸುತನು ಕಮಲಜನು, ಹಿರಿಯ ಸಸಿ ಶಾರದೆ, ಮೈದುನ ಶಂಕರನು, ಸುರರೆಲ್ಲರೂ ಕಿಂಕರರು, ಮಾಯೆಯೇ ದಾಸಿ, ಮಂದಿರವೇ ಅಜಾಂಡ. ಇದು ನನ್ನ ಸಂಸಾರ. ಈ ಸಂಸಾರದಲ್ಲಿ ಯಾರಿಗೆ ಕಷ್ಟ ಬಂದರೂ ಕೂಡ ಅದು ನನಗೆ ಕಷ್ಟ ಬಂದ ಹಾಗೆ. ಈಗ ಮೈದುನನಾದಂತಹ ಶಂಕರನಿಗೆ ಕಷ್ಟ ಬಂದಿದೆ. ಏನದು? ಅವನೊಂದು ಉರಿಹಸ್ತವನ್ನು ಕೊಟ್ಟಿದ್ದಾನೆ. ಅವ ಕೊಟ್ಟಂತಹ ವರ ಈಗ ಅವನಿಗೆ ತಿರುಗಿ ಬಿದ್ದಿದೆ. ಯಾರಿಗೆ ಉರಿಹಸ್ತವನ್ನು ಕೊಟ್ಟದ್ದು? ದುರುಳನಾದಂತಹ ಭಸ್ಮಾಸುರನಿಗೆ ಉರಿಹಸ್ತವನ್ನೇನೋ ಕೊಟ್ಟಿದ್ದಾನೆ. ಈಗ ಶಂಕರನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದಿದ್ದಾನೆ. ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡಿದ್ರೆ ಏನಾಗುತ್ತದೆ ಅಂತ ಉದಾಹರಣೆ ಇದೆ. ಹೆಚ್ಚು ಮುದ್ದು ಮಾಡಬಾರದು. ಎಲ್ಲಿ ಪೆಟ್ಟು ಹೊಡಿಬೇಕಾ ಅಲ್ಲಿ ಪೆಟ್ಟು ಹೊಡಿಬೇಕು, ಎಲ್ಲಿ ಬುದ್ಧಿ ಕಲಿಸಬೇಕಾ ಅಲ್ಲಿ ಬುದ್ಧಿ ಕಲಿಸಬೇಕು, ಎಲ್ಲಿ ಮುದ್ದು ಮಾಡಬೇಕಾ ಅಲ್ಲಿ ಮುದ್ದು ಮಾಡಬೇಕು. ಈಗ ಶಂಕರನಿಗೆ ಕಷ್ಟ ಬಂದಿದೆ. ಹಾಗಾದ್ರೆ ಇದನ್ನು ಪರಿಹರಿಸುವುದಕ್ಕೆ ನಾನೇ ಯಾಕೆ ಆಗಬೇಕು? ಮಾತುಂಟಲ್ಲ, ಹಗೆಗಳಿಗೆ ವರ ನೀಡುವರಿಬ್ಬರು ಕೊಟ್ಟ ವರವನ್ನು ತೆಗೆಯಲರಿಯರು, ಕೊಟ್ಟು ತೆಗೆಯುವ ಸಮರ್ಥರಾರಿಹರು ನಿನ್ನಂತೆ ತ್ರೈ ಜಗದಿ ಶ್ರೀಹರಿಯೇ. ಹಗೆಗಳಿಗೆ ವರವನ್ನು ನೀಡುವವರು ಬ್ರಹ್ಮನು ಶಂಕರನು. ಆದ್ರೆ ಕೊಟ್ಟಂತಹ ವರವನ್ನು ಹಿಂಪಡೆಯುವುದಕ್ಕೆ ಅವರಿಂದ ಸಾಧ್ಯವಿಲ್ಲ. ಆದ್ರೆ ಕೊಟ್ಟು ಹಿಂಪಡೆಯುವಂತಹ ಶಕ್ತಿ ಯಾರಿಗೂ ಉಂಟಂತ ಕೇಳಿದ್ರೆ ಅದು ನನಗೆ ಮಾತ್ರ. ಪ್ರಸ್ತುತ ಭಸ್ಮಾಸುರ ಆಸುರಿ ಪ್ರವೃತ್ತಿಯಿಂದ ಮೆರೆಯುತ್ತಿದ್ದಾನೆ. ಆದ್ರೆ ನೀವೆಲ್ಲ ಹೊಗಳುವುದು ಬಿಡಿ. ಬಂಧನ ಸುರವೈರಿ, ಬಂಧನ ಸುರವೈರಿ. ಏನು ನನಗೆ ಅಸುರ ಕುಲದ ಮೇಲೆ ವೈರವು? ಖಂಡಿತವಾಗಿಲ್ಲ. ಅಸುರ ಕುಲದಲ್ಲಿ ಹುಟ್ಟಿ ಯಾರು ಸಚ್ಚಾರಿತ್ರವಂತರಾಗಿ ಬಾಳುತ್ತಾರೋ ಅಂತವರೆಲ್ಲರನ್ನೂ ಕೂಡ ಉದ್ಧರಿಸುವವನು ನಾನು. ಪ್ರಸ್ತುತ ಭಸ್ಮಾಸುರ ಆಸುರಿ ಪ್ರವೃತ್ತಿಯಿಂದ ಮೆರೆಯುತ್ತಿದ್ದಾನೆ. ಅಂತವನ ವಧೆಗೆ ಬೇಕಾಗಿ ಈ ಸುಂದರವಾದಂತಹ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಹೋಗಬೇಕಲ್ಲ, ಅವನನ್ನೀಗ ವಧೆ ಮಾಡಬೇಕಲ್ಲ. ಹೋಗುದಾ? ಈಗಾಗ್ಲಿಕ್ಕಿಲ್ವಾ? ಹೀಗೆ ಹೋದ್ರೆ ಅವನಿಗೆ ಅನುಮಾನ ಹುಟ್ಟುತ್ತದೆ. ಹಾಗಾದ್ರೆ ಹೋಗುವಂತಹ ಬಗೆ ಹೇಗೆ ಅದನ್ನು ಕಂಡುಕೊಂಡಿದ್ದೇನೆ ನಾನು. ಕಿರು ನಗೆಯ ಕಿರು ನಗೆಯ ಕಿರುನಗೆಯ ಬೀರುದ ಕಿರು ನಗೆಯ ಕಿರು ನಗೆಯ ಕಿರು ನಗೆಯ
ಹಾಗೇನಾದ್ರೂ ಹೇಳಿಬಿಟ್ರೆ ಮತ್ತೆ ಅದಾಗ್ಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಹೋಗುವಂತಹ ಬಗೆಯನ್ನು ನಾನು ಕಂಡುಕೊಂಡಿದ್ದೇನೆ. ಹೌದು, ಸರಿಯಾಗಿ ನನ್ನನ್ನು ನೋಡಿ ಅಂತೆ ಉಟ್ಟಂತಹ ಸೀರೆ. ಕೆಲವು ಹೆಣ್ಣು ಮಕ್ಕಳು ಸೀರೆ ಉಡುವುದು ನೋಡಿದ್ರೆ ನಮಗೆ ಅಸಹ್ಯವಾಗುತ್ತದೆ. ಬಿಳಿ ಸೀರೆಯನ್ನು ಉಡುವುದು
ಅದಕ್ಕೆ ಬಿಳಿ ಕುಪ್ಪಸವನ್ನು ತೊಡುವುದು, ಅದು ಕೊಕ್ಕರೆ. ಇನ್ನು ಕೆಲವರು ಹಸಿರು ಸೀರೆಯನ್ನು ಉಡುವುದು, ಅದಕ್ಕೆ ಹಸಿರು ಕುಪ್ಪಸವನ್ನು ತೊಡುವುದು, ಅದು ಗಿಣಿ ಮರಿ. ಇನ್ನು ಕೆಲವರು ಕಪ್ಪು ಸೀರೆಯನ್ನು ಉಡುವುದು, ಕಪ್ಪು ಕುಪ್ಪಸವನ್ನು ತೊಡುವುದು, ಶನಿ ಹಿಡಿದವರಾಗಿ. ಅದು ಕಾಗಿ. ಅದು ಹಾಗಲ್ಲ, ಸೀರೆಗೆ ಹೊಂದಾಣಿಕೆ ಆಗುವಂತಹ ಕುಪ್ಪಸವನ್ನು ತೊಡಬೇಕು. ಹಾಗೆ ತೊಟ್ಟ ಬಳಿದ್ದೇನೆ. ಆಮೇಲೆ ಹುಬ್ಬನ್ನು ಚಂದಕ್ಕೆ ತಿದ್ದಿ ತೀಡಿದ್ದೇನೆ, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿದ್ದೇನೆ. ಆಮೇಲೆ ತೊಡಿಗೆ ಬೇಕಾದಂತಹ ಬಣ್ಣ ನೋಡಿ, ಮುಂದಲೆ ಹಿಂದಲೆ, ಜಡೆಗೆ ಒಂದು ಜಡೆಬಿಲ್ಲೆ, ಒಂದು ಕೊಪ್ಪು, ಒಂದು ವಡ್ಯಾಣ, ಆಮೇಲೆ ಕೈಕಟ್ಟು, ತೋಳು ಕಟ್ಟಿ ಮತ್ತು ದೊಡ್ಡ ಕಟ್ಟಿದ್ದೇನೆ. ಹೌದು, ಎದ್ದು ಕಾಣಬೇಕು. ಅದಕ್ಕೆ ಬೇಕಾಗಿ ಎಲ್ಲ ಶೃಂಗಾರವನ್ನು ಮಾಡಿ ಆಗಿದೆ. ಈಗ ಹೋಗುವುದು ಹೇಗೆ? ಹೆಣ್ಣು ಮಕ್ಕಳಿಗೆ ಹೂ ಅಂದ್ರೆ ಪಂಚಪ್ರಾಣ. ಆ ಹೂಗಳನ್ನೇ ಕೊಯ್ಯುತ್ತಾ ಕೊಯ್ಯುತ್ತಾ ದುರುಳನಾದಂತಹ ಭಸ್ಮಾಸುರನ ಮುಂಭಾಗದಲ್ಲಿ ನಿಲ್ತೇನೆ. ಗಿರಿಜಾತೆಗೆ ಮಿಗಿಲೆರುತ ಇವಳು ಗಿರಿಜಾತೆಗೆ ಮಿಗಿಲೆರುತ ಪರಿ ಪರಿ ಬಣ್ಣಿಸುತ್ತಲೆಂದನ ಪರಿ ಪರಿ ಬಣ್ಣಿಸುತ್ತಲೆಂದನ ಭ್ರಮೆಗೊಳ್ಳುವುದು ಅರರೇ 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 ಅರಿಕೆ ಚಿನ್ನದ ಗೊಂಬೆ
ಎಲ್ಲಿದ್ದೇನೆ ನಾನು? ಭೂಮಿಯ ಮೇಲೆ ನಾನಿದ್ದೇನೋ, ನನ್ನ ಮೇಲೆ ಭೂಮಿ ಇದೆಯೋ? ನಿದ್ರಾವಸ್ಥೆಯಲ್ಲಿದ್ದೇನೋ, ಜಾಗೃತಾವಸ್ಥೆಯಲ್ಲಿದ್ದೇನೋ? ಒಂದು ನನಗರ್ಥ. ಜಾಗೃತಾವಸ್ಥೆಯಲ್ಲಿ ಇದ್ದೇನೆ. ಅರರೇ, ಎಂತಹ ಸೌಂದರ್ಯ ರಾಶಿಯನ್ನು ನಾನು ಕಾಣುತ್ತಾ ಇದ್ದೇನೆ. ನಾನು ಆಲೋಚನೆ ಮಾಡುವುದು, ನನ್ನಂಥ ಹುಚ್ಚರು ಈ ಪ್ರಪಂಚದಲ್ಲಿ ಬೇರೆ ಯಾರಾದರೂ ಇದ್ದಾರೆ? ಆ ಪರಮೇಶ್ವರನ ಮಡದಿ, ಹಲವು ಮಕ್ಕಳ ತಾಯಿ, ಆ ಮುದುಕಿ, ಅವಳನ್ನು ನೋಡಿಯೂ ನಾನು ಮನಸ್ಸು ಮಾಡಿಬಿಟ್ಟೆನಲ್ಲ. ಪಾರ್ವತಿಯನ್ನು ದರದರನೆ ಎಳೆದುಕೊಂಡು ಬಂದು ಇವಳ ಪಾದಮೂಲದಲ್ಲಿ ಬಂಧಿಸಬೇಕು. ಎಂತಹ ಸೌಂದರ್ಯವನ್ನು ಇವಳಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಚಿನ್ನದ ಬೊಂಬೆ, ರನ್ನದ ಬೊಂಬೆ, ಬೆಳದಿಂಗಳ ಬಾಲೆ, ಹಾಲಿನಲ್ಲಿ ಮಿಂದವಳೆ. ಒಂದು ನನಗರ್ಥವಾಗುತ್ತಾ ಇಲ್ಲ. ಹೆಣ್ಣಿನ ಸೌಂದರ್ಯ ಯಾವ ರೀತಿಯಲ್ಲಿ ಹೇಳಿದ್ದಾರೆ? ಪಂಚಾಂಗ ಪರಿಪೂರ್ಣಳಾಗಿರಬೇಕು ಹೆಣ್ಣು. ಹಾಗಿದ್ರೆ ಅವಳೊಂದು ಸುಂದರಿ. ಅವಳ ಮೈ ಬಣ್ಣ ಮುಖ್ಯವಲ್ಲ, ಬೇರೆ ಯಾವುದೂ ಅಲ್ಲ. ಕುಟಿಲ, ಚಂಚಲ, ಕಠಿಣ, ಕೃಶ, ಮಾಂದ್ಯ. ತಲೆಗೂದಲಲ್ಲಿ ಕುಟಿಲತೆ, ಚಂಚಲತೆ ಕಣ್ಣಲ್ಲಿ. ಕುಟಿಲ, ಚಂಚಲ, ಕಠಿಣ. ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ ಕಠಿಣವಾಗಿರಬೇಕು. ದೇವಸ್ಥಾನಕ್ಕೆ ಒಂದು ಕಲಶವಾದರೆ ಇವಳ ದೇಹಸ್ಥಾನಕ್ಕೆ 2 ಕಲಶ. ಅದೇ ರೀತಿಯಾಗಿ ನಡು ಕೃಶವಾಗಿರಬೇಕು, ನಡೆ ಮಂದತೆಯಿಂದ ಕೂಡಿರಬೇಕು. ಎಲ್ಲ ಇರುವಂಥ ಹೆಣ್ಣಿವಳು, ಸಂಶಯವೇ ಇಲ್ಲ ಸುಂದರಾಂಗಿ ಅನ್ನುವುದರಲ್ಲಿ. ಹಾಗಿದ್ರೆ ನನ್ನಷ್ಟಕ್ಕೆ ನಾನು ಮಾತನಾಡುವುದಲ್ಲ, ಪಾರ್ವತಿಯ ಚಿತ್ರವೇ ನನಗೆ ಮರೆತು ಹೋಗಿದೆ. ಈಗ ಇವಳೇ ನನ್ನ ಮನವನ್ನು ತುಂಬಿಕೊಂಡಿದ್ದಾಳೆ. ಮಾತನಾಡಿಸಬೇಕಲ್ಲ, ಯಾವ ರೀತಿಯಲ್ಲಿ ಮಾತನಾಡಿಸೋಣ? ಈ ಪ್ರಪಂಚದಲ್ಲಿ ಎಂತಹ ಮಹಾತ್ಮರನ್ನೇ ಆಗಲಿ ಹೊಗಳಿಕೆಯ ಮೂಲಕ ನಾವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮಹಾತ್ಮರು ಅಂತ ಅಲ್ಲ, ಸಾಧಾರಣ ಒಂದು 40 ವರ್ಷದ ಹೆಣ್ಣು ಅಂತ ಇಟ್ಟುಕೊಳ್ಳೋಣ. ಅವಳನ್ನು ಸುಲಭದಲ್ಲಿ ಸ್ವಾಧೀನ ಮಾಡಬಹುದು. ಹೇಗೆ ಬಲ್ಲಿರ? ಹೊಗಳಿದ್ರೆ ಆಯ್ತು. ನಿನಗೆ 40 ಆಯ್ತಾ ಮಾರಾಯ್ತಿ? ನಿನ್ನನ್ನು ನೋಡುವಾಗ 16ರ ಹಾಗೆ ಕಾಣಿಸ್ತಾ ಇದ್ದಿದ್ದೆ. 40ರದ್ದು ಆಗಲೇ 16ಕ್ಕೆ ಇಳೀತದೆ. ಕೆಲವು ಕಪ್ಪು ಬಣ್ಣದ ಹೆಣ್ಣು ಮಕ್ಕಳು ಅಂತ ಇದ್ದಾರೆ, ಕೃಷ್ಣ ಸುಂದರಿಯ. ಅವರಲ್ಲಿ ಮಾತನಾಡುವಾಗಲೂ ಹಾಗೆ, ನೀನು ಕಪ್ಪಾದರೂ ಎಷ್ಟು ಲಕ್ಷಣ ಇದ್ದಿ ಅಂತ ಹೇಳಿದರೆ ಸಾಕು, ಆ ಕಪ್ಪು ತನ್ನಿಂದ ತಾನೇ ಬೆಳೆಸಿಕೊಡ್ತದೆ. ಹಾಗಿದ್ರೆ ಇವಳೊಂದು ಹೊಗಳಿ ಮಾತನಾಡಬೇಕು. ಯಾವ ರೀತಿಯಲ್ಲಿ ಕರೆಯೋಣ? ಸುಂದರಾಂಗಿ ಸುಮಗಂಧಿ, ಸುಂದರಾಂಗಿ ಸುಮಗಂಧಿ ಚಂದ್ರವದನೆ, ಸುಮಗಂಧಿ ಸುಮಗಂಧಿ.
ಎಂಬುದಾಗಿ ಮೊದಲಾಗಿ ನೋಡಬೇಕು. ನೋಡೋಣ. ಕೆಲವೆಲ್ಲ ಸಂಜೆಗಳಿವೆ, ಅವುಗಳನ್ನು ಪ್ರಯೋಗಿಸಿ ನೋಡೋಣ. ಸ್ವಲ್ಪ ದೋಷ ಉಂಟು ಇವಳಿಗೆ, ಜಲದೋಷ. ರೊಟ್ಟಿ ತಟ್ಟುತ್ತಾ ಇದ್ದಾಳೆ. ಗೀಚಬೇಡ, ನೀನು ನೆಲವನ್ನು ಗೀಚುವುದಲ್ಲ, ನನ್ನ ಎದೆಯನ್ನೇ ನೀನು ಗೀಚುತ್ತಾ ಇದ್ದಿ. ಹಾಗಿದ್ರೆ ಸರಿಯಾದಂತಹ ಪ್ರತಿಕ್ರಿಯೆ ಇದೆ, ಮಾತನಾಡಿಸಬೇಕಾಗಿದೆ. ಯಾವ ಶಬ್ದವನ್ನು ಉಪಯೋಗಿಸೋಣ? ಸರಿ, ಸುಂದರಾಂಗಿ ಎನ್ನುವ ಹಾಗೆ ಸಂಬೋಧನೆ. ಓ ಸುಂದರಾಂಗಿ, ಓ ಚಂದ್ರವದನೆ. ಕೇಳಿಸುತ್ತಾ ಇಲ್ಲ, ಕಿವಿ ಸರಿ ಇಲ್ಲ ಅಂತ ಕಾಣ್ತದೆ. ದೇವರು ಆ ರೀತಿಯ ಭೇದವನ್ನು ಮಾಡ್ತಾರೆ. ಬ್ರಹ್ಮದೇವರನ್ನು ಭೇದ ಬಿಜ್ಜಗ ಅಂತ ಹೇಳ್ತಾರೆ. ಎಲ್ಲವನ್ನು ಕೊಟ್ಟರೂ ಕೂಡ ಒಂದು ದೋಷವನ್ನು ಕೊಡ್ತಾರೆ. ಬ್ರಹ್ಮದೇವರು ಎಲ್ಲವನ್ನು ಇವಳಿಗೆ ಕೊಟ್ಟಿದ್ದಾರೆ, ಆದರೆ ಕಿವಿ ಮಾತ್ರ ಕೇಳಿಸುತ್ತಾ ಇಲ್ಲ. ಏನು ಮಾಡೋಣ? ಹಾಗಿದ್ರೆ ಕಿವಿ ಕೇಳುವುದಿಲ್ಲ ಅಂತಾದರೆ ಬಾಯಿ ಬರುವುದಿಲ್ಲ ಅಂತಲೇ ಲೆಕ್ಕಾಚಾರ. ಕಿವಿಗೂ ಮತ್ತು ಬಾಯಿಗೆ ಸಂಬಂಧ ಉಂಟು, ಆದರೆ ಇವಳಿಗೆ ಕಣ್ಣು ಕಾಣಿಸ್ತದೆ. ಇಲ್ಲ ಅಂತಾದರೆ ಈ ಅರಣ್ಯಕ್ಕೆ ಬರುವುದಕ್ಕಿಲ್ಲವಾಗಿತ್ತು. ಹಾಗಿದ್ರೆ ಏನು ಮಾಡೋಣ? ಅಭಿನಯದ ಮೂಲಕ ನನ್ನ ಪ್ರೇಮವನ್ನು ನಾನು ಕೇಳಿಕೊಳ್ತೇನೆ. ಸರಿ, ಮೊದಲಾಗಿ ಒಂದು ಚುಂಬನವನ್ನು ಅವಳ ಕಡೆಗೆ ನಾನು ಹಾರಿಸಿ ಬಿಡುತ್ತೇನೆ. ಇವಳಿಗಿದ ಅರ್ಥವೇ ಆಗಲಿಲ್ಲ. ಹೀಗೆ ಮಾಡೋಣ, ಇದು ನನ್ನ ಪ್ರಣಯದ ಸಂಕೇತ. ಇದನ್ನೇ ಹಾರಿಸಿ ಬಿಡ್ತೇನೆ. ಇವಳಿಗೆ ಬಾಯಿ ಬರ್ತದೆ. ಯಾರು ಹೇಳಿದ್ದು ಬಾಯಿ ಬರುವುದಿಲ್ಲ? ದೇವರಿಗೆ ಸಾವಿರ ನಮಸ್ಕಾರ. ನಾನು ಆಗ ಎಣಿಸುದು ನಿನಗೆ ಬಾಯಿ ಬರುವುದಿಲ್ಲ ಅಂತ. ಏನು ಬಾಯಿ ಬರದೆ? ಬಾಯು ಬರ್ತದೆ, ಕಿವಿಯೂ ಕೇಳಿಸ್ತದೆ, ಎಲ್ಲ ಸರಿ ಉಂಟು. ಸಂತೋಷ ಆಯ್ತು. ನಾರಿಮಣಿ, ಏನು? ದಟ್ಟವಾದಂತಹ ಅರಣ್ಯ, ಎಂತಹ ಎಂಟದೆಯ ಭಂಟರಿಗೂ ಕೂಡ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯವಾದ ಈ ಅರಣ್ಯದಲ್ಲಿ ನೀನೋರ್ವಳೆ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದಿ. ಆದ ಕಾರಣ ನಿನ್ನ ಪರಿಚಯ ಮಾಡಿಕೊಳ್ಳುವ ಅಂತ ಆಸೆ ನನಗೆ. ಹೌದೇ? ಹೌದು. ಹೇಗೆ? ನೀನು ಯಾರು, ಎಲ್ಲಿಯವಳು, ಎಲ್ಲಿಂದ ಬಂದೆ, ಯಾವ ಕಡೆಗೆ ಹೊರಟದ್ದು, ನಿನ್ನ ಹೆಸರೇನು, ಮನೆಯಲ್ಲಿ ನಿನ್ನ ಸಕಲ ವೃತ್ತಾಂತಗಳನ್ನು ಹೇಳಬಹುದಾ ಅಂತ. ನನ್ನ ಪರಿಚಯ ಬೇಕಾ? ನಿಜ. ಅದಕ್ಕಿಂತ ಮುಂಚಿತವಾಗಿ ಏನು, ನೀನು ಯಾರು? ಯಾರಯ್ಯನೂ ಈ ರೀತಿಯಲ್ಲಿ ಕೇಳುವ ಕಾರಣ ಯಾರಯ್ಯ ನಿನ್ನ ಮಾತು ಎನ್ನುವಂತ ಮುತ್ತು ಉದುರಿ ಹಾಳಾಗುವುದು ಬೇಡ ಅಂತ ಹಿಡಿಯುವುದಕ್ಕೆ. ದೇವರು ಈಗ ಪ್ರಾಣ ಬಂತು. ಹೆದರಬೇಡ, ನಾನು ಹಾಗೇನು ಮಾಡುವುದಿಲ್ಲ. ಓ ವೀರ, ಓ ನನ್ನನ್ನು ಕಂಡಾಕ್ಷಣವೇ ಹೊಗಳುವುದಕ್ಕೆ ಆರಂಭಿಸಿದೆ. ನಿಜ. ನೀನು ಅಂತ ಏನು? ಲೋಕದಲ್ಲಿ ಹೆಣ್ಣು ಮಕ್ಕಳನ್ನು ಕಂಡಾಗ ಯಾರಾದರೂ ಕೂಡ, ಅದರಲ್ಲಿಯೂ ಚಂದದ ರೂಪವತಿಯಾದಂತಹ ಹೆಣ್ಣನ್ನು ಕಂಡರೆ ಯಾರಾದ್ರೂ ಹೊಗಳುವಂತದ್ದೇ. ಮತ್ತೆ ತೆಗಳುವುದಕ್ಕಾಗ್ತದ? ಋಷಿ ಮುನಿಗಳೇ ಹೊಗಳಿದ್ದಾರಂತೆ. ಹೇಗೆ?
ತಳಿರ್ ಅಡಿಗೆ ತೊಂಡವಂಟುಟಿಗೆ ನೈದಿಲೆ ಬಾಳೆ ಗೆಳವಳ್ಳಿ ಮೈಗೆ ಸಂಪಗೆ ನಾಸಿಕಕ್ಕೆ ಸೋಲ್ದು ಅವಯವಗಳು ಪೆಣ್ಗಳಿಗೆ ಸೋಲದವರಾರ್ ಇಳೆಯೊಳ್. ಆ ಎಲ್ಲಾ ಲಕ್ಷಣ ನಿನಗುಂಟು ಅಲ್ವಾ? ಮತ್ತೆ ನಾನು ಹೊಗಳದೆ ಇರ್ತೇನಲ್ಲ. ಹಾಗೆ ಋಷಿ ಮುನಿಗಳೇ ಹೊಗಳಿರುವಾಗ ಮತ್ತೆ ನೀನು ಹೊಗಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದು ನಾನು. ಹೌದು ಹೌದು. ಆದ್ರೆ ಈ ಕಾರಣದಲ್ಲಿ ನನ್ನ ಪರಿಚಯವನ್ನು ಕೇಳುವುದಕ್ಕೆ ನೀನು ಕೇಳಬೇಕು ಎನ್ನುವ ಹಾಗೆ ನಿನ್ನ ಮನಸ್ಸುಂಟು. ನಾನು ಹಾಗೆಲ್ಲ ಪರಿಚಯವನ್ನು ಹೇಳಲಿಕ್ಕಾಗುತ್ತದ? ಏನು ಹೇಳೋದೆ? ಮತ್ತೆ ನೀನೀಗ ಪರಿಚಯವನ್ನು ಕೇಳುವುದು, ಆಮೇಲೆ ನನ್ನ ವಿಳಾಸವನ್ನು ಇಟ್ಕೊಂಡು ಹೋಗುದು, ನಾಳೆ ಹುಡುಕಿಕೊಂಡು ಬರುವುದು, ನನಗೇನಾದ್ರೂ ತೊಂದರೆ ಆಗುವುದು, ಅದೆಲ್ಲ ಹಾಗೆಲ್ಲ ವ್ಯವಹರಿಸುವವ ನಾನಲ್ಲ. ಏನು? ಒಳ್ಳೆ ಅಪ್ಪ ಮನೆಗೆ ಹುಟ್ಟಿದವ ನಾನು. ಮತ್ತೆ ನಾವು ಒಳ್ಳೆ ಸುಸಂಸ್ಕಾರ. ನಾವು ಅಲ್ಲ, ನೀವು ನನ್ನ ವಿಷಯ ಹೇಳಿದ್ದು, ನಾವು ಕೂಡ ಒಳ್ಳೆದನ್ನು ನೀನು ಹೇಳಬೇಕಷ್ಟೇ. ನಾವು ಕೂಡ ಹಾಗೆ ಒಳ್ಳೆ ಅಪ್ಪ ಮನೆಗೆ ಹುಟ್ಟಿದವರು. ಒಳ್ಳೇದಾಯ್ತು. ಹಾಗಾಗಿ ಹೇಳುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನಾಗಬೇಕು? ಮೊದಲು ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು, ಇಲ್ಲಿಗೆ ಯಾಕೆ ಬಂದೆ, ಇನ್ನೆಲ್ಲಿಗೆ ಹೋಗುವುದು, ಇದೆಲ್ಲ ವೃತ್ತಾಂತವನ್ನು ಹೇಳಿದ್ರೆ ನಾನು ನನ್ನ ಪರಿಚಯವನ್ನು ಹೇಳಬಹುದು. ಹಾಗಿದ್ರೆ ನನ್ನ ಪರಿಚಯ ಹೇಳಿದ ಮೇಲೆ ನಿನ್ನ ಪರಿಚಯ. ನನ್ನ ಪರಿಚಯ ಹೇಳುವುದಕ್ಕೆ ನನಗೆ ಸಂತೋಷ ಆಗ್ತಾ ಉಂಟು. ಯಾಕೆ? ಯಾರು ಬಲ್ಲಯ್ಯ? ಯಾರು? ನನಗೆ ಗೊತ್ತಾಯ್ತು ನೀನು ಯಾರೆನ್ನುವ. ಯಾರು? ಗೊತ್ತಾಯ್ತು. ಯಾರು? ಹೇಳ ನಾನು. ಹೇಳು. ನೀ ಹುಲಿ ವೇಷದವನಲ್ಲ. ನವರಾತ್ರಿ ಮುಗಿದು 1 ತಿಂಗಳಾಯ್ತು, ನೀನೇನು ಇವತ್ತು ಇಲ್ಲಿ? ಹೇಗೆ ತೀರ್ಮಾನಕ್ಕೆ ಬಂದೆ? ನಾನು ಹುಲಿಯಂತೆ ಸಿಂಹದಂತೆ ಅಭಿನಯಿಸಿದೆ, ಆದ ಕಾರಣ ನಾನು ಹುಲಿ ವೇಷದ ಮಾತೆ ಹೇಳುವುದ? ಇರಬಹುದು ಅಲ್ವಾ? ಹುಲಿಯಾಗಲಿ ಸಿಂಹವಾಗಲಿ ಏನು ಏನು ಪೌರುಷದ ಪ್ರತೀಕಗಳು. ಅದು ಹೌದು, ಅದನ್ನೇ ನಾನು ಸೂಚಿಸಿದ್ದು. ಹಾಗೆ ನಾನು ಓರ್ವ ಪೌರುಷವಾದಿ, ಪರಾಕ್ರಮಿಯ ಎನ್ನುವುದನ್ನು ಸೂಚಿಸುವುದಕ್ಕೆ ಆ ರೀತಿಯ ನನ್ನ ಅಭಿನಯ. ಸರಿ ಸರಿ, ಯಾರು ನೀನು? ಯಾರು ಅಂತ ನಿನಗೆ ಗೊತ್ತಾಗಲಿಲ್ಲ. ಕೈಲಾಸ ಕೇಳಿದೆಯೋ? ಅಯ್ಯೋ ದೇವರೇ, ಏನು? ನಾನು ನಿನ್ನ ಪರಿಚಯವನ್ನು ಕೇಳಿದ್ರೆ ನೀನು ಕೈಲಾಸ ಗೊತ್ತುಂಟಂತ ಕೇಳಿದ್ದೆ. ಹೌದು. ಎಂತದಿದು? ಅದು ಪೀಠಿಕೆ. ಪೀಠಿಕೆ ನಿನ್ನದು ಕೈಲಾಸದಿಂದಲ್ಲ? ನಿಜ. ಓ ದೇವರೇ, ಪೀಠಿಕೆ ನಿನ್ನದು ಅಲ್ಲಿ ಆದ್ರೆ ನಿನ್ನ ಪರಿಚಯ ಎಷ್ಟು ದೊಡ್ಡದಿರಬಹುದು? ನಮ್ಮದು ಪೀಠಿಕೆ ಮಾತ್ರ ದೊಡ್ಡದು, ವಿಷಯ ಬರೇ ಸಣ್ಣದು. ವಿಷಯ ಸಣ್ಣದ? ಹೌದೌದು. ಕೈಲಾಸದಲ್ಲಿ ನಿನ್ನದು ಹುಟ್ಟ? ಹೌದು. ಹೇಗೆ? ಕೈಲಾಸದಲ್ಲಿರುವಂತಹ ಪ್ರಭು ಪರಮೇಶ್ವರ ಭಸ್ಮಧಾರಣೆ ಮಾಡ್ತಾ ಇರುವಾಗ ಕಲ್ಲೊಂದು ಸಿಕ್ಕಿತು, ಕೈಲಾಸ ಪರ್ವತದ ಕೆಳಗೆ ಬಿಸಾಡಿದ, ಅಲ್ಲಿಂದ ನಾನು ಹುಟ್ಟಿಕೊಂಡೆ. ಇದೆಂತದ್ದು? ಇದೊಂದು ಹೊಸ ಭಾವನೆ, ನನಗೆ ಅರ್ಥ ಆಗ್ಲಿಲ್ಲ. ನೀನು ಕೂಗುದ ನಗಾಡುವುದ? ಅಲ್ಲ, ಇಂಥ ಒಂದು ನಗು ನಾನು ಇದುವರೆಗೆ ನಿನ್ನದು ಇದು ತೋಟಕ್ಕೆ ಔಷಧಿ ಸಿಂಪಡಿಸಿದ ಹಾಗೆ ಕೇಳ್ತಾ. ಅಲ್ಲ, ಇದು ಕಸ ಅಲ್ವಾ? ಕಸ. ಆದ್ರೆ ಒಂದು ಭಸ್ಮದಲ್ಲಿ ಕಲ್ಲಲ್ಲಿ ಹುಟ್ಟಿದಲ್ಲಿ ಮತ್ತೆ ಕಸ ಅಲ್ಲದೆ ಮತ್ತಿಂತ ಈ ಕಸದಲ್ಲಿಯೂ ರಸ ಇದೆ. ಆಮೇಲೆ ನಿನಗೆ ಅರ್ಥವಾದೀತು. ಅದು ಹೇಗೆ? ಅದು ಹಾಗೆ ಪರಮೇಶ್ವರನ ಸುಕುಮಾರ. ಪರಮೇಶ್ವರನ ಸುಕುಮಾರ. ನಿಜ. ಪರಮೇಶ್ವರನ ಸುಕುಮಾರ ಹಲವು ಮಂದಿ ಇದ್ದಾರೆ. ಯಾರು? ಅವರ ಹಾಗೆ ನೀನು ಕಾಣ್ತಾ ಇಲ್ಲ. ಯಾಕೆ ಗೊತ್ತಾ? ನಾನು ನೋಡಿದ್ರಲ್ಲಿ ದೊಡ್ಡ ಹೊಟ್ಟೆ, ಒಂದು ಸೊಂಡಿಲುಂಟು ಗಣಪನಿಗೆ, ನಿನಗೆ ಅದಿಲ್ಲ, ನೀನು ಗಣಪ ಅಲ್ಲ. ಆಮೇಲೆ 6 ತಲೆ. 6 ತಲೆ ಉಂಟು. ಷಣ್ಮುಖ ನೀನಲ್ಲ, 6 ಮುಖ ನೀನಲ್ಲ. ನನಗೆ 6 ತಲೆ ಉಂಟ? 6 ತಲೆ ಇಲ್ಲ ನಿನಗೆ. ನನಗೆ ಕಾಣುವುದಿಲ್ಲ, ನಿನಗೆ ಕಾಣಿಸ್ತದ? ನನಗೆ ಕಾಣುವುದಿಲ್ಲ. ಯಾಕೆ ಗೊತ್ತಿಲ್ಲ? ಈ ಬದಿಯಲ್ಲಿ ತಲೆ ಉಂಟ ಅಂತ ಹೀಗೆ ತಿರುಗಿಸಿದ್ರೆ ಇದು ಇತ್ಲಾಗೆ ಹೋಗ್ತದೆ, ಹೀಗೆ ತಿರುಗಿಸಿದ್ರೆ ಇದು ಇತ್ಲಾಗೆ. ಇಲ್ಲದಿದ್ರೆ ಅಂತ ನೋಡುದು ಯಾಕೆ ಸುಮ್ಮನೆ? ಇಲ್ಲ ಇಲ್ಲ, 6 ತಲೆಯವಲ್ಲ, ಷಣ್ಮುಖ ಅಲ್ಲ. ಷಣ್ಮುಖ ಅಲ್ಲ. ಕಣ್ಣು ಕೆಂಪಗಾಗಿ ಉಂಟು. ಬಹುಶಃ ನೀನು ವೀರಭದ್ರ ಇರಬೇಕು. ವೀರಭದ್ರನಿಗೂ ನಮಗೂ ಸಾಮ್ಯತೆ ಇದೆ. ಅದು ಹೇಗೆ? ನಾನು ವೀರಭದ್ರನಲ್ಲ, ಅಂದ್ರೆ ಶರೀರ ಗಾತ್ರ. ಆದ್ರೆ ವೀರಭದ್ರ ನಾನಲ್ಲ. ಆಮೇಲೆ ಹುಟ್ಟಿಕೊಂಡವ. ಆಮೇಲೆ ಹುಟ್ಟಿಕೊಂಡದ್ದು ಯಾರು ಅಂತ ಗೊತ್ತುಂಟು? ಆಮೇಲೆ ಹುಟ್ಟಿಕೊಂಡದ್ದು ಯಾರಪ್ಪ ದೇವರೇ? ಯಾರು? ಗೊತ್ತಿಲ್ಲ. ಗೊತ್ತೇ ಇಲ್ಲ. ಗೊತ್ತಿಲ್ಲ ಇದ್ರೆ ನಾನೇ ತಿಳಿಸ್ತೇನೆ. ಕೈಲಾಸದ ಪರ್ವತದ ಕೆಳಗೆ ಬಿಸಾಡಿದನಲ್ಲ, ಅಲ್ಲಿಂದ ನಾನು ಹುಟ್ಟಿಕೊಂಡೆ. ಅಲ್ಲಿಂದ ಹುಟ್ಟಿದವನು ಹೋಗ್ಲಿ ಆಚೆ, ಮಣ್ಣು ತಿಂದು ಹೋಗ್ಲಿ ಅವ. ನಿನ್ನನ್ನು ನೋಡಿದ ಮೇಲೆ ಬದುಕಬೇಕು ಅಂತ ಆಸೆ ನನಗೆ. ನೀನು ಸತ್ತೇ ಹೋಗು ಅಂತ ಹೇಳಿದ್ರೆ ನಾನು ಭಸ್ಮಾಸುರ ಸಾಯಿಲ್ ಅಂತ ಹೇಳಿದ್ದಲ್ಲ. ಮತ್ತೆ
ಭಸ್ಮಾಸುರನ ಹೆಸರನ್ನು ಕೇಳಿದ್ದೇನೆ, ಮುಖತಃ ನೋಡಿದ್ದೀವತ್ತೆ. ನನ್ನ ಬುದ್ಧಿಗೆ ನಾನು ಹೇಳಿಕೊಂಡದ್ದು ಅದನ್ನೇ ನಾವು ಮೊದಲಾಗಿ ಹೇಳಿದ್ದು. ಮರ್ಯಾದೆ ಅಪ್ಪ ಅಮ್ಮನಿಗೆ ಹುಟ್ಟಿದವ ಹಾಗೆ. ಹೌದೌದು. ಭಸ್ಮಾಸುರ ಪರಿಚಯವಾಯ್ತು ಅಷ್ಟೇ. ಇನ್ನು ನಿನ್ನ ಪರಿಚಯ ಹೇಳಬಹುದಲ್ಲ? ನನ್ನ ಪರಿಚಯ ನಿಜ. ಭಸ್ಮಾಸುರ ಏನು ಹೇಳ್ಬೇಕಾ? ಹೇಳಬೇಕು. ಹೇಳ್ತೀಯಾ? ಹೇಳು. ಅತಿ ಕುಲದಲ್ಲಿ ಹುಟ್ಟಿ ಗತಿಯ ಕಾಣದೆ ಬಂದೆ ಮತಿವಂತೆ ಕೇಳೆಂದು ಮತಿವಂತೆ ನನ್ನ ಕಣ್ಣಿನಿಂದ ಹಾಗಲ್ಲ. ಕಣ್ಣಿನಿಂದ ಕೆಳಗೆ ಇಳಿದು ಅದು ಮೀಸೆಯನ್ನು ಸೇರಿ ಅಲ್ಲಿಂದ ಸೋಸಿ ಅದು ಬಾಯಿ ಒಳಗೆ ಸೇರಿ ಅಲ್ಲಿಂದ ಕೆಳಗೆ ಇಳಿತಾ ಉಂಟು. ನಿನ್ನದ್ದು. ನಾನು ಅಳುವುದಕ್ಕೆ ಒಂದು ಕಾರಣ ಉಂಟು. ನನ್ನ ಪರಿಚಯವನ್ನು ಹೇಳುವುದಕ್ಕೆ ನನಗೆ ನಾನು ಅಳುವುದಕ್ಕೆ ಕಾರಣ ಉಂಟು. ನೀನು ಅತ್ತಾಗ ನನಗೆ ಅಳು ಬರ್ತದೆ. ನೀನ್ ಯಾಕೆ ಅಳುವುದು ಭಸ್ಮಾಸುರ? ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂದು ಆಕರ್ಷಣೆ. ಈಗ ನಿನಗೆ ಪರಿಚಯ ಬೇಕಲ್ವಾ? ಬೇಕು. ಎಲ್ಲಿಂದ ಅಂತ ಆರಂಭಿಸುವುದು? ಹೇಗೆ ಆರಂಭಿಸುವುದು? ಮೊದಲಾಗಿ ಜಾತಿಯನ್ನು ಹೇಳು. ಯಾಕೆ ಗೊತ್ತಾ? ಯಾಕೆ? ನಾವು ಜಾತಿಗೆ ಬೆಲೆ ಕೊಡುವುದಿಲ್ಲ, ನಾವು ಜಾತ್ಯಾತೀತರು. ಆದರೂ ಎಲ್ಲಾ ರಂಗದಲ್ಲಿಯೂ ಕೇಳ್ತಾರೆ ಜಾತಿ ಯಾವುದು, ಜಾತಿ ಯಾವುದು, ಜಾತಿ ಯಾವುದು. ನಿನ್ನ ಜಾತಿ ಹೇಳಿಬಿಡು. ಜಾತಿ ಇದು ನಾನು ಅತಿಕುಲದವಳು. ಅತಿಕುಲದವಳು. ಅತಿಕುಲ ಅಂದ್ರೆ? ಅತಿ ಅಂದ್ರೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಕಾಣ್ತದೆ. ಯಾರು ನಿನ್ನ ಹೆಚ್ಚು ಪರಿಚಯವನ್ನು ಹೇಳುದಿಲ್ಲ? ಯಾಕೆ? ಮತ್ತೆ ನೀನು ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳಿ? ಯಾರು ಅತಿ ಅಂದ್ರೆ ಹೆಚ್ಚು ಅಂತ ಲೆಕ್ಕ. ಅದೊಂದು ಅರ್ಥ ಮಾತ್ರವಾ? ಅದಲ್ಲೂ ಬೇಸರ ಆಯ್ತಾ ನಿನಗೆ? ಮತ್ತೆ ಬೇಸರ ಮಾಡಬೇಡ. ಹಾಗಿದ್ರೆ ನೀನು ಹೇಳಿದ ಅತಿ ಅಂದ್ರೆ ಶ್ರೇಷ್ಠ. ಶ್ರೇಷ್ಠ ಕುಲ ಯಾವುದು? ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವಳು ನಾನು. ಶ್ರೇಷ್ಠ ಕುಲ ಯಾವುದು? ಯಾವುದು? ಅವರವರ ಮಟ್ಟಿಗೆ ಅವರವರ ಕುಲವೇ ಶ್ರೇಷ್ಠ. ಅದು ಹೌದು. ಮತ್ತೆ ನೀನು ಹೇಳುದು ಯಾರು? ಆದ್ರೂ ಕೂಡ ಪಂಚವರ್ಣದಲ್ಲಿ ಒಂದು ಶ್ರೇಷ್ಠ ಕುಲ ಬ್ರಾಹ್ಮಣ ಕುಲ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಕೆಲವರೆಲ್ಲ ಹೇಳ್ತಾರೆ ಬ್ರಾಹ್ಮಣರು ಶ್ರೇಷ್ಠ ಅಂತ ಅಲ್ವಾ? ಶ್ರೇಷ್ಠ ಕುಲದವರು. ಹೌದು. ಹಾಗೆ ಬ್ರಾಹ್ಮಣತಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವಳು. ಹೌದು. ನೀನು ಬ್ರಾಹ್ಮಣತಿ. ಬ್ರಾಹ್ಮಣತಿ ಬಟ್ಟತಿ. ಇನ್ನೂ ಸುಲಭವಾಗಿ ಹೇಳುವುದಿದ್ರೆ ನೀನು ಬ್ರಾಂಡಿ. ಅದೆಲ್ಲ ಬೇಗ ನೀನು ನಾವು ಅಷ್ಟು ಶುದ್ಧವಾಗಿ ಮಾತನಾಡುವ. ನೀನು ಬ್ರಾಂಡಿ. ಹೇಗೆ? ಯಾಕೆ? ಬ್ರಾಹ್ಮಣತಿ. ಬ್ರಾಹ್ಮಣತಿ. ವೇಗವಾಗಿ ಹೇಳು. ಬ್ರಾಹ್ಮಣತಿ. ಬ್ರಾಹ್ಮಣತಿ. ವೇಗವಾಗಿ ಬ್ರಾಹ್ಮಣತಿ. 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 ಬ್ರಾಂಡಿ. 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 ಬ್ರಾಂದಿ. ಅಲ್ಲ, ಅದ್ರ ವೇಗವಾಗಿ ಹೇಳುವ ಅವಶ್ಯಕತೆ ಆದ್ರೆ ಏನು? ನಮ್ಮದೆಲ್ಲ ಕಾಲಮಿತಿ. ವೇಗವಾಗಿ ಬ್ರಾಹ್ಮಣತಿ ಹೆಣ್ಣು. ನಾನು ಬ್ರಾಹ್ಮಣ ಕುಲ. ಸರಿ. ಅಪ್ಪ ಅಪ್ಪ ಏನು ಅಪ್ಪ? ಅಪ್ಪ ಗೋವಿಂದ. ಬ್ರಾಹ್ಮಣತಿ ಹೆಣ್ಣು, ಅಪ್ಪನ ಹೆಸರು ಗೋವಿಂದ. ಹಾಗಿದ್ರೆ ಗೋವಿಂದ ಭಟ್ಟನ ಮಗಳು. ಯಾವ ಗೋವಿಂದ ಭಟ್ರು? ಹಳೆ ಗೋವಿಂದ ಭಟ್ರು ಅಲ್ಲ ಮಧ್ಯ ವಯಸ್ಸಿನ ಗೋವಿಂದ ಭಟ್ರು?
ನಿನಗೆ ಯಾರ ಗೋವಿಂದ ಭಟ್ರದ ಪರಿಚಯ? ನಮಗೆ ಎಲ್ಲರ ಪರಿಚಯ ಉಂಟು. ಯಾವ ಗೋವಿಂದ ಭಟ್ರನ ಮಗಳು ಹೇಳಿದ್ದಲ್ಲ ನಾನು. ಮತ್ತೆ ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ಅಪ್ಪ ಈ ಲೋಕವನ್ನು ಬಿಟ್ಟು ಗೋವಿಂದನ ಪಾದವನ್ನು ಸೇರಿ ಬಿಟ್ಟ ಭಸ್ಮಾಸುರ. ಹಾಗೆ ಹೇಳಿದ ಗೋವಿಂದ. ತಂದೆಯನ್ನು ಕಳೆದುಕೊಂಡಿದ್ದು. ಹೌದು. ನೀನು ಹುಟ್ಟುವುದಕ್ಕೆ ಮುಂಚೆ ತಂದೆಯನ್ನು ಕಳೆದುಕೊಂಡಿದ್ದು. ಒಂದು ಸಣ್ಣ ಪ್ರಶ್ನೆ. ಎಂತದ್ದು? ನೀನು ಹುಟ್ಟುವುದಕ್ಕೆ 9 ತಿಂಗಳು ಮೊದಲೇ ಸತ್ತನ ಅಲ್ಲ ಆಮೇಲೆ ಸತ್ತದ್ದ? 9 ತಿಂಗಳು ಮುಂಚೆ ಸಾಯಿದಾದ್ರೆ ನಾನು ಹುಟ್ಟುದು ಹೇಗೆ? ನಿನಗೆ ಲೆಕ್ಕಾಚಾರ ಗೊತ್ತುಂಟಲ್ಲ. ಹಾಗಿದ್ರೆ ಬಿಡು. ಅಪ್ಪನನ್ನು ನೀನು ಕಳೆದುಕೊಂಡೆ. ಅಪ್ಪನನ್ನು ಕಳೆದುಕೊಂಡೆ. ಅಮ್ಮ ಯಾರು? ಅಮ್ಮ. ಅಮ್ಮ ಯಾರು? ಉಮ್ಮ. ಉಮ್ಮ. ಗೋವಿಂದ ಭಟ್ಟ ಸಮರ್ಥನಿದ್ದಾನೆ. ಯಾಕೆ? ಒಬ್ಬಳು ಉಮ್ಮನಿಗೆ ಕೈ ಕೊಟ್ಟಲ್ಲ. ಯಾವ ಉಮ್ಮ? ಯಾವ ಉಮ್ಮ? ನೀನು ಹೇಳಿದ ಉಮ್ಮ. ಈಗೆದು ಉಮ್ಮಪ್ಪ. ಅದನ್ನೇ ನಾನು ಹೇಳಿದ್ದು ಉಮ್ಮಪ್ಪ ಅಂತ. ಮತ್ತೆ ನೀನೆಂತದ್ದು ಹೇಳಿದ್ದು ಕೈ ಕೊಡುದು? ಹಾಗೆ ಗೊತ್ತಿಲ್ಲ ಯಾರು. ಅಂದ್ರೆ ನಾನು ಹುಟ್ಟಿದ ಕ್ಷಣವೇ ನನ್ನ ಅಮ್ಮನೂ ತೀರಿಕೊಂಡ್ಲು. ಹುಟ್ಟಿದ ಕ್ಷಣ ಅಮ್ಮನನ್ನು ಕಳೆದುಕೊಂಡೆ. ಹಾಗಿದ್ರೆ ನೀನು ಅಪ್ಪ ಅಮ್ಮನನ್ನು ಮುಕ್ಕಿದಿಂದವಳು. ಅದು ಯಾಕೆ ಹಾಗೆ ಶಾಪ ಹಾಕುದು ನೀನು? ಅಲ್ಲ, ವಿಷಯ ಸತ್ಯ ಅಲ್ವಾ? ಅಲ್ಲ, ಅವರು ಹುಟ್ಟುವಾಗಲೇ ಅಪ್ಪ ಅಮ್ಮ ಸತ್ತಿದ್ದಾರೆ ಅಂತ ಹೇಳಿದ್ರೆ ನೀನು ಮುಕ್ಕಿದಿಂದವಳೆ. ನಾನು ನಿಮಗೆ ಪರಿಚಯ ಹೇಳುದಿಲ್ಲ. ಈಗ ನಿನಗೆ ಬೇಸರ ಆಯ್ತು ಭಸ್ಮಾಸುರ. ನಿನಗೆ ಬೇಸರ ಆಗಬೇಕು ಅಂತ ನಾನು ಹೇಳುವುದಲ್ಲ, ಮತ್ತೆ ನನ್ನ ಮನದಲ್ಲಿ ಕಂಡದ್ದನ್ನು ಹೇಳುವುದು. ಆದಿತ್ತು. ಬೇಸರ ಆದ್ರೆ ಅದನ್ನು ಹಿಂದೆ ಪಡೆದಿದ್ದೇನೆ. ನೀನು ಮುಂದುವರಿಸು. ಆದಿತ್ತು. ಅಪ್ಪ ಅಮ್ಮನನ್ನು ಕಳೆದುಕೊಂಡೆ. ಅಪ್ಪ ಅಮ್ಮನನ್ನು ಹಾಗಿದ್ರೆ ನಿನ್ನನ್ನು ಪೋಷಿಸಿದವರು ಯಾರು? ಪೋಷಿಸಿದ್ದು ಎದುರು ಮನೆಯ ಕಮಲಮ್ಮ, ಆಚೆ ಮನೆಯ ಜಲಜಮ್ಮ, ಈಚೆ ಮನೆಯ ವನಜಮ್ಮ, ಈಚೆ ಮನೆಯ ಸರಸಮ್ಮ, ಇವರೆಲ್ಲ ಸೇರಿ ಸಾಕಿದ್ದು ನನ್ನನ್ನು. 10 ಮಂದಿಯ ಸೇರಿ 10 ಮಂದಿ ಸೇರಿ ಕೈ ತುತ್ತು ಕೊಟ್ಟು ಸಾಕಿದ್ದು. ಹಾಗಿದ್ರೆ ಇದು 10 ಮಂದಿಗಳ ಸೇವೆ. 10 ಮಂದಿಗಳ ಸೇವೆ, 10 ಸಮಸ್ತರ ಸೇವೆ ಯಾವತ್ತು ಸರಿಯಾಗುವುದಿಲ್ಲ. ಸಾಕಿದವರು ಯಾರು? ಲಕ್ಷ್ಮಿ ಅಮ್ಮ, ಸರಸಮ್ಮ, ವನಜಮ್ಮ. ಯಾವ ಅಣ್ಣಂದಿರಾದ್ರೂ ನೋಡಿದ್ದಾರ ನಿನ್ನನ್ನು? ಧೂಮಣ್ಣ ಚೋಮಣ್ಣ ಯಾರಾದ್ರೂ ನೋಡಿದ್ದಾರ? ಅಲ್ಲ, ನೋಡಿದ್ರೆ ಏನಂತೆ? ನೋಡಿದ್ರೆ ಒಂದು ನಮೂನೆ ಆಗ್ತಿದ್ದಿ. ಅಲ್ಲ, ಇನ್ನೂ ಚೆನ್ನಾಗಿ ನೋಡ್ತಿದ್ರು. ಹಾಗೆ ಹೆಸರು ಮಾಡಬೇಡ. ಹೆಸರು ಆಗ್ತದೆ ಭಸ್ಮಾಸುರ, ನೀ ಹಾಗೆಲ್ಲ ಹೇಳುವ. ಹಾಗಿದ್ರೆ ಅಕ್ಕಂದಿರು ನಿನ್ನನ್ನು ಪೋಷಿಸಿದ್ದು. ಇನ್ನು ಯಾರಾದ್ರೂ ಇದ್ದಾರೆ? ಅದರಲ್ಲಿ ನನ್ನೊಬ್ಬಳು ಅಜ್ಜಿ ಸಾಕಿದ್ದು. ಅಜ್ಜಿ? ಅಜ್ಜಿ ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಆಗ್ಲಿಕ್ಕಿಲ್ಲ. ಎಲ್ಲಿಗೆ ಹೋಗುದು ನೀನು? ನನ್ನನ್ನು ಸಣ್ಣದು ಮಾಡುವುದಲ್ಲದು ಬಿಟ್ಟರೆ ಮತ್ತೆ ಎಂತದಿಲ್ಲ. ನಿನ್ನನ್ನು ನಾನು ಹೇಗೆ ಸಣ್ಣದು ಮಾಡಿದ್ದು? ಮತ್ತೆ ಅಜ್ಜಿ ಸಾಕಿದ ಮಗು, ಅದೊಂದು ಮಾತುಂಟಲ್ಲ, ಮಾತು ಬಂದು ಹೋಯ್ತು. ಮಾತಿಗೊಂದು ಮಾತು, ಚಕ್ಕಳಿಗೊಂದು ತೂತು. ಹಾಗೆ. ಹೌದೌದು, ಅಷ್ಟೇ ಒಂದು ಮಾತಿಗೆ ನಾನು ಹೇಳಿದ್ದೆ. ಬೇಸರ ಮಾಡಬೇಡ, ಅದನ್ನು ಹಿಂದೆ ಬಡದಿದ್ದೆ. ಹಾಗಿದ್ರೆ ಅಜ್ಜಿ ಸಾಕಿದವಳು. ಅಜ್ಜಿ ನಿನಗೆ ಒಂದು ಹೆಸರನ್ನಿಟ್ಟಿರ್ಬೇಕಲ್ಲ? ಹೌದು. ಏನು ಹೆಸರು? ನೀನು ಹಾಗೆಲ್ಲ ಕೇಳಿದ್ರೆ ನನಗೆ ಕೇಳುವುದಿಲ್ಲ. ಯಾಕೆ ಬಲ್ಲ? ನನ್ನ ಕಿವಿಯ ಒಳಗೆಲ್ಲ ಭಸ್ಮ ಉಂಟು. ಹೌದಾ? ನಾನು ಭಸ್ಮದ ಮಧ್ಯೆಯಿಂದ ಗೆದ್ದದ್ದು. ಕಿವಿಯೊಳಗೆಲ್ಲ ಭಸ್ಮ. ಮತ್ತೆ ನಾನು ಸ್ನಾನ ಇದುವರೆಗೆ ಮಾಡ್ಲಿಲ್ಲ. ಕಾರಣ ಏನು? ಅಪ್ಪ ಮಾಡುದಿಲ್ಲ. ಅಪ್ಪ ಮಾಡಿದ್ರಲ್ಲ, ಸ್ನಾನ ಮಾಡ್ಲಿಲ್ಲ. ಹೇಗೆ? ಪೋಯಿನಿ ಪೋಯಿನಿ ಒಂದು ಪೋಯಿನಿ ಅಲ್ಲ, ನೀ ಹೇಳಿದ್ಯ ಮೋಹಿನಿ. ಮೋಹಿನಿ, ಜಗನ್ಮೋಹಿನಿ, ನನ್ನ ಮನಮೋಹಿನಿ ಅನ್ನುವುದರಲ್ಲಿ ಸಂದೇಹವಿಲ್ಲ. ಇನ್ನು ಒಂದು ಪ್ರಶ್ನೆ ಮುಗಿಲಿಲ್ವ ನಿನ್ನ? ಕೊನೆಯ ಪ್ರಶ್ನೆ ಕೇಳಬಾರ್ದು. ನಾನು ಕೇಳಿದ್ರೆ ನೀನು ಬೇಜಾರು ಮಾಡಬಾರ್ದು. ಪ್ರಾಯ ಹಾಗೆಲ್ಲ ಕೇಳಬಾರ್ದು. ಪ್ರಾಯ ಹೆಣ್ಣು ಮಕ್ಕಳದ್ದು ಕೇಳಬಾರ್ದು. ನಾನೆಲ್ಲ ಕೇಳುದು, ಬೇರೆ ಯಾರಲ್ಲಿ ಹೇಳುದಿಲ್ಲ. ಹೇಳ್ಬೇಡ. ನನಗೆ 15 ವರ್ಷ ಮುಗಿದು 11 ತಿಂಗಳು ಕಳೆದು 29 ದಿವಸ ದಾಟಿ 16ಕ್ಕೆ ಜಾರಿದಷ್ಟೇ. ದೇವರಿಗೆ 1000 ನಮಸ್ಕಾರ. ಯಾಕೆ ಬಲ್ಲಯ್ಯ? ನನಗೆ ನಿನ್ನೆಗೆ 17 ಆದದಷ್ಟೇ. ನಾನು ನಿನ್ನೆ ನನ್ನ ಹುಟ್ಟು ಹಬ್ಬ ಆಚರಿಸಿ ಬಂದದಷ್ಟೇ. ನಿನಗೆ 17? 17 ಏನು? ಇದು 17? ಇದು 16 ಆದ್ರೆ ಇದು 17 ಏನು? ಇದು 17 ಅಲ್ಲ, ಇದು 7 ನೀಚ ಹಾಕ್ಬೇಕು, 1 ನೀಚ ಹಾಕ್ಬೇಕು. ಹಾಗಿದ್ರೆ ನಾವೊಂದು ಒಪ್ಪಂದ ಮಾಡಿ, 7 ನೀಚ ಹಾಕೋ, 1 ನೀಚ ಹಾಕೋ. ನಿನ್ನ 6 ನೀಚ ಹಾಕುವ, 1 ನೀಚ ಹಾಕುವ. ಅದಾದ್ರೂ ಆಗ್ಲಿಕ್ಕಿಲ್ವಾ ಅಂತ. 71 61 ನಾವು ಒಂದು ಪಂಚಾಯತಿಗೆ ಮಾಡುವ. ನಾವು ಸುಮ್ಮನೆ ಚರ್ಚಿಸುವುದರಲ್ಲಿ ಅರ್ಥ ಇಲ್ಲ. ಚರ್ಚಿಸಿದ್ರೆ ನಮಗಿಬ್ಬರಿಗೂ ಪ್ರಾಯ ಹೆಚ್ಚಾದಿತ್ತು. ಆದ ಕಾರಣ ನಿನಗೆ 16, ನನಗೆ 17. ಸರಿ ಸರಿ. ಭಸ್ಮಾಸುರ, ನನಗೊಂದು ರೋಗ ಭಸ್ಮಾಸುರ. ಔಷಧಿ ಉಂಟಾ? ಇಲ್ಲದ ರೋಗ ಯಾವುದು? ಕೆಮ್ಮುಂಟ? ಕೆಮ್ಮಿಲ್ಲ. ಒಂದು ಅಂತರ ಕಾದುಗಳು ಬೇಕಾ? ಪುನಃ ಪ್ರಾರಂಭ ಆಗಿದಂತೆ. ಅಯ್ಯೋ, ಅಲ್ಲ ಮೊದಲ ರೋಗವಂತ. ಅದಕ್ಕೆ ಹಲಸಿನ ಹಣ್ಣು ಸರಿಯಾಗಿ ತಿನ್ಬೇಕು. ಹಲಸಿನ ಹಣ್ಣು ತಿಂದ್ರೆ ಹೋಗ್ತದೆ. ಆ ರೋಗ ಅಲ್ಲ, ದೇಹಕ್ಕೆ ಅಂಟಿದ ರೋಗ ಅಲ್ಲ, ಮನಸ್ಸಿಗೆ ದೇಹದ ರೋಗವಾದ್ರೂ ಆದೀತು, ಮಾನಸಿಕ ಹಿಡಿದ್ರೆ ಆಗ್ಲಿಕ್ಕಿಲ್ಲ. ನಿನಗೆ ಟೈ ಅಲ್ಲ ಟೈ. ನಾನು ಹೇಳುದಿಲ್ಲ.
ಬೇಸರ ನೀನೆಲ್ಲ ಹೇಳಿದ್ದು ಮಾನಸಿಕ ಅಂತ. ಮಾನಸಿಕ ಹೇಳಿದಲ್ಲ, ಮಾನಸಿಕದವರ ಹತ್ತಿರ ನಿಲ್ಬಾರ್ದು. ಅದು ಹಾಗಲ್ಲ. ಮತ್ತೆ ನನಗೆ ಕೂತ್ಕೊಳ್ಳೋದಕ್ಕಾಗುದಿಲ್ಲ, ನಿಂತ್ರೆ ನಿಲ್ಲುವುದಕ್ಕಾಗುದಿಲ್ಲ, ಊಟ ಮಾಡಿದ್ರೆ ಊಟ ಹತ್ತುವುದಿಲ್ಲ. ಆಮೇಲೆ ನಿನ್ನನ್ನು ನೋಡುವಾಗಲೇ ಊಟ ಮಾಡಿದ್ರೆ ತುಂಬಾ ದಿನ ಆಯ್ತು, ತುಂಬಾ ದಿವಸ ಆದಾಗೆ ಕಾಣುತ್ತದೆ. ಹಾಗೆ ಇದು ರೋಗ ನನಗೆ. ಸರಿ, ಹಾಗೆ ಕನಸು. ಔಷಧಿ ನಾನು ಅಜ್ಜಿ ಹತ್ರ ಹೋಗಿ ಕೇಳಿದೆ. ಅಜ್ಜಿ ಹೇಳಿದ್ಲು ಅವಳಿಗೂ ಈ ಪ್ರಾಯದಲ್ಲಿ ಇದೇ ರೋಗ ಇತ್ತಂತೆ. ಅಜ್ಜಿಯಲ್ಲಿ ಕೇಳಿದೆ. ಹೌದು, ಅಜ್ಜಿಗೂ ನಿನ್ನ ಈ ಪ್ರಾಯದಲ್ಲಿ ಇಂಥದ್ದೇ ರೋಗ ಇತ್ತು ಅಂತ. ಹೌದು. ಒಂದು ಸಂಶಯ, ಇನ್ನೊಂದು ಸಂಶಯ ಮುಗಿಲಿಕ್ಕಿಲ್ಲಲ್ಲ, ನಿನ್ನ ಅಜ್ಜಿಗೆ ಈಗ ಉಂಟ ರೋಗ? ಈಗ ಇದ್ರೆ ಆ ರೋಗ ಏನ್ ಮಾಡ್ತಿ? ಏನಾರೊಂದು ವ್ಯವಸ್ಥೆ ಮಾಡುವ, ಎಂತ ವ್ಯವಸ್ಥೆ? ಅಜ್ಜನ ವ್ಯವಸ್ಥೆ ಮಾಡುವ ಅಂತ. ಓ, ಅಜ್ಜಿಗೆ ಅಜ್ಜನ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಿದ್ಧನಿದ್ದೀನಿ. ನಿನ್ನ ಅಜ್ಜಿ ಅಲ್ವಾ? ಅಜ್ಜಿ ಆಗುತ್ತದ ನಮಗೆ? ಆಗ್ಲಿ. ಆಮೇಲೆ ಅಜ್ಜಿ ಹೇಳಿದ್ಲು ನಿನಗೊಂದು ಮದುವೆ ಆಗಬೇಕು, ಒಂದು ಯೋಗ್ಯನಾದಂತಹ ವರನನ್ನು ಹುಡುಕಿಕೊಂಡು ನಿನಗೆ ತರ್ತೇನೆ ಅಂತ ಹೇಳಿ. ಸರಿ, ನಾನು ಅವಳದ್ದು ಮಾತೆಲ್ಲ ಕೇಳಲಿಲ್ಲ. ನನಗೆ ಬೇಕಾದಂತಹ ವರನ್ನು ನಾನೇ ಹುಡುಕುತ್ತೇನೆ ಎನ್ನುವ ಹಾಗೆ ಮುಂದುವರಿದೆ. ಏನದು? ನೇರವಾಗಿ ಮೇಲೆ ಹೋದೆ ಸ್ವರ್ಗಲೋಕಕ್ಕೆ. ದೇವತೆಗಳು ಎಷ್ಟು ಚಂದ ಭಸ್ಮಾಸುರ. ಮದುವೆ ಆಗ್ಬೋದಿತ್ತಲ್ಲ, ಆದ್ರೆ ಏನು ಮಾಡುದು, ಕಣ್ಣು ಮುಚ್ಚುವುದಿಲ್ಲ. ಕಣ್ಣು ಮುಚ್ಚದವರನ್ನು ಮದುವೆ ಆಗಲೇಬಾರದು. ಹೌದು. ನಿನಗೊಂದು ಬಟ್ಟೆ ಬದಲಾಯಿಸುವುದಕ್ಕೆ ಪುರುಸೊತ್ತು ಸಿಕ್ಕಿತ? ಹೀಗೆ ನೋಡಿದ್ರು. ಹೌದು, ಅದು ಬೇಡ, ಬಿಟ್ಟು ಅವರನ್ನು ಬಿಟ್ಟೆ. ಪಾತಾಳಕ್ಕೆ ಇಳಿದೆ. ಪಾತಾಳದವರು ತುಂಬಾ ಚಂದ, ಆದ್ರೆ ಏನು ಮಾಡುದು, ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಜಾಣೆ ನೀನು. ಹೌದು, ಮದುವೆ ಆಗುದಿದ್ರೆ ಸೊಂಟದಲ್ಲಿ ಒಳ್ಳೆ ಬಲ ಬೇಕು ಪುರುಷನಿಗೆ, ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ಅನುಭವ ಒಳ್ಳೇದುಂಟಲ್ಲ, ಎಲ್ಲ ಅನುಭವ ಕೇಳಿದ್ದಲ್ವಾ? ಕೇಳಿದ್ದು. ಹಾಗೆ ಪಾತಾಳದವರನ್ನು ಬಿಟ್ಟೆ. ಆಮೇಲೆ ಭೂಲೋಕದಲ್ಲಿ ಸುತ್ತಾಡಿದೆ. ಭೂಲೋಕದವರೇ ನಿಜವಾಗಿ ಚಂದ ಇರುವುದು, ಒಬ್ಬರಿಗಿಂತ ಒಬ್ಬರು ಚಂದ ಸಿಕ್ಕಿದರೆ ಯಾರಾದ್ರೂ. ಆದ್ರೆ ಒಂದು ವಿಚಾರ, ಒಬ್ಬೊಬ್ಬರಿಗೆ ಒಂದೊಂದು ಕೊರತೆ. ಕೆಲವರಿಗೆ ಕೈ ಸರಿ ಇಲ್ಲ, ಕೆಲವರಿಗೆ ಕಾಲ್ ಸರಿ ಇಲ್ಲ, ಕೆಲವರಿಗೆ ಕಣ್ಣು ಸರಿ ಇಲ್ಲ, ಕೆಲವರಿಗೆ ಮೂಗು ಸರಿ ಇಲ್ಲ, ಕೆಲವರಿಗೆ ಬಾಯಿ ಸರಿ ಇಲ್ಲ. ಬಾಯಿ ಸರಿ ಇದ್ದವ್ರು ಬಾಯಿ ವಾಸನೆ, ಅವರನ್ನು ಬಿಡುವ. ಎಲ್ಲಾ ಸರಿ ಇದ್ದವರಿಗೆ ತಲೆ ಸರಿ ಇಲ್ಲ, ಕಷ್ಟವೇ. ಹೌದು, ಕೆಲವರಿಗೆ ತಲೆ ಸರಿ ಉಂಟು, ತಲೆಯಲ್ಲಿ ಕೂದಲಿಲ್ಲ. ಇಲ್ಲಿವಾ, ಅದೆಲ್ಲ ಸ್ವಲ್ಪ ಹೆಚ್ಚಾಯ್ತು. ನೀನು ತಲೆಯಲ್ಲಿ ಕೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನಕ್ಕೂ ಏನು ಸಂಬಂಧ? ತಲೆಯಲ್ಲಿ ಕೂದಲಿದ್ರೆ ಪೌರುಷದ ಪಥ, ಯಾರು ಹೇಳಿದ ಸಂಕೇತ? ಅಲ್ವೇ ಅಲ್ಲ. ಎಂತದ್ದು? ತಲೆಯಲ್ಲಿ ಓರ್ವನಿಗೆ ಕೂದಲು ಇಲ್ವೋ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ. ಅದು ಹೇಗೆ? ಅದು ಹೇಗಂತ ಆಗ್ಬೇಕು? ನಾನು ವೈಜ್ಞಾನಿಕವಾಗಿ ಸಾಧಿಸಿ ತೋರಿಸ್ತೇನೆ. ಹೇಗೆ ಹೇಗೆ? ಆಧಾರ ಇನ್ನ ವಿಜ್ಞಾನವನ್ನು ನೋಡಿ ಕೇಳುವ. ಇಲ್ಲಿ ಕೇಳು. ಹೆಣ್ಣು ಮಕ್ಕಳಿಗೆ ಕೂದಲು ಹೋಗ್ತದ? ಹೆಣ್ಣು ಮಕ್ಕಳಿಗೆ ಕೂದಲು ಉದುರುವುದಿಲ್ಲ, ಗೋಳು ತಲೆ ಆಗುವುದಿಲ್ಲ. ಆಗುದಿಲ್ಲ. ಕೆಲವು ಸಲ ರೋಗ ಬಂದವರಿಗೆ ಆಗ್ತದೆ. ಹಾಗಿದ್ರೆ ಕೂದಲು ಹೋಗದೆ ಇರುವುದು ಹೆಣ್ಣು ಮಕ್ಕಳ ಲಕ್ಷಣ, ಹೆಣ್ಣಿನ ಲಕ್ಷಣ. ಕೂದಲು ಹೋಗುವುದು ಯಾರಿಗೆ? ಗಂಡು ಮಕ್ಕಳಿಗೆ ಅಲ್ವಾ? ಹೌದು. ಹಾಗಿದ್ರೆ ಕೂದಲು ಹೋಗುವುದು ಪುರುಷರ ಲಕ್ಷಣ, ಕೂದಲು ಹೋಗದೆ ಇರುವುದು ಸ್ತ್ರೀಯ ಲಕ್ಷಣ. ಓರ್ವ ಪುರುಷನಿಗೆ ಸ್ವಲ್ಪ ಕೂದಲು ಹೋಯ್ತು ಅಂತ ಆದ್ರೆ ಅವ ಒಂದು ಸಾಧಾರಣ ಪುರುಷ ಅಂತ ಅಷ್ಟೇ. ಎಲ್ಲ ಕೂದಲು ಹೋಯ್ತು ಅಂತ ಆದ್ರೆ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ. ಯಾಕೆ? ಯಾಕೆ? ಈಗ ನನಗೆ ಕೂದಲಿಲ್ಲ ಅಂತ ನಿನ್ನಲ್ಲಿ ಹೇಳುವುದಲ್ಲ. ನಿನಗೆ ಕೂದಲುಂಟಾ? ನನ್ನ ಹಣೆಯಲ್ಲಿಯೇ ಕೂದಲುಂಟು. ಆದರೂ ಕೂದಲಿಲ್ಲದವರ ಪರವಾಗಿ ನಾನು ಮಾತನಾಡು. ಕೂದಲುಂಟು, ಒಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡ್ಬೇಕು ನಿನ್ನನ್ನು. ಕೂದಲು ಉಂಟ ಇಲ್ವಂತ ಗೊತ್ತಾಗ್ತದೆ, ಈಗ ಅಲ್ಲ. ಅದು ಹಾಗೆ ನಾವು ಇಲ್ಲೆಲ್ಲ ತಿರುಗಾಡಿ ಹೋದ ಮೇಲೆ ಸ್ನಾನ ಮಾಡ್ಲಿಕ್ಕೆ ಉಂಟು. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಹೀಗೆ ಒಂದು ನೋಡಬೇಕಾಗಿ. ಹಾಗೆ ಇವರೆಲ್ಲರನ್ನು ತ್ಯಜಿಸಿದೆ, ಯಾರು ಸಿಗಲಿಲ್ಲ ನನಗೆ. ಹಾಗಾಗಿ ಮತ್ತೆ ಹುಡುಕಿಕೊಂಡು ಹೋಗ್ತೇನೆ. ನಾನು ನಿನ್ನನ್ನು ಕಂಡ ಮೇಲೆ, ನಿನ್ನ ಯೋಗ್ಯತೆಯನ್ನು ಕಂಡ ಮೇಲೆ ನನಗೊಂದು ಆಶೆ ಆಗಿದೆ. ಎಂತದ್ದು? ನಾನು ಕೈಲಾಸದಿಂದ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟು? ಯಾಕೆ? ಅಲ್ಲಿ ಮಾಡುವುದಕ್ಕೆ ಉದ್ಯೋಗವಿಲ್ಲದಲ್ಲ, ಮತ್ತೆ ಅಲ್ಲಿ ಬಹಳ ನಿಷ್ಠೆಯಿಂದ ನಾನು ದುಡಿಯುತ್ತಾ ಇದ್ದೆ. ನನ್ನ ನಿಷ್ಠೆಯನ್ನು ಕಂಡಂತ ಪರಮೇಶ್ವರನಿಗೆ ಬಹಳ ಸಂತೋಷ ಆಯ್ತು. ಮಗನೇ, ಇನ್ನಿಲ್ಲಿ ನೀನು ಬೇಡ ಮಗನೇ, ಎಲ್ಲ ಹಾಳಾಗಿ ಹೋಗ್ತದೆ. ಹಾಗಲ್ಲ, ಭಾವ ಹಾಗೆ. ನಿನ್ನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿದಂತಹ ನಾನು, ನೀನು ಭೂಲೋಕಕ್ಕೆ ಹೋಗು, ಸರಿ, ನಿನ್ನ ಹಾದಿಯನ್ನು ನೀನೇ ಕಂಡು ಹುಡುಕು. ಆ ರೀತಿಯಾಗಿ ಭೂಲೋಕಕ್ಕೆ ಕಳುಹಿಸಿದ. ಅಂದ್ರೆ ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಬೇಕಂತೆ ಇಲ್ಲಿ ಎಲ್ಲ ತಿರುಗಾಡಿದೆ. ಎಲ್ಲಿ ತಿರುಗಾಡಿದ್ರು ನನ್ನ ಯೋಗ್ಯತೆಗೆ ಸರಿಯಾದ ಹೆಣ್ಣು ಇದುವರೆಗೆ ಸಿಗಲಿಲ್ಲ. ನಿನ್ನನ್ನು ಕಂಡಾಕ್ಷಣ ನನ್ನ ಅರ್ಹತೆಗೆ ಸರಿಯಾದ ಹೆಣ್ಣು ನೀನೇ. ಆದ ಕಾರಣ ನಿನ್ನನ್ನು ಮದುವೆ ಆಗಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ಮದುವೆ ಆಗಬೇಕೆನ್ನುವಂತಹ ಆಸೆಯ? ಹೌದು. ವರಿಸುವ ಮನವಿದ್ದರೆ ಈ ಕ್ಷಣ ನನ್ನನ್ನು ಸರಿಯಾಗಿ ಒಮ್ಮೆ ನೋಡಿ ಅಂತ. ಏನು ಹೇಗೆ ಕಾಣ್ತಾ ಇದ್ದೇನೆ ನಾನು? ಹೇಗೆ ಕಾಣಿಸ್ತಾ ಇದ್ದೀನಿ? ಒಂದು ಹೆಣ್ಣಿನ ಹಾಗೆ ಕಾಣಿಸ್ತಾ ಇದ್ದೀನಿ. ಅಲ್ಲ, ಇದು ನಾನು ಹೌದು,
ಹೆಣ್ಣು ಮಕ್ಕಳ ಸೊಂಟ ನೋಡಿದಾಗ ಅರ್ಥ ಆಗ್ತದೆ ಅವರು ನಾಟ್ಯ ವಿಶಾರದರಾಗಿ. ಬರೀ ನಾಟ್ಯ ಅಲ್ಲ, ಭರತನಾಟ್ಯ ಮಾಡುವವಳು. ನಿನ್ನ ಶರೀರ ಪ್ರಕೃತಿ ಹೇಗುಂಟು, ಗುಣಿಸು ಹಾಕಿದ ಹಾಗೆ. ಅದು ಭಾರತ ನಾಟ್ಯ ಕಲಿತವರಿಗೆ ಮಾತ್ರ ಆ ರೀತಿಯ ಶರೀರ. ನಾನು ನಾಟ್ಯ ಮಾಡುವವಳು ಭಸ್ಮಾಸುರ. ನಾಟ್ಯ ಒಳ್ಳೆದೇ, ಅದಕ್ಕೆ ಈಗ ಏನಾಗಬೇಕು? ನಾನೊಂದು ಪಂಥವನ್ನು ಮಾಡಿದ್ದೇನೆ. ಏನೊಂದ? ಇದು ಯಾರು ನನ್ನನ್ನು ನಾಟ್ಯದಲ್ಲಿ ಸೋಲಿಸ್ತಾರೋ ಅವರನ್ನು ನಾನು ಮದುವೆ ಆಗುವುದು ಎನ್ನುವ ಹಾಗೆ. ನನಗೆ ಅರ್ಥ ಆಯ್ತು. ಎಂತದ್ದು? ಅರ್ಥ ಆಯ್ತು. ಕೆಲವರೆಲ್ಲ ಇದ್ದಾರೆ ಪುರುಷರು, ಹೇಗೆ ಹೆಣ್ಣಾದವಳು ವಿಶೇಷ ವಿದ್ಯೆಯನ್ನು ಏನಾದರೂ ಕಲಿತಿದ್ರೆ ಮದುವೆ ಆದ ಮೇಲೆ ಅದಕ್ಕೆ ಅವಕಾಶವೇ ಕೊಡುವುದಿಲ್ಲ. ಹೌದು. ಆದ ಕಾರಣವೇ ನೀನು ನನ್ನನ್ನು ಸೋಲಿಸುವಂತಹ ನಾಟ್ಯಗಾರನಾಗಬೇಕು. ಹೌದು. ಯಾಕೆ? ಮದುವೆ ಆದ ಮೇಲೆ ನೀನೆಲ್ಲಿಯಾದರೂ ನಾಟ್ಯ ವೈಭವಕ್ಕೆ ಹೋಗಬೇಕು ಅಂತಾದ್ರೆ ಅವ ಕಳಿಸಿಕೊಡುವ ಮನಸ್ಥಿತಿಯಾಗಿರ್ಬೇಕು. ಸರಿ, ಯೋಚಿಸಬೇಡ. ಎಂತದ್ದು? ನಾನು ನಿನ್ನನ್ನು ಎಲ್ಲಿ ನಾಟ್ಯ ವೈಭವ ಇದ್ರು ನಾನೇ ಕರ್ಕೊಂಡು ಹೋಗ್ತೇನೆ. ನೀನೆಂತದಕ್ಕೆ ಬರುದು? ನಿನ್ನ ಚೀಲವನ್ನು ಬೇಕಿದ್ರೆ ನಾನೇ ಹಿಡ್ಕೊಳ್ತೇನೆ. ಸುಲಭದಲ್ಲಿ ಸಂಪಾದನೆ ಆಗುದಿದ್ರೆ ಯಾಕೆ ಬೇಡ ಅಂತ ಹೇಳಿ. ನನ್ನ ಚೀಲವನ್ನು ಹಿಡ್ಕೊಳ್ಳಿಕ್ಕೆ ನೀನಾ? ಮತ್ತೆ ನಿನ್ನ ಚೀಲ ನಾನು ಹಿಡಿಯದೆ ಮತ್ತೆ ಯಾರು ಹಿಡಿಯುದು? ಅದು ಹಾಗಲ್ಲ ಭಸ್ಮಾಸುರ. ನಾಟ್ಯದಲ್ಲಿ ಆತನು ನನ್ನನ್ನು ಸೋಲಿಸಬೇಕು, ಆದ್ರೆ ಮಾತ್ರ ಮದುವೆ ಆಗುದು ನಾನು. ಎಲ್ಲಿಯಾದ್ರೂ ಸೋಲಿಸ್ಲಿಕ್ಕೆ ಆಗದಿದ್ರೆ ಮದುವೆ ಆಗ್ಲಿಕ್ಕಿಲ್ಲ. ಮದುವೆ ಆಗದಿದ್ರೆ ಏನಾದ್ರೂ ಉಂಟಾ? ಮದುವೆ ಆಗದಿದ್ರೆ ಸೋತವನು ಬಂದು ನನ್ನ ಹಾಳಾಗ್ಬೇಕು. ಹಾಳಾಗಿ ಏನು ಮಾಡ್ಬೇಕು? ನನ್ನ ಕೆಲಸ ಮಾಡ್ಬೇಕು. ಏನು ಕೆಲಸ? ಏನು ಬಟ್ಟೆ ಒಗೆಯುವುದು, ಆಮೇಲೆ ನೆಲ ಒರೆಸುವುದು, ಎಲ್ಲ ಕೆಲಸ ಮಾಡ್ಬೇಕು. ನಿನ್ನ ಮನೆ ಒಳಗೆ ಅವನನ್ನು ಕರ್ದಿಯ ಮತ್ತೆ ಅವ ನೋಡಿಕೊಂಡಾರು ಕೆಲಸ ಮಾಡ್ಲಿಕ್ಕ? ಆಗಲಿ. ಹಾಗಿದ್ರೆ ಗೆಲ್ಲಬೇಕು. ನಾನು ಯಾರು? ಪರಮೇಶ್ವರನ ಸುಕುಮಾರ. ಬಿಡು ಸುಮ್ಮನೆ. ಪರಮೇಶ್ವರನಿಗೆ ಒಂದು ಹೆಸರಿದೆ. ಎಂತದು? ಹೇಗೆ? ನಟಶೇಖರ, ನಟರಾಜ. ನಟರಾಜನ ಪ್ರೀತಿಯ ಸುಕುಮಾರನಾದಂತ ನನಗೆ ನಾಟ್ಯ ಕಲೆ ಎನ್ನುವುದು ಕರಗತವಾಗಿದೆ. ವೈದ್ಯನ ಮಗ ವೈದ್ಯನೇ ಆಗ್ಬೇಕಂತಿಲ್ಲ, ಕಳ್ಳನೂ ಆಗ್ಬೋದು. ಒಂದು ಕೈಗುಣ ಅಂತ ಇರ್ತದೆ. ವೈದ್ಯನ ಮಗ ಮುಟ್ಟಿದ್ರೆ ಸಾಕು, ಎಲ್ಲ ಸರಿ ಆಗ್ತದೆ. ಹೌದಾ? ಹಾಗೆ ಈಗ ನೀನ್ ನಿಂತ್ರೆ ಸಾಕು, ಎಲ್ಲ ನಾಟ್ಯ ಆಗುತ್ತೆ. ಖಂಡಿತವಾಗಿಯೂ. ಹಾಗಿದ್ರೆ ನಿನ್ನನ್ನು ನಾನು ಸೋಲಿಸ್ತೇನೆ. ಆದ್ರೆ ಒಂದು ವಿಷಯ, ನೀನು ಸೋತ್ರೆ ನಾನು ನಿನ್ನನ್ನು ಮದುವೆ ಆಗುದು. ಸರಿ, ಹಾಗಲ್ಲ ಪಣ? ಹೌದು. ಹಾಗಿದ್ರೆ ಹೀಗೆ, ನೀನು ಸೋತ್ರೆ ನಿನ್ನನ್ನು ನಾನು ಮದುವೆ ಆಗುತ್ತೇನೆ. ಒಂದು ವೇಳೆ ನಾನು ಸೋತ್ರೆ ನನ್ನನ್ನು ನೀನು ಮದುವೆ ಆಗು. ಅದೆಂತದ್ದು? ಅದಕ್ಕೆ ಬಾಣ ಹೇಳ್ತಾರ? ನೀನು ಸೋತ್ರೆ ನೀನು ನನ್ನನ್ನು ಮದುವೆ ಆಗು, ನಾನು ಸೋತ್ರೆ ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ನೀನು ಸೋತ್ರೆ ಮದುವೆ ಆಗ್ಲಿಕ್ಕಿಲ್ಲ. ನಿನಗೆ ಅದೇ ಸೋತ್ರೆ ಮತ್ತೆ. ಆಯ್ತು. ಹಾಗಿದ್ರೆ ಇಲ್ಲಿ ಬೇಡಪ್ಪ, ಇಷ್ಟು ಬಿಸಿಲಲ್ಲಿ. ಎಲ್ಲಿ? ಅಲ್ಲಿ ಸಂಪಿಗೆ ಮರ. ಭಾವ, ಅದು ಮಾವಿನ ಮರ. ಅದು ಮಾವಿನ ಮರ. ಏನು ಕಾಣುದು ನಿನಗೆ? ಮಾವಿನ ಉದ್ದ ಎಲ್ಲ ಮಾವಿನ ಮರ ಅಲ್ಲ, ಸಂಪಿಗೆ ಮರ. ಅದು ಹೋಗೋ ಬಾ. ಎಂತಹ ಭಾವ, ಎಷ್ಟು ಒಳ್ಳೆ ಭಾವ. ಸಂಪಿಗೆ ಮರ ಅಂತ ಹೇಳಿ ಚಳಿ ಆಗುದು ಇಲ್ಲಿಗೆ ಬಂದಾಗ. ಆ ಭಾವ ಹುಟ್ಟಿಕೊಳ್ಳಬೇಕು. ಹೌದೌದು. ಹಾಗಿದ್ರೆ ಏನಾದ್ರೂ ಆದಿತ್ತಷ್ಟೇ. ಹೌದು, ಆದಿತ್ತು. ಪ್ರಾರಂಭಿಸುವಲ್ಲ. ಈಗ ಒಂದು ನೆಲಕ್ಕೆ ಒಂದು ನಮಸ್ಕಾರ ಮಾಡ್ಬೇಕಲ್ಲ, ಭೂಮಿಗೊಂದು ನಮಸ್ಕಾರ ಮಾಡು. ಬೇಕಾ? ಮತ್ತೆ ನಾಟ್ಯ ಮಾಡೋದಕ್ಕಿಂತ ಮುಂಚೆ ಒಂದು ಭೂಮಿ ನಾವು ತುಳಿತೇವಲ್ವಾ? ಅಯ್ಯೋ ದೇವರೇ, ಬೇಗ ಮುಂದುವರಿಸು. ಇದು ನಿನಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿದ್ದು, ಮಣ್ಣು ಮುಕ್ಲಿಕ್ಕೆ ಹೇಳಿದ್ದಲ್ಲ. ನಾನು ಭೂಮಿಯನ್ನು ಪೂಜಿಸಿದ್ದು. ಅದೆಂತದ್ದು? ಮತ್ತೆ ನೀನು ಬಿದ್ದು ನಿನಗೆ ಮೊಣಕಾಲು ಊರ್ಲಿಕ್ಕೆ ಆಗುದಿಲ್ಲ. ಭಾವ ಮುಖ್ಯ. ಹೌದು, ಹೇಗೆ ಮಾಡಿದ್ದೇವೆ ಎನ್ನುವುದಲ್ಲ, ಆ ಭಾವ. ಹೌದು. ಮತ್ತೆ ಹೇಗೆ? ಸರಿಯಾಗಿ ಕುಳಿತುಕೋ. ಹೀಗೆ ಅರಮಂಡಿ ಹಾಗೆ ಕುಳಿತುಕೋ. ನೋಡಿ, ಎಂತದ್ದು? ಶೇಖರನ ಮಗ, ಅವನ ಮಗ, ಇವನ ಮಗ ಕೊಚ್ಚಿಕೊಂಡೆ ನೀನು. ನಿನಗೆ ಒಂದು ಮೊಣಕಾಲು ಊರಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮದುವೆ ಆದ ಮೇಲೆ ಆಧಾರ ಬಿಡು. ಮದುವೆ ಆದ ಮೇಲೆ ಎಲ್ಲ ಸರಿಯಾದಿತ್ತು. ಆಯ್ತು, ನಮಸ್ಕಾರ ಮಾಡಿ. ಸ್ವಲ್ಪ ರಕ್ತ ಸಂಚಾರ ಆಗ್ಬೇಕಾಗ ಸರಿ. ಹೌದೌದು. ನೆಲಕ್ಕೆ ಮುಟ್ಟಬೇಕು ಕೈ. ನಮಸ್ಕಾರ ಮಾಡಿ. 3 ಮುಕ್ತಾಯದಿಂದ ಆರಂಭ. ಕೈ ಹಿಡಿ. ಹಾಕೊಳ್ಳಿ. ನೀನು ನಾಳೆ ಆದ್ರೂ ಕೈ ಹಿಡಿಲಿಕ್ಕಿಲ್ವಾ? ಸ್ವಲ್ಪ ಬೇಗ ಆದ್ರೆ. ಸೋತ್ರೆ ಮಾತ್ರ. 3 ಮುಕ್ತಾಯದಿಂದ ಆರಂಭಿಸ್ತೇನೆ. ನಾನು ಮಾಡ್ತೇನೆ, ಆಮೇಲೆ ನೀನು ಮಾಡ್ಬೇಕು. ಆಗಲಿ.
ಆಗ್ಬೇಕು. ಕುಣಿಲೇಬೇಕು. ಕುಣಿಲೇಬೇಕು. ಆರಂಭಿಸ್ತೇನೆ. ಎಂತದ್ದು ಮದುವೆ ಆಗುದು? ಒಂದು ತಾಳವು ಸರಿ ಇಲ್ಲ. ಮತ್ತೆಂತದ್ದು? ತಾಳ ಆಗಿದೆ ತಾಳ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನಿಮ್ಮ ನಾಟ್ಯದ ಹಾಗೆ ಲಾಲಿತ್ಯ ಇರ್ಲಿಕ್ಕಿಲ್ಲ, ಗಂಭೀರತೆ ಇರಬಹುದು. ಓಹೋ, ನಿಮ್ಮ ನಡು ಸಪುರ ಆದ ಕಾರಣ ಲಾಲಿತ್ಯತೆ. ನಾವು ಹಾಗಲ್ಲ, ಮತ್ತೆ ನಮ್ಮದು ಗಂಭೀರ. ನೋಡುವ. ಈಗ ಇದು ಸ್ವಲ್ಪ ಮುಂದುವರಿ, ಸ್ವಲ್ಪ ಮೇಲೆ ಹೋಗುವ. ಎರಡನೇ ಹಂತಕ್ಕೆ ಹೋಗುದು. ಸರಿ ಹುಡಿ ಆಗಲಿಲ್ಲ. ಎಲ್ಲಿಯಾದ್ರೂ ಮದುವೆ ಆದ ಮೇಲೆ ಹುಡಿಯಾದಿ. ಕರ್ಮ ನಿನ್ನದ್ದು. ನೀವು ಮಾಡಿ ತೋರಿಸು ಮೊದಲು. ಎಂತದ್ದು ಹುಡಿ ಆಯ್ತಾ? ಕಾರಣ ಎಂತದ್ದು? ಕಾರಣ ಎಂತದ್ದು ಹಾಗೆ ಆಗ್ಲಿಕ್ಕೆ? ನಿನ್ನೆ ಕಾಡಿನಲ್ಲಿ ನಾನು ಬಂದದ್ದು. ಹಾಗೆ ಬರುವಾಗ ತಿಂದದ್ದು. ಎಂತ ತಿಂದದ್ದು? ಗೆಣಸ? ಎಂತ ಮದುವೆ? ಮುಗಿಲಿಲ್ಲ. ನೀ ನನ್ನನ್ನು ಸೋಲಿಸಿದ್ಯಾ? ನನ್ನನ್ನು ಸೋಲಿಸ್ಬೇಕಂತ ಹೇಳಿದ್ದಲ್ಲ ನಾನು. ಆಯ್ತು, ಈಗ ನಾವು ಒಂದು ಕೆಲಸ ಮಾಡುವ. ನೀವು ಸೋತ ಹಾಗೆ ನಟನೆ ಮಾಡಿ. ಹಾಗೆ ದಾಂಪತ್ಯ ಜೀವನದ ರಹಸ್ಯವೇ ಅದು. ಅದು ದಾಂಪತ್ಯ ಆದ್ಮೇಲೆ ದಂಪತಿಗಳಾಗಬೇಕಲ್ಲ. ಈಗ ನಾವು ಒಟ್ಟಿಗೆ ಇದು ನೃತ್ಯ ಮಾಡುದು ಒಟ್ಟಿಗೆ. ಹೌದು, ಸರಿ. ನಾನು ಮುಂದಿನಿಂದ, ನೀನು ಹಿಂದಿನಿಂದ. ನನ್ನನ್ನು ಅನುಸರಿಸಿಕೊಂಡೇ ಬರುವುದು. ಈಗ ಸೋಲಿಸಬೇಕು ನೀನು, ಆಮೇಲೆ ಮೇಲೆ ಹೋಗುದು. ಮೇಲೆ ಮೇಲೆ ಮತ್ತೆ ಮೇಲೆ ಹೋಗುದು, ಕೆಳಗೆ ಬರ್ಲಿಕ್ಕಿಲ್ಲ. ಎಂತದು? ಎಂತ ಪ್ರಾರಂಭಿಸು. ನಾನು ನಾಟ್ಯ ಮಾಡ್ತಾ ಇದ್ದೇನೆ, ನೀನು ಒಳ್ಳೆ ದಡಿಗನಿಗೆ ಬರ್ತಾ ಇದ್ದೀಯ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನೀನು ಮಾಡಿದ ಹಾಗೆ ಹಿಂದಿನಿಂದ ನಾಟ್ಯ ಮಾಡ್ತಾ ಇದ್ದೇನೆ. ಇಲ್ಲ, ನೀನು ನಟನೆ ಮಾತ್ರ ಮಾಡಿದ್ದು, ನೀನು ನಾಟ್ಯ ಮಾಡ್ಲಿಲ್ಲ. ಸತ್ಯ ಹೇಳಬೇಕು. ಮತ್ತಿಷ್ಟು ನಿನಗೆ ಕಣ್ಣೆಷ್ಟು? ನನಗೆ ಕಣ್ಣು ಎರಡೇ. ಹಿಂದೆ ಕಣ್ಣುಂಟ? ಹಿಂದೆ ಕಣ್ಣಿಲ್ಲ. ನಿನಗೆ ಹೇಗೆ? ನಾನು ಹಿಂದೆ ತಿರುಗಿ ನೋಡಿದ್ದು. ಮೋಸ ಎಲ್ಲ ಇಲ್ಲ. ಹಾಗೆ ಅನುಸರಿಸಿಕೊಂಡು ಸುಲಭದಲ್ಲಿ ಆಗ್ತದ ನೋಡಿದ್ದು. ಎಂತ ಸುಲಭದಲ್ಲಿ ಆಗುದು?